sir, right? ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಮಾತನಾಡ್ತಿರುವಂತಹ ಚರ್ಚೆ, ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ಒಂದು ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಗೊತ್ತಿರುವಂತಹ ವಿಚಾರ ಯಕ್ಷಗಾನ ಅಂತ ಬಂದಾಗ ನಮ್ಮ ಕರ್ನಾಟಕದ ಗಂಡು ಕಲೆ ಎಲ್ಲದಕ್ಕೂ ಕೂಡ ಹೆಚ್ಚಾಗಿ ನಮ್ಮ ತುಳುನಾಡಿನಲ್ಲಿ ಇಡೀ ವಿಶ್ವದಾದ್ಯಂತ ನಮ್ಮ ಕರಾವಳಿ ಭಾಗಕ್ಕೆ ಇಡೀ ವಿಶ್ವ ನೋಡುತ್ತೆ ಅಂತ ಹೇಳಿದ್ರೆ ಈ ಒಂದು ಸಾಂಪ್ರದಾಯಿಕವಾಗಿರುವಂತಹ ಶ್ರೀಮಂತವಾಗಿರುವಂತಹ ಗಂಡು ಕಲೆಯಾಗಿರುವಂತಹ ಯಕ್ಷಗಾನವಾಗಿರುವಂತಹ ವಿಚಾರದ ಬಗ್ಗೆ. ಅದೇ ರೀತಿ ವಿಭಿನ್ನವಾಗಿರುವಂತಹ ವೇಷಭೂಷಣ ಒಂದ್ ಕಡೆ, ಸಂಗೀತ, ನೃತ್ಯ ಇವೆಲ್ಲವೂ ಕೂಡ ಅದ್ಭುತವಾಗಿರುವಂತಹ ಸಂಭಾಷಣೆ ಇವೆಲ್ಲವೂ ಕೂಡ ಸಮ್ಮಿಲನ ಆಗುವಂಥದ್ದು ಈ ಶ್ರೀಮಂತ ಕಲೆ ಯಕ್ಷಗಾನದಲ್ಲಿ. ಅದೇ ರೀತಿ ಆಧುನಿಕತೆಯ ಭರಾಟೆಯಲ್ಲಿ ಯಕ್ಷಗಾನದಲ್ಲಿ ಹಲವಾರು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೇವೆ. ಕೆಲವೊಂದು ಬದಲಾವಣೆಗಳು ಇದಕ್ಕೆ ಪೂರಕ ಅನ್ನುವಂತಹ ಮಾತನ್ನು ಹೇಳಿದ್ರು ಕೂಡ ಇನ್ನು ಕೆಲವು ಬದಲಾವಣೆಗಳು ಇದಕ್ಕೆ ಮಾರಕವಾಗಿದೆ ಅನ್ನುವಂತಹ ವಿಚಾರಗಳು. ಅದೇ ರೀತಿ ದೊಡ್ಡ ಮಟ್ಟದ ಪರ ವಿರೋಧವಾಗಿರುವಂತಹ ಚರ್ಚೆ ಇತ್ತೀಚಿನ ಯಕ್ಷಗಾನದ ಬೆಳವಣಿಗೆಗಳ ಮೇಲೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅದರಲ್ಲೂ ಕೂಡ ನಿನ್ನೆಯಿಂದ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇರುವಂತಹ ಒಂದು ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಒಂದು ಯಕ್ಷಗಾನ ಕಿರು ಪ್ರಸಂಗ ನಡೆಯುತ್ತೆ ಒಂದು ಪ್ರಸಿದ್ಧವಾಗಿರುವಂತಹ ವೇದಿಕೆಯಲ್ಲಿ. ಆದ್ರೆ ಅಲ್ಲಿ ಕಿರು ಪ್ರಸಂಗದ ಬದಲು ಅಧಿಕ ಪ್ರಸಂಗ ಆಗಿದೆ ಅನ್ನುವಂತಹ ಮಾತುಗಳು. ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾನ್. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ನಿನ್ನೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಕಿರು ಯಕ್ಷಗಾನ ಪ್ರಸಂಗ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಇದರಲ್ಲಿ ನಮ್ಮ ಹಿಂದೂಗಳ ಭಾವನೆ ಏನಿದೆ, ಹಿಂದೂಗಳ ಭಾವನೆಗೆ ಧಕ್ಕೆ ತರಲಾಗಿದ್ಯಾ ಅನ್ನುವಂತಹ ಪ್ರಶ್ನೆಯನ್ನ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಗೊತ್ತಿರುವಂತಹ ವಿಚಾರ, ಯಕ್ಷಗಾನ ಅಂತ ಬಂದಾಗ ಇದು ಕೇವಲ ಕಲೆ ಮಾತ್ರ ಅಲ್ಲ, ಹರಕೆಯ ರೂಪದಲ್ಲಿ, ಆರಾಧನೆಯ ರೂಪದಲ್ಲಿ, ದೈವಿ ಶಕ್ತಿಯ ರೂಪದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಯಕ್ಷಗಾನವನ್ನ ನಾವೆಲ್ಲರೂ ಕೂಡ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಒಂದು ಮಹಾತ್ಮೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈ ಒಂದು ಬಪ್ಪನಾಡು ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಮಹಾತ್ಮೆಯ ಒಂದು ಕಿರು ಪ್ರಸಂಗ ಬಪ್ಪ ಬ್ಯಾರಿ ಅನ್ನುವಂಥದ್ದು, ಬಪ್ಪ ಬ್ಯಾರಿಗೆ ಉಳಿದಂತಹ ದುರ್ಗಾ ಪರಮೇಶ್ವರಿ ಮಾತೆ ಗೊತ್ತಿರುವಂತಹ ವಿಚಾರ. ಆದ್ರೆ ಈ ಬಪ್ಪ ಬ್ಯಾರಿ ಅನ್ನುವಂತಹ ಕಿರು ಪ್ರಸಂಗ ಏನಿದೆ ನಿನ್ನೆ ಪ್ರಸಿದ್ಧ ವೇದಿಕೆಯಲ್ಲಿ ನಡೆದಿತ್ತು. ಅಂದ್ರೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ವೇದಿಕೆಯಲ್ಲಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ ಒಂದು ಕಿರು ಪ್ರಸಂಗ ನಡೆದಿತ್ತು, ಬಪ್ಪ ಬ್ಯಾರಿ ಅನ್ನುವಂತಹ ಪ್ರಸಂಗ. ಈ ಪ್ರಸಂಗದಲ್ಲಿ ಹಿಂದೂಗಳ ದೇವತೆ ದೇವಿಯನ್ನ ಅವಹೇಳನ ಮಾಡಲಾಗಿದ್ಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ, ಕೇಳಬೇಕಾಗುತ್ತೆ. ಯಾಕಂದ್ರೆ ದೇವಿ ಅನ್ನುವಂತಹ ಹೆಸರೇ ಒಂದು ಶಕ್ತಿ, ನಮ್ಮ ಭಾವನಾತ್ಮಕ ಆರಾಧನೆ. ಆದ್ರೆ ದೇವಿಯನ್ನ ಬೇಬಿ ಎಂದು ಕರೆಯಲಾಗಿದ್ಯಾ ಅನ್ನುವಂಥ ಒಂದು ಪ್ರಶ್ನೆ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ದೇವಿಯ ಕಿರೀಟ ಅಮೂಲ್ಯವಾಗಿರುವಂಥದ್ದು, ಆ ಕಿರೀಟವನ್ನ ಗುಜರಿ ಅಂಗಡಿಗೆ ಮಾರುವಂತಹ ಒಂದು ಸನ್ನಿವೇಶ, ಸಂಭಾಷಣೆ ಇದೆಲ್ಲವೂ ಕೂಡ ಬರುತ್ತೆ. ಒಟ್ನಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಈ ಹಿಂದೆಯೂ ಕೂಡ ಇತ್ತು, ಆದ್ರೆ ನಿನ್ನೆಯೂ ಕೂಡ ಇತ್ತು. ಆದ್ರೆ ಯಕ್ಷಗಾನ ಪ್ರೇಮಿಗಳು ಏನಂತಾರ ಈ ಬದಲಾವಣೆಗೆ ಅನ್ನುವಂಥದ್ದು ಎಲ್ಲವೂ ಕೂಡ ಮಾತಾಡಬೇಕು. ಅಷ್ಟು ಕೂಡ ಏನಾಗಿದೆ, ಎಲ್ಲಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಬಪ್ಪ ಬ್ಯಾರಿ ಕಿರು ಯಕ್ಷಗಾನದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ. ಬಪ್ಪ ಬ್ಯಾರಿ ಉಸ್ಮಾನನ ಸಂಭಾಷಣೆಯಲ್ಲಿ ದೇವಿಗೆ ಅವಹೇಳನ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಅಕಾಡೆಮಿಯ ಚಾವಡಿಯಲ್ಲಿ ನಡೆದ ಯಕ್ಷಗಾನ ಮತ್ತು ಬ್ಯಾರಿ ಸಂಬಂಧ ವಿಚಾರ ಸಂಕಿರಣ, ಬೆಲ್ಕಿರಿ ದ್ವೈಮಾಸಿಕ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಆಯೋಜಿಸಲಾದ ಬಪ್ಪ ಬ್ಯಾರಿ ಕಿರು ಯಕ್ಷಗಾನ ಪ್ರದರ್ಶನದಲ್ಲಿ ಹಿಂದೂಗಳ ಆರಾಧ್ಯ 3 ದೇವಿಯನ್ನ ಅವಹೇಳನ ಮಾಡಲಾಗಿದೆಯೇ ಎನ್ನುವ ಬಗ್ಗೆ ವಿವಾದ ಎದ್ದಿದೆ. ತುಳು ಸಾಹಿತ್ಯ ಅಕಾಡೆಮಿಯ ಸಭಾಭವನದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮ, ದೇವಿ ಕಿರೀಟ ಗುಜರಿಗೆ ಮಾರುವ ದೇವಿಯನ್ನ ಬೇಬಿ ಅನ್ನುವ ಸಂಭಾಷಣೆ, ಮೇರು ಕಲಾವಿದರ ಹಾಸ್ಯ ಅಪಹಾಸ್ಯವಾಗುವುದಕ್ಕೆ ಯಕ್ಷ ಪ್ರೇಮಿಗಳಲ್ಲಿ ಆಕ್ರೋಶ. ಬಪ್ಪ ಬ್ಯಾರಿಯ ಸಂಕಷ್ಟ ಸಂದರ್ಭದಲ್ಲಿ ಪ್ರತ್ಯಕ್ಷರಾಗುವ ಬಪ್ಪ ಬ್ಯಾರಿಗೆ ದೇವಿ ದೇವಸ್ಥಾನವನ್ನ ಕಟ್ಟಿಸು ಎಂದು ಆದೇಶ ನೀಡಿ ಮಾಯವಾಗ್ತಾಳೆ. ಬಳಿಕ ಬಪ್ಪ ಬ್ಯಾರಿ ಮತ್ತು ಉಸ್ಮಾನನ ಸಂಭಾಷಣೆಯಲ್ಲಿ ದೇವಿಯನ್ನ ಅವಹೇಳನ ಮಾಡಲಾಗಿದೆ ಎಂದು ಹೇಳಲಾಗಿದೆ. ದೇವಸ್ಥಾನವನ್ನ ಕಟ್ಟಿಸಲು ಹಣವಿಲ್ಲವೆಂದಾಗ ಉಸ್ಮಾನ್ ದೇವಿಯ ಕಿರೀಟವನ್ನ
ಗುಜರಿಗೆ ಮಾರುವ ಎಂದು ಹೇಳುವುದು, ದೇವಿಯನ್ನ ಬೇಬಿ ಎಂದು ಹೇಳುವುದು ಇತ್ಯಾದಿ ವಿಚಾರಗಳು ಹಾಸ್ಯಕ್ಕಿಂತಲೂ ಹಿಂದೂಗಳ ಭಾವನೆಯನ್ನ ಅವಹೇಳನಕಾರಿಯಾಗಿ ಪ್ರದರ್ಶನ ಮಾಡಲಾಗಿದೆಯೇ ಎನ್ನುವ ಪ್ರಶ್ನೆ ಯಕ್ಷಗಾನ ಪ್ರಿಯರನ್ನ ಕಾಡಿದೆ. ഓ ബേബിയാ അതിലേക്ക് നമ്മുടെ എന്ത് ഇപ്പൊ അമ്മന്റെ തലയിൽ ഒരു പൊന്നിന്റെ കിരീട്ടുണ്ട്, ബംഗാറുടെ കിരീടമുണ്ട്, അതിന്റെ കൊണ്ടിട്ട് കുച്ചിരിക്കുന്നു. പിന്നെ ಕಲಾವಿದರ ಹಾಸ್ಯ ಅಪಹಾಸ್ಯವಾಗುವುದಕ್ಕೆ ಯಕ್ಷ ಪ್ರೇಮಿಗಳಲ್ಲಿ ಆಕ್ರೋಶ. ಕಾರ್ಯಕ್ರಮದಲ್ಲಿ ಇಂತಹ ಸಂಭಾಷಣೆಗಳಿಂದ ಜನತೆ ಯಕ್ಷಗಾನ ಪ್ರದರ್ಶನಗಳಿಂದ ರೋಸಿ ಹೋಗ್ತಾ ಇದ್ದು, ಮೇರು ಕಲಾವಿದರ ಹಾಸ್ಯ ಅಪಹಾಸ್ಯವಾಗುವುದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇಂತಹ ಧಾರ್ಮಿಕ ವಿಡಂಬನೆ ಎಷ್ಟು ಸರಿ ಎಂದು ಪ್ರಶ್ನಿಸುವಂತಾಗಿದೆ. ഓ ബേബിയാ ഞങ്ങൾ അക്കമ്മക്കന്റെ മോൾ ബേബിയല്ലേ ಎಂಕಲ್ ಅಲ್ಪ ಬಾರಿ ಹಿಡಿತಾರೆ ಒಂದು ಕೊಂಜು ಬರ್ಕೊಂಡು ಅಕ್ಕ ಮಕ್ಕ ಅಂದು ಆಯ್ತ ಮಗಲ್ ಒಂದು ಎಲ್ಲಿ ಲಂಗ ಬಡದು ಎಂಕಲ್ ನಡೆ ಬರ್ಕೊಂಡು ಬೇಬಿ ಬಂದು ತೂಗುತ್ತಾರೆ ಅವು ಅಂದು ಬೇಬಿ ಎಲ್ಲ ಮನೆ ನಿಂಗೆ ಚೆವು ഉമ്മക്ക് നിൽക്കാൻ ഒരു സ്ഥലം വേണം. അതൊക്കെ എന്തിനു ചിന്തിക്കുന്ന എന്താക്കുന്ന ഏടെ നിർത്തിക്കുന്നത് ഞങ്ങളുടെ പള്ളിയിൽ നിൽക്കട്ടല്ലേ? പള്ളിയിൽ ഇത് വെള്ളിയാഴ്ച എല്ലാവരും നിസ്കരിക്കാൻ പറ്റുന്നില്ല. അപ്പൊ എന്താക്കണം? വെള്ളിയാഴ്ച ഉച്ചപ്പുറത്ത് പുറത്ത് പോട്ട് എല്ലാം പോയിട്ടില്ല ബാടിക്കൊക്കെ കൊടുക്കുന്നതിന് വേണ്ട ഞാൻ പറയാം പള്ളി ಬಾಡಿಗೆ ಎಂಚಿನ ವ್ಯವಸ್ಥೆ ಇಂಚ ಶುಕ್ರವಾರ ನಮ್ಮ ಸಮುದಾಯದ ಪೂರ ಪ್ರಾರ್ಥನೆಗೆ ಬಂದಾಗ ಹೊರ ಅಪ್ಪೆ ಬಿದ್ದಾಗಿ ಉಂಟಾಡು ಮಾತೆಲ್ಲ ಪ್ರಾರ್ಥನೆ ಬಂದದ್ದು ಬಿದ್ದಾಗಿ ಹೋಗಿ ಇಕ್ಕ ಅಪ್ಪೆ ಉದಾಗಿ ಬರಡು ಇದು ನನಗೆ ವ್ಯವಸ್ಥೆ ಬಾಡಿಗೆ ಕೊಡ್ಚಿಗೆ ಎಲ್ಲಿ ಬೋದು ಬಂಪೆಗೆ അങ്ങനെയല്ല മനെ ഉമ്മക്ക് നിൽക്കാൻ സ്ഥലം വേണമെന്ന് പറഞ്ഞാൽ ഉമ്മക്ക് ഒരു അമ്പല കെട്ടണം, ദേവാലയം കെട്ടണം, അത് ഞാൻ കെട്ടണോ, ഞാൻ ചെലവ് ചെയ്യണം ഉമ്മ പറഞ്ഞു. ഇപ്പൊ അമ്പല കെട്ടണം കുറെ ചെലവില്ലേ, കുറെ പൈസ വേണം, ഞാൻ പൈസ ചെലവാക്കണം അല്ലേ? ഞങ്ങളൊരു കെണിയാക്കണം. കെണി നിന്റെ പൈസ ഉണ്ടോ? എന്റെ പൈസ ഇല്ല. പിന്നെന്താക്കുന്നത്? നിങ്ങളെ അതിലേക്ക് നമ്മളൊരു കെണിയാക്കാം. എന്ത് കെണി? ഇപ്പൊ അമ്മന്റെ തലയിൽ ഒരു പൊന്നിന്റെ കിരീട്ടുണ്ട്, ബംഗാറുടെ കിരീടമുണ്ട്, അതിന്റെ കൊണ്ടിട്ട് കുച്ചിരിക്കുന്നു. പിന്നെ വീട്ടിൽ ആലോചന വന്നില്ല ഓടിത്തത് ഒന്നിച്ച് പറന്നു ആത്ത് ദൂരെ പോയിനെ ആയിരം കണ്ണു മാത്രം അപ്പന ബംഗാറിന്റെ കിരീടത്തെ എനിക്ക് ಬೇಜಾರಾಗುದು. ಒರಾಳ ಬಂಗಾರದ ಅಂಗಡಿಗೆ ಮಾರ್ಬಿಟ್ರೆ ಮಂಡಲ ಬೇಜಾರಿದ್ದಾಳೆ, ಗುಜಿರಿದ ಅಂಗಡಿಗೆ ಮಾರ್ಬಿ നിന്റെ ഉമ്മന്റെ അൽക്കത്തില്ല മനെ ഉണ്ട്, അതിനെ വിട്ടിട്ട് അമ്പല കെട്ടും. അത് വേണ്ട, അത് ഉമ്മണ്ടല്ലേ നിനക്ക് ചൂടാണല്ലേ? പിന്നെ അതിനപ്പനെ കിരീട്ടമാർഗ വേണ്ടത് അതിൽ വെച്ചാ പോകും, അപ്പനെ കിരീട്ടമാർഗ വേണ്ടതെങ്കിൽ വെച്ചാൽ ചേട്ടാ. ഞങ്ങൾക്കെല്ലാം ಎಸ್ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಎಲ್ಲರೂ ಕೂಡ ಭಕ್ತಿಯಿಂದ ಆರಾಧನೆಯಿಂದ ನೋಡಿಕೊಂಡು ಆರಾಧಿಸಿಕೊಂಡು ಬರ್ತಾ ಇರುವಂತಹ ಯಕ್ಷಗಾನ ಪ್ರಸಂಗ. ಈ ಒಂದು ಯಕ್ಷಗಾನ ಪ್ರಸಂಗದ ಕಿರು ಪ್ರಸಂಗ ಏನಿದೆ, ಈ ಪ್ರಸಂಗ ಬಪ್ಪ ಬ್ಯಾರಿ ಅನ್ನುವಂತಹ ಪ್ರಸಂಗವನ್ನ ನಿನ್ನೆ ತಾನೇ ತುಳು ಅಕಾಡೆಮಿಯ ಭವನದಲ್ಲಿ ನಡೆಸಲಾಗಿತ್ತು. ಈ ಸಂದರ್ಭ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಹಿಂದೂ ದೇವಿ ದೇವತೆಗೆ ಅವಹೇಳನ ಮಾಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆಯು ಬರುತ್ತೆ. ಅಲ್ಲಿ ನೇರವಾಗಿ ದೇವಿಯನ್ನ ಬೇಬಿ ಎಂದು ನಮೂದಿಸಿರುವಂತಹ ವಿಚಾರ, ಇನ್ನೊಂದ್ ಕಡೆ ಕಿರೀಟವನ್ನ ಗುಜರಿಯ ಅಂಗಡಿಗೆ ಹೋಗಿ ಮಾರುವಂತಹ ವಿಚಾರ ಆಗಿರ್ಬೋದು, ಅಥವಾ ಇನ್ನೊಂದ್ ಕಡೆ ಶುಕ್ರವಾರದ ಸಂದರ್ಭಗಳಲ್ಲಿ ಪ್ರಾರ್ಥನೆ ಇರುತ್ತೆ, ಮುಸಲ್ಮಾನ್ ಬಾಂಧವರ ಪ್ರಾರ್ಥನೆ ಇರುತ್ತೆ. ಈ ಸಂದರ್ಭಗಳಲ್ಲಿ ದೇವಿಯನ್ನ ಸ್ವಲ್ಪ ಹೊರಗಿಟ್ಟು ತದನಂತರ ಪ್ರಾರ್ಥನೆ ಆದ್ಮೇಲೆ ಮಂದಿರದ ಮಸೀದಿಯ ಒಳಗೆ ತೆಗೆದುಕೊಂಡು ಬರುವಂತಹ ವಿಚಾರದಲ್ಲಿ ಇಂತಹ ವಿಚಾರಗಳಲ್ಲಿ ಪ್ರಸ್ತಾಪಗಳು ಬರುತ್ತೆ. ಅದೇ ರೀತಿ ಈ ಹಿಂದೆಯೂ ಕೂಡ ಇತ್ತು ಇಂತಹ ವಿಚಾರಗಳು, ಈಗಲೂ ಕೂಡ ಇದೆ ಅನ್ನುವಂತಹ ಮಾತುಗಳು ಬರ್ದಾಗ ಕೆಲವರು ಕೂಡ ಹೇಳುವಂತಹ ಮಾತುಗಳು ಎಲ್ಲವೂ ಕೂಡ ಕೇಳಬೇಕು. ಯಕ್ಷಗಾನ ಪ್ರಿಯರು ಇದ್ದಾರೆ, ಯಕ್ಷಗಾನದಲ್ಲಿ ಸಾಧನೆ ಮಾಡಿದಂತಹ ಕಲಾವಿದರಿದ್ದಾರೆ, ಯಕ್ಷಗಾನ ವಿದ್ವಾಂಸರಿದ್ದಾರೆ, ಎಲ್ಲಾ ವಿಚಾರದ ಬಗ್ಗೆ ಕೇಳಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಯಕ್ಷಗಾನಕ್ಕೆ ಸಂಬಂಧಪಟ್ಟಿರುವಂತಹ ಹಲವಾರು ಸಂಸ್ಕೃತಿ ವಿಕೃತಿಗಳಾಗಿ ಬದಲಾವಣೆಯಾದದ್ದು ಕೂಡ ನಾವು ನೋಡಿದ್ದೇವೆ. ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಚಾರ ಒಂದು ಫೆವಿಕಾಲ್ ಅಡ್ವರ್ಟೈಸ್ಮೆಂಟ್ ಅಲ್ಲೂ ಕೂಡ ಯಕ್ಷಗಾನವನ್ನ ತಿರುಚಲಾಗಿದೆ, ಅವಮಾನ ಮಾಡಲಾಗಿದೆ ಅನ್ನುವಂತಹ ಮಾತುಗಳು. ಇವತ್ತು ತಾನೇ ಒಬ್ಬ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿ ಒಬ್ಬ ಹಿಂದೂ ದೇವತೆಗಳನ್ನ ಅವಹೇಳನವನ್ನು ಕೂಡ ಮಾಡಿದ್ದಾನೆ. ಸೊ ಈ ಎಲ್ಲಾ ವಿಚಾರಗಳು ಬಂದಾಗ ಯಕ್ಷಗಾನವನ್ನ ಪೂರಕವಾಗಿದ್ಯಾ ಅಥವಾ ನಮ್ಮ ಪೀಳಿಗೆಗೆ ಮಾರಕವಾಗಿದೆಯಾ ಇಂತಹ ಬದಲಾವಣೆಗಳು ಎಲ್ಲವೂ ಕೂಡ ಕೇಳಬೇಕಾಗುತ್ತೆ. ನೇರವಾಗಿ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲನೇದಾಗಿ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು, ಅಂದ್ರೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದವರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ರಾಹಿಮ್ ಉಚ್ಚಿಲ್ ಅವರು ನಮ್ಮ ಜೊತೆ ಇದ್ದಾರೆ. ರಾಹಿಮ್ ಉಚ್ಚಿಲ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಅದೇ ರೀತಿ ನಮ್ಮ ಜೊತೆ ಇದ್ದಾರೆ
ಕದ್ರಿ ನವನೀತ್ ಶೆಟ್ಟಿ ಅವರು ಜಾನಪದ ವಿದ್ವಾಂಸರು, ಯಕ್ಷಗಾನ ಅಕಾಡೆಮಿ ಸದಸ್ಯರು. ಕಾರ್ಯಕ್ರಮಕ್ಕೆ ಸ್ವಾಗತ ಕದ್ರಿ ನವನೀತ್ ಶೆಟ್ಟಿ ಅವರಿಗೆ. ಎಸ್, ಇದೇ ರೀತಿ ನಮ್ಮ ಜೊತೆ ಈ ಒಂದು ಪ್ರಸಂಗ ಏನಿದೆ, ಅದ್ಭುತವಾಗಿರುವಂತಹ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಪ್ರಸಂಗ ಏನಿದೆ, ಈ ಪ್ರಸಂಗವನ್ನ ಬರೆದವರು ಪ್ರಸಂಗಕರ್ತರ ಮೊಮ್ಮಗ ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ಅಗರಿ ರಾಘವೇಂದ್ರ ರಾವ್ ಅವರು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಅಗರಿ ರಾಘವೇಂದ್ರ ರಾವ್ ಅಂತ ಬಂದಾಗ ಹೆಮ್ಮೆಯ ಭಾಗವತರು, ನಮ್ಮ ಕರಾವಳಿ ಕಂಡಂತಹ, ನಮ್ಮ ರಾಜ್ಯ ಕಂಡಂತಹ ಖ್ಯಾತ ಭಾಗವತರು, ಅದೇ ರೀತಿ ಪ್ರಸಂಗಕರ್ತರು ಅಗರಿ ಶ್ರೀನಿವಾಸ್ ರಾವ್ ಅವರ ಮೊಮ್ಮಗ ನೇರವಾಗಿ ಇವತ್ತು ನಮ್ಮ ಚರ್ಚೆಯಲ್ಲಿದ್ದಾರೆ. ಏನ್ ಸರ್, ಏನಾಗಿದೆ ಈ ಪ್ರಸಂಗ, ನಿಜವಾಗ್ಲೂ ಕೂಡ ಏನ್ ಹೇಳುತ್ತೆ, ತಿರುಚಲಾಗಿದೆಯಾ ಅಥವಾ ಇರುವುದಂತ ವಿಚಾರವೇ ಇದೆಯಾ, ರೀತಿ ಇದೆಯಾ ಅನ್ನುವಂಥದ್ದು ಎಲ್ಲವೂ ಕೂಡ ಕೇಳಬೇಕು. ಒನ್ಸ್ ಅಗೇನ್ ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ. ಎಸ್, ಅದೇ ರೀತಿ ನಮ್ಮ ಜೊತೆ ವಿಜಯ್ ಕುಮಾರ್ ಶೆಟ್ಟಿ ಮೊಯ್ಲಟ್ ಅವರು ಆಗಮಿಸಬೇಕಾಗಿತ್ತು, ಉಸ್ಮಾನ್ ಪಾತ್ರಧಾರಿ. ಅದೇ ರೀತಿ ರಾಧಾಕೃಷ್ಣ ಅವರು ಈ ಒಂದು ಬಪ್ಪ ಬ್ಯಾರಿಯ ಪಾತ್ರವನ್ನ ಮಾಡಿದವರು. ನೇರವಾಗಿ ಅವರ ಜೊತೆ ಕೂಡ ನಾನು ಮಾತನಾಡ್ತೇನೆ. ನೇರವಾಗಿ ಫಸ್ಟ್ ರಿಯಾಕ್ಷನ್ ರಹೀಂ ಉಚ್ಚಿಲ್ ಅವರು. ಎಲ್ಲರೂ ಕೂಡ ಜನರು ಕೂಡ ಕೇಳ್ತಾ ಇರುವಂತದ್ದು ರಹೀಂ ಉಚ್ಚಿಲ್ ಅವರ ಅಧ್ಯಕ್ಷತೆಯಲ್ಲಿ, ಅದೇ ರೀತಿ ತಾವು ಅಧ್ಯಕ್ಷರಾಗಿ ಇರುವಂತಹ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ನಡೆದಂತಹ ನಿನ್ನೆಯ ಕಾರ್ಯಕ್ರಮದ ಈ ಒಂದು ಕಿರು ಯಕ್ಷಗಾನ ಪ್ರಸಂಗದಲ್ಲಿ ಅಧಿಕ ಪ್ರಸಂಗ ಆಗಿದ್ಯಾ ಅನ್ನುವಂಥದ್ದು ನೇರವಾಗಿರುವಂತಹ ಪ್ರಶ್ನೆ. ಎಸ್, ರಹೀಂ ಉಚ್ಚಿಲ್, ಫಸ್ಟ್ ರಿಯಾಕ್ಷನ್. ಮೊದಲನೆಯದಾಗಿ ನಮ್ಮ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಗೆ ಈ ಒಂದು ಬ್ಯಾರಿ ಯಕ್ಷಗಾನದಲ್ಲಿ ಬ್ಯಾರಿ ಪಾತ್ರಗಳನ್ನು ಮಾಡಿದ ಕಾರಣಕ್ಕೆ ಅವರ ಕೊಡುಗೆಯನ್ನ ಗುರುತಿಸಿಕೊಂಡು ರಾಧಾಕೃಷ್ಣ ನಾವಡ್ರನ್ನ ಕರ್ನಾಟಕ ಬ್ಯಾರಿ ಅಕಾಡೆಮಿ ಸದಸ್ಯರಾಗಿ ನೇಮಕವನ್ನ ಮಾಡಿದೆ. ಸೊ ನಮ್ಮ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡುವಂತ ಹೊತ್ತಲ್ಲಿ ಜಬ್ಬಾರ್ ಸೋಮೋರ್ ಅಂತಹ ಒಂದು ವ್ಯಕ್ತಿ ಬ್ಯಾರಿ ಸಮುದಾಯದಲ್ಲಿ ಜನಿಸಿ ಇವತ್ತು ಒಂದು ಭಾಗವತಿಕೆಯ ಮುಖಾಂತರ ಯಕ್ಷಗಾನ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಹೆಸರು ಕೊಡತಕ್ಕಂಥದ್ದು ಮತ್ತು ಪುರಾತನ ಕಾಲದಿಂದಲೂ ಯಕ್ಷಗಾನವನ್ನು ಯಾವ ರೀತಿ ಬ್ಯಾರಿಗಳು ಅದನ್ನ ಒಂದು ನೋಡ್ತಾ ಇದ್ರು, ಆಸ್ವಾದಿಸ್ತಾ ಇದ್ರು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವಲ್ಲಿ ಬ್ಯಾರಿ ಮತ್ತು ಒಂದು ಸಂಬಂಧಗಳ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ನಾವಲ್ಲಿ ಹಮ್ಮಿಕೊಂಡಿದ್ದೆವು. ಅದರಲ್ಲಿ ನಮ್ಗೆ ಬಹಳ ಅದ್ಭುತವಾಗಿ ಜಬ್ಬಾರ್ ಸೋಮರ್ ಅವರು ಒಂದು 25 ನಿಮಿಷ, ಅರ್ಧ ಗಂಟೆಯ ಬಹಳ ಚೆನ್ನಾಗಿ ಮಾತಾಡಿದ್ರು, ಎಲ್ರಿಗೂ ಗೊತ್ತಿದೆ. ಇದು ಮುಗಿದ ನಂತರ ಈ ಬಪ್ಪನಾಡು ಏನು ಕ್ಷೇತ್ರ ಮಹಾತ್ಮೆ ಇದೆ, ಇದರ ಒಂದು ಕಿರು ಯಕ್ಷಗಾನ ಮಾಡುವುದಂತ ಹೇಳಿ ತೀರ್ಮಾನ ಮಾಡಿದೆವು. ನಾವು ಒಂದು ತಂಡಕ್ಕೆ ಅಕಾಡೆಮಿಗಳು ಬರಿಯವರಿಗೆ ಒಂದು ಅದರ ಫೀಸ್ ಅನ್ನು ನಾವು ಕೊಟ್ಟು ಮಾಡುವಂತದ್ದು. ಆಮೇಲೆ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಅಲ್ಲಿ ನವನೀತ್ ಶೆಟ್ಟಿ ಅವರು ಇದ್ದಾರೆ, ಕಾರ್ಯಕ್ರಮ ಮುಗಿದ ನಂತರ ಒಂದು ಮನರಂಜನೆಗಾಗಿ ಒಂದು ಕಾರ್ಯಕ್ರಮವನ್ನು ಕೊಡುವಂತದ್ದು ಎಲ್ಲ ಅಕಾಡೆಮಿಯ ಒಂದು ಸಂಪ್ರದಾಯ. ಮತ್ತು ನಮಗೆ ಇದರಲ್ಲಿ ಬಂದಂತ ಕಲಾವಿದರಾಗಿರಬಹುದು, ಇವರು ಯಾರಲ್ಲಿ ಒಬ್ರು ಕೂಡ ನಾವು ಮುಸಲ್ಮಾನರುಗಳಿಲ್ಲ, ಬ್ಯಾರಿಗಳಿಲ್ಲ ಮತ್ತು ಯಕ್ಷಗಾನ ಕಲಾವಿದರು ಅಂತ ಹೇಳಿ ಹೇಳತಕ್ಕಂಥ ಅಕಾಡೆಮಿಯಿಂದ ಬೇರೆಯೊಬ್ಬರು ಇಲ್ಲ. ಆದ್ರೂ ಕೂಡ ಆ ಕಾರ್ಯಕ್ರಮ ನೋಡುವಾಗ, ಆ ಸಂಭಾಷಣೆಯನ್ನು ಕೇಳುವಾಗ ಮೊದಲ ಸಾಲಿನಲ್ಲಿ ಕುಳಿತಿದ್ದ ನನಗೆ ದಿಗ್ಭ್ರಮೆ ಮತ್ತು ಒಂದು ರೀತಿಯಲ್ಲಿ ಮುಜುಗರ ಇತ್ತು. ಯಾಕಂತ ಹೇಳಿದ್ರೆ ಏನೇ ಆಗ್ಲಿ, ಒಂದು ದೇವಿಯನ್ನ ಅವರದ್ದೇ ಆದಂತಹ ಒಂದು ಸಮುದಾಯ ಯಾವ ರೀತಿ ಭಯ ಭಕ್ತಿಯಿಂದ ಇವತ್ತು ಕಾಣ್ತಾ ಇದೆ, ಅಂತಹ ಒಂದು ದೇವಿಯನ್ನ ಹಾಸ್ಯದ ವಸ್ತುವಾಗಿ ಅದು ಬಳಕೆ ಮಾಡುವಂತದ್ದು, ಅದು ಖಂಡಿತವಾಗಿ ಅದು ತಪ್ಪು, ಅದು ಸರಿಯಲ್ಲ. ಆಮೇಲೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಗೂ ಈ ಒಂದು ಸಂಭಾಷಣೆ ಆಗ್ಲಿ ಅವರ ಇದಕ್ಕೂ ಯಾವುದೇ ಸಂಬಂಧಗಳಿಲ್ಲ. ಇಷ್ಟಾಗಿಯೂ ಒಂದು ವೇಳೆ ಯಾರದಾದ್ರೂ ಮನಸ್ಸಿಗೆ ಘಾಸಿಯಾಗಿದ್ರೆ, ನೋವಾಗಿದ್ದರೆ, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮಾಡಿದಂತಹ ಆ ಚಾವಡಿಯಲ್ಲಿ ಆ ಕಾರ್ಯಕ್ರಮದಲ್ಲಿ ಇಂತಹ ಒಂದು ಆಗಿದ್ರೆ, ನಾನು ಬ್ಯಾರಿ ಅಕಾಡೆಮಿ ಅಧ್ಯಕ್ಷನಾಗಿ ಸಂಪೂರ್ಣವಾಗಿ ನಾನು ಕ್ಷಮೆಯನ್ನ ಕೇಳಲಿಕ್ಕೆ ನಾನು ಸಿದ್ಧನಿದ್ದೇನೆ. ಯಾಕಂತ ಹೇಳಿದ್ರೆ, ನಾವು ಒಬ್ಬರ ಮನಸ್ಸಿಗೆ ನೋವಾದಾಗ ಅದನ್ನು ಸ್ಪಂದಿಸುವುದಾಗ ನಾವೇನು ಸಣ್ಣವರಾಗುವುದಿಲ್ಲ, ಅದರಿಂದ ನಾವೇನು ಸಣ್ಣವರಾಗುವುದಿಲ್ಲ. ಆದ್ರೆ ಪ್ರಾಮಾಣಿಕವಾಗಿ ಹೇಳ್ತೇವೆ, ಅಕಾಡೆಮಿಗೂ ಅವತ್ತು ನಿನ್ನೆ ನಡೆದಂತ ಏನಿದೆ ಅದಕ್ಕೂ ಸಂಬಂಧಗಳಿಲ್ಲ. ಬಹುಶಃ ನನಗೆ ಗೊತ್ತಿರುವ ಹಾಗೆ ಒಂದು 500,000 ಯಕ್ಷಗಾನಗಳಲ್ಲಿ ಭಾಗವಹಿಸಿದಂತ ಕಲಾವಿದರು ಇವರಾಗಿದ್ದಾರೆ. ಬಹುಶಃ ನಿನ್ನೆಗಿಂತ ಹಿಂದೆ ಕೂಡ ಇವರು ಇದೇ ಇದನ್ನ ಹೇಳಿದ್ದಾರಾ, ಅಥವಾ ವೇದಿಕೆಗೆ ಬಂದಾಗ ಇಂತಹ ಒಂದು ಡೈಲಾಗ್ಗಳನ್ನು ಮಾಡುವುದನ್ನುವಂಥದ್ದು ಕೂಡ ನಮಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಆಮೇಲೆ ರಾಧಾಕೃಷ್ಣ ನಾವಡ್ರು ಅದನ್ನ ಸರಿಪಡಿಸುವಂತ ಕೆಲಸಗಳನ್ನ ಕೂಡ ನಾವು ನೋಡಿದೆವು. ಅವರು ಹೇಳಿದ್ರು, ಇವರು ಆ ಕಿರೀಟವನ್ನ ಬಂಗಾರದ ಅಂಗಡಿಗೆ ಇಡುವುದಂತ ಹೇಳಿದ್ರೆ ಅದಕ್ಕೆ ಒಂದು ಅರ್ಥ ಇತ್ತು. ನೀನು ಗುಜಿರಿ ಅನ್ನುವಂತ ಇದು ಹೇಳಿದೆಲ್ಲ ಮಾರೆ, ನಿನ್ನನ್ನು ಬಿಡಬೇಕಂತ ಹೇಳಿ ಅವರದನ್ನು ತೇಪೆ ಹಚ್ಚುವ, ಅದನ್ನು ಸರಿ ಮಾಡುವ ಪ್ರಯತ್ನಗಳನ್ನು ಕೂಡ ಅಲ್ಲಿ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಆದ್ರೆ ಒಂದು ದೇವಿಯ ಬಗ್ಗೆ ಒಂದು ಬಾಯಿಯಲ್ಲಿ ಒಮ್ಮೆ ಮಾತು ಆಡಿದ ನಂತರ ಅದನ್ನು ಹಿಂದಕ್ಕೆ ತೆಗೀಲಿಕ್ಕೂ ಬಹಳ ಕಷ್ಟ. ಅದನ್ನು ಸರಿ ಮಾಡುವುದು, ಅದಕ್ಕೆ ಸಮಜಾಯಿಷಿಕೆ ಕೊಡುತ್ತದೆ.
ಓಕೆ, ರೈಟ್ 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 ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳು. ಎಸ್, 500ಕ್ಕೂ ಹೆಚ್ಚು ಪ್ರಸಂಗಗಳನ್ನು ನಡೆಸಿದಂತಹ ಕಲಾವಿದರು ಅದರಲ್ಲಿ ಭಾಗವಹಿಸಿದ್ರು ಅನ್ನುವಂಥದ್ದು ರಹೀಂ ಉಚ್ಚಿಲ್ ಅವರು ಹೇಳುವಂತಹ ಪ್ರಕಾರ. ಒಂದ್ಸಲ ಈ ಒಂದು ಸಂಭಾಷಣೆ ಕೇಳಿದಾಗ ಅವರಿಗೆ ಕೂಡ ದಿಗ್ಭ್ರಮೆಯಾಗಿತ್ತು ಅನ್ನುವಂತಹ ಮಾತು. ಎಸ್, ನೇರವಾಗಿ ಕೇಳಬೇಕು ರಹೀಂ ಉಚ್ಚಿಲ್ ಅವರು. ಎಸ್ ಸರ್, ಧ್ವನಿ ಕೇಳ್ತಾ ಇದೆಯಾ ರಹೀಂ ಉಚ್ಚಿಲ್ ಅವರಿಗೆ? ಈಗ ಎಷ್ಟು ಡ್ಯೂರೇಷನ್ ಇದ್ದಂತಹ ಒಂದು ಯಕ್ಷಗಾನ ಪ್ರಸಂಗ ಅದು ಒಟ್ಟು ಒಂದು 40 ನಿಮಿಷಗಳು ಇತ್ತು ಕಿರು ಯಕ್ಷಗಾನ. ಓಕೆ, ಕಿರು ಯಕ್ಷಗಾನ 40 ನಿಮಿಷಗಳು, ಕೇವಲ ಅಲ್ಲಿ ಉಸ್ಮಾನ್ ಮತ್ತು ಬಪ್ಪ ಬ್ಯಾರಿಗೆ ಸಂಬಂಧಪಟ್ಟಿರುವಂತಹ ಸಂಭಾಷಣೆ. ಹೌದು, ಮಧ್ಯದಲ್ಲಿ ದೇವಿಯ ಒಂದು ಪ್ರತ್ಯಕ್ಷ ಆಗುವಂತದ್ದು ಕೂಡ ಇತ್ತು. ಓಕೆ, 40 ನಿಮಿಷಕ್ಕೆ ಸೀಮಿತವಾಗಿರುವಂತಹ ಒಂದು ಕಿರು ಪ್ರಸಂಗ ಅಲ್ವಾ? ರೈಟ್ ರೈಟ್. ಎಸ್ ಸರ್, ಎಸ್ ಸರ್, ಎಸ್ ಸರ್, ನೇರವಾಗಿ ಕೇಳಬೇಕು. ಅಗರಿ ರಾಘವೇಂದ್ರ ರಾವ್ ಸರ್, ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ಅಲ್ಲ, ಅಜ್ಜ ಪ್ರಸಂಗ ಬರೆದಾಗ ಎಲ್ಲರೂ ಅದನ್ನು ಒಪ್ಪಿದ್ರು. ಇಲ್ಲಿ ಕೂಡ ಅದು ಎಷ್ಟೋ ಸಾವಿರ ಪ್ರಯೋಗ ಆಗಿದೆ ಅಂತ ಹೇಳಿ ನಮಗೂ ಆಗಿದೆ. ಎಲ್ಲಿಯೂ ಕೂಡ ಯಾವುದೇ ಒಂದು ರೀತಿಯ ಅಬ್ಜೆಕ್ಷನ್ ಆಗಲಿ ಅಥವಾ ಯಾವುದೇ ರೀತಿಯ ಯಾರಿಗೂ ಕೂಡ, ಅಂದ್ರೆ ಹಿಂದೂಗಳಿಗೆ ಆಗಲಿ ಅಥವಾ ಮುಸಲ್ಮಾನರಿಗೆ ಆಗಲಿ ಎಲ್ಲರೂ ಕೂಡ ಅದನ್ನ ಒಪ್ಪಿದ್ದಾರೆ. ಎಲ್ಲಿಯೂ ಕೂಡ ಯಾವುದೇ ಒಂದು ಸಮಸ್ಯೆಗಳು ಆಗಲೂ ಕೂಡ ಬಂದಿಲ್ಲ ಅಂತ ಹೇಳುವುದನ್ನ ನಾನು ಕೇಳಿದ್ದೇನೆ. ರೈಟ್ ರೈಟ್ ರೈಟ್, ಪರ್ಫೆಕ್ಟ್. ಈಗ ಸರ್, ಈಗ ಆ ಒಂದು ಸಂಭಾಷಣೆ ತಾವು ಕೇಳ್ಕೊಂಡು ಬಂದ್ರಿ, ಯಾವ ರೀತಿ ಇತ್ತು ಅನ್ನುವಂಥದ್ದು. ಇಂತಹ ಸಂಭಾಷಣೆ ಇದೆಯಾ, ಇದೇ ರೀತಿ ಇರುವಂತಹ ಸಂಭಾಷಣೆ, ಅಥವಾ ಎಲ್ಲಾದ್ರೂ ಈ ಸಂಭಾಷಣೆನ ತಿರುಚಲಾಗಿದ್ಯಾ, ಹೇಗೆ? ಅದು ಏನಂತಿದ್ರೆ ಅದು ಅವರವರು ಕಲಾವಿದರು ಮಾತಾಡಿದ್ರು ಕೂಡ ಸಂಭಾಷಣೆಯಲ್ಲಿ ಎಷ್ಟು ಸಲ ಪ್ರಯೋಗ ಆದಾಗ ಇಲ್ಲಿ ಕೂಡ ಅದು ಬಂದಿಲ್ಲ. ಈಗ ಇಲ್ಲಿ ಯಾಕೆ ಬಂದಿದೆ ಅಥವಾ ಏನ್ ಬಂದಿದೆ ಅಂತ ಹೇಳುವಂಥದ್ದು ಮುಖ್ಯವಾದ ವಿಷಯಕ್ಕಿಂತಸೂ ಕೂಡ ಅಲ್ಲಿ ಪ್ರಸಂಗದಲ್ಲಿದ್ದಾಗ ಎಲ್ರಿಗೂ ಕೂಡ ಆ ಒಂದು ಪ್ರಸಂಗ ಸಂತೋಷ ಕೊಡ್ತಾ ಇತ್ತು. ಎರಡು ನಮ್ಮ ಮುಸ್ಲಿಮರು ಹಿಂದೂಗಳು ಕೂಡ ಅದನ್ನು ಬಹಳ ಸಂತೋಷದಿಂದ ನೋಡ್ತಿದ್ದದನ್ನ ಹೇಳ್ತಿದ್ದದನ್ನ ನಾನು ಕೇಳಿದೆ. ದಟ್ಸ್ ಅ ಫ್ಯಾಕ್ಟ್. ಅಲ್ಲಿ ಎಲ್ಲರೂ ಹಿಂದೂಗಳು ಮುಸಲ್ಮಾನರು ಸಂತೋಷದಿಂದ ನೋಡ್ತಿದ್ರು, ಕೇಳ್ತಾ ಇದ್ರು, ಖುಷಿ ಪಡ್ತಾ ಇದ್ರು. ಎಸ್, ಇದು ಬೇಕಾಗಿರುವಂತಹ ವಿಚಾರ. ಇದು ನೂರಾರು ಇಂತಹ ಪ್ರಸಂಗಗಳು, ಸಾವಿರಾರು ಪ್ರಸಂಗಗಳು ಆಗಿದೆ ಅನ್ನುವಂಥದ್ದು. ಆದರೆ ಹಿಂದೂ ಮುಸಲ್ಮಾನ್ ಅನ್ನುವಂತಹ ಒಂದು ಸಾಮರಸ್ಯ ತುಂಬಾನೇ ಚೆನ್ನಾಗಿತ್ತು, ಆ ಬಾಂಧವ್ಯ ತುಂಬಾನೇ ಚೆನ್ನಾಗಿತ್ತು. ಆದರೆ ಎಲ್ಲೋ ಒಂದ್ ಕಡೆ ಇಂತಹ ಬೆಳವಣಿಗೆಗಳು ಇದಕ್ಕೆ ಧಕ್ಕೆಯಾಗುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಎಸ್ ಸರ್, ನವನೀತ್ ಶೆಟ್ಟರ್, ಮೊದಲನೇದಾಗಿ ಫಸ್ಟ್ ರಿಯಾಕ್ಷನ್ ಸರ್ ಈ ಒಂದು ವಿಚಾರದ ಬಗ್ಗೆ. ಈಗ ಈಗಾಗಲೇ ರಹೀಂ ಉಚ್ಚಿಲ್ ಅವರು ಹೇಳಿದ ಹಾಗೆ ಇಲ್ಲಿ ಪ್ರದರ್ಶನ ಆದದ್ದು ಬಪ್ಪನಾಡು ಕ್ಷೇತ್ರ ಮಹಾತ್ಮೆಯ ಒಂದು ತುಣುಕು. ಓಕೆ, ಇದರಲ್ಲಿ ಬಪ್ಪ ಬ್ಯಾರಿಯ ಪೀಠಿಕೆ ಆರಂಭದಲ್ಲಿ ಇಡ್ತಿದ್ರೆ ಈ ಸಮಸ್ಯೆ ಇರಲಿಲ್ಲ, ಈ ಸಮಸ್ಯೆ ಇರ್ತಾ ಇರಲಿಲ್ಲ. ಯಾಕೆಂದ್ರೆ ಬಪ್ಪ ಬ್ಯಾರಿಯ ಪಾತ್ರವನ್ನು ಅದಕ್ಕೊಂದು ರೂಪು ಕೊಟ್ಟವರು ಶ್ರೇಣಿ ಗೋಪಾಲಕೃಷ್ಣ ಭಟ್ರು. ನಮ್ಮ ಅಗರಿ ರಾಘವೇಂದ್ರ ರಾವ್ ಅವರ ಅಜ್ಜ ಅಗರಿ ಶ್ರೀನಿವಾಸ ಭಾಗವತರ ಆ ಪ್ರಸಂಗ ಬರೆದದ್ದು. ಕೂಡ್ಲು ಮೇಳದಲ್ಲಿ ಮೊದಲು ಆಟ ಆಡ್ತಾ ಇದ್ರು. ನಂತರ ಸುರತ್ಕಲ್ ಮೇಳದಲ್ಲಿ ಆ ಆಟ ವಿಜೃಂಭಿಸಿದೆ. ಬಹುತೇಕ ಕಟೀಲು ಮೇಳವನ್ನು ಹೊರತುಪಡಿಸಿದ್ರೆ ತೆಂಕುತಿಟ್ಟಿನ ಎಲ್ಲಾ ಮೇಳಗಳಲ್ಲಿ ಆ ಆಟ ಆಡ್ತಾ ಇದ್ರು. ಶ್ರೇಣಿಯವರ ಬಪ್ಪ ಬ್ಯಾರಿ ಜೊತೆಯಲ್ಲಿ ಉಸ್ಮಾನ್ ಪಾತ್ರವನ್ನು ಮಾಡ್ತಿದ್ದವರು ನಮ್ಮ ವಿಟ್ಲ ಜೋಯಿಸ್ರು, ವಿಟ್ಲ ಗೋಪಾಲಕೃಷ್ಣ ಜೋಯಿಸ ಅಂತ. ಅದರಲ್ಲಿ ಪೀಠಿಕೆಯಲ್ಲಿ ಶ್ರೇಣಿ ಅವರು ಹೇಳ್ತಾ ಇದ್ರು, ನನ್ಗೊಬ್ಬ ಶಿಷ್ಯ ಇದ್ದ, ನಮ್ಮ ಹುಡುಗ, ಅವ ಪೆದ್ದ ಅಂತ, ಅವನಿಗೆ ಹೆಚ್ಚು ಬುದ್ಧಿ ಇಲ್ಲ ಅಂತ. ಒಂದು ಅಂದ್ರೆ ಈ ಬುದ್ಧಿಮಾಂದ್ಯ ಹುಡುಗ ಅಥವಾ ಯುವಕ, ಅವನ ಮಾನಸಿಕವಾದಂತಹ ಬೆಳವಣಿಗೆ ಆಗ್ಲಿಲ್ಲ. ಅವನನ್ನು ಸರಿದಾರಿಗೆ ತರುವುದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ, ನನ್ನ ಆಯುಷ್ಯ ಎಲ್ಲ ಇವನನ್ನು ಸರಿ ಮಾಡುವುದರಲ್ಲೇ ಹೋಯಿತು. ಇದೆಲ್ಲ ಪೀಠಿಕೆಯಲ್ಲಿ ಆರಂಭದಲ್ಲಿ ಬರ್ತಾ ಇತ್ತು. ಆ ಪಾತ್ರ ಚಿತ್ರಣದಲ್ಲೇ ಅವ ಮುಗ್ಧ ಯುವಕ, ಯಾರು ಉಸ್ಮಾನ್ ಶಿಷ್ಯ, ಮುಗ್ಧ ಎನ್ನುವಂತಹ ಒಂದು ಅವನನ್ನು ಸೆಟ್ ಮಾಡಿ ಪ್ರೇಕ್ಷಕರು ಅದಕ್ಕೆ ಸೆಟ್ ಆಗ್ತಾ ಇದ್ರು. ಆಗ ಮೊದಲಿಂದಲೇ ಪೀಠಿಕೆ ಇತ್ತು ಪೀಠಿಕೆಯಲ್ಲಿ. ಆಗ ಉಸ್ಮಾನ್ ಹೇಳಿದಂತ ಪ್ರತಿಯೊಂದು ಮಾತುಗಳು ಕೂಡ ಆಗ ಸಭೆ ನಗ್ತಾ ಇತ್ತು. ಇದೇ ಸಂಭಾಷಣೆ ಪೂರ್ವದಲ್ಲಿ ಹೇಳ್ತಾ ಇದ್ರು. ದೇವಿಯನ್ನು ಕಂಡಾಗ ಅವರ ಅನುಭವ ಅದು ಮುಗ್ಧ ಇದರಾಗಿ, ಈಗ ಇದನ್ನು ಈ ದೇವಿಗೊಂದು ದೇವಸ್ಥಾನ ಕಟ್ಟಬೇಕು, ಏನು ಮಾಡೋಣ ಇವನಲ್ಲಿ ಕೇಳಿದಾಗ ಅವ ಮುಗ್ಧ ಮನಸ್ಸಿನಿಂದಲೇ ಹೇಳುವುದು. ಅಲ್ಲಿ ಕಿರೀಟ ಇದೆಲ್ಲ, ಅದನ್ನು ಗುಜರಿ ಅಂಗಡಿಗೆ ಅವನ ಆ ಮುಗ್ಧನಾದ್ದರಿಂದ, ಈಗ ನಾವಡ್ರು ಕೂಡ ಅದನ್ನೇ ಹೇಳಿದ್ದು, ಎಲ್ಲಿಯಾದ್ರೂ ಬಂಗಾರದ ಅಂಗಡಿಗೆ ಅಂತ ಹೇಳ್ತಿದ್ರೆ ಅದು ಸರಿ ಆಗ್ತಿತ್ತು ಮಾರಾಯ. ಅಂದ್ರೆ ಆ ಮುಗ್ಧನ ಮನಸ್ಸು ಅಷ್ಟೇ. ಆದ್ರಿಂದ ಆಗ ಇವರು ಹೇಳೋ ಇನ್ನೊಂದು ಮಾತಿದೆ, ಸರಿ ನಿನ್ನ ತಾಯಿಯ ಕಿವಿ ಆಭರಣವನ್ನು ನೀನು ಆ ರೀತಿಯಾಗಿ ಒತ್ತೆ ಇಡ್ಲಿಕ್ಕೆ ತಯಾರಿದ್ಯಾ? ಅದು ನಾನಿಲ್ಲ, ಕೊಡುವುದಿಲ್ಲ. ಹಾಗಾದ್ರೆ ಇವಳು ನಿನ್ನ ತಾಯಿ, ಈ ದೇವಿ ನಿನ್ನ ತಾಯಿ ಅಂತ ತಿಳ್ಕೋ. ಈ ವಿಚಾರದಲ್ಲಿ ಮುಗ್ಧನಾದಂತ ಆತನಿಗೆ ನೀನು ತಪ್ಪು ದಾರಿಯಲ್ಲಿ ನಡೆದಿದ್ದಿ, ನೀನು ಸರಿ
ಇದು ಸರಿ, ಅದನ್ನು ಸರಿಪಡಿಸಿಕೊಂಡು ಹೋಗುವಂತಹ ಪಾತ್ರ ಬಪ್ಪ ಬ್ಯಾರಿಯ ಪಾತ್ರ. ಇಲ್ಲಿ ಈಗ ಈ ಪ್ರದರ್ಶನದಲ್ಲಿ ಅಪಹಾಸ್ಯ ಅಥವಾ ಏನೋ ಒಂದು ಇದಾದದ್ದು, ತಲ್ಲಣ ಆದದ್ದು ಅದು ನನ್ಗೇನು ಕಾಣಿಸ್ತಾ ಇಲ್ಲ. ಇದು ಸಹಜವಾದಂತಹ ಒಂದು ಇದು ಈ ಕಾಲಮಿತಿಗೆ ಮಾಡಿದ್ರಿಂದ, ಒಂದು ತುಣುಕನ್ನು ತೋರಿಸಿದ್ರಿಂದ ಈ ಅಪಸವ್ಯಗಳಿಗೆಲ್ಲ ಕಾರಣ ಆಯ್ತು. ಪೂರ್ತಿ ಪ್ರಸಂಗವನ್ನು ನೋಡಿದ್ರೆ ಅಥವಾ ಬಪ್ಪ ಬ್ಯಾರಿಯ ಪೀಠಿಕೆಯನ್ನು ಆರಂಭದಿಂದ ಕೇಳಿಸಿದರೆ ಅವರಿಗೆ ಇದು ಹಾಸ್ಯ ಯಾವುದು ದೇವಿಯ ನಿಂದನೆಗಾಗಿ ಈ ಪಾತ್ರವನ್ನು ಮಾಡಿದ್ದು ಅಂತ ಅನಿಸುವುದಿಲ್ಲ. ಮತ್ತೆ ಅವನ ಉತ್ತರಗಳು, ಅದರ ಮೊದಲೆಲ್ಲ ಮಾತನಾಡುವಾಗ ಕೂಡ ಅವ ಒಂದು ಉಚ್ಚಾರವನ್ನು ತಪ್ಪಾಗಿ ಉಚ್ಚರಿಸ್ತಾನೆ. ಆ ಸರಣಿಯಲ್ಲಿ ಇದು ಬರ್ತದೆ. ದೇವಿ ಅಂತ ಹೇಳುವುದನ್ನು ಬೇಬಿ ಅಂತ ಹೇಳುವುದು, ಅದು ಸರಣಿಯಲ್ಲಿ. ಅದು ಮತ್ತೆ ಇನ್ನೊಂದು, ಹಾಸ್ಯಗಾರರಿಗೆ ಒಂದು ಮಾರ್ಜಿನ್ ಕೊಡಬೇಕು ಯಾವಾಗ್ಲೂ. ಅದು ಯಾವುದೇ ಪಾತ್ರ ಮಾಡುವುದಿದ್ರು ಕೂಡ ಹಾಸ್ಯಗಾರ ಶಬ್ದಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು, ಅಕ್ಷರಗಳನ್ನು ತಿರುವು ಮಾಡಿಕೊಂಡು, ಸುರಪುರಕ್ಕೆ ಹೋಗುವುದರಿಂದ ನಾನು ಗುರುಪುರಕ್ಕೆ ಹೋಗಿದ್ದೇನೆ, ಇಂಥದ್ದೆಲ್ಲ ಬದಲಾವಣೆಗಳು ಅಲ್ಲ. ಅದು ಮಾಡಿದ್ರೆ ಹಾಸ್ಯ ಆಗುವುದು. ಅದು ಮಾಡಿದ್ರೆ ಹಾಸ್ಯ. ಆ ಹಾಸ್ಯಗಾರನಿಗೆ ಸ್ವಲ್ಪ ಮಾರ್ಜಿನ್ ಇದೆ. ಆದ್ರಿಂದ ಇದನ್ನು ದೇವಿಯನ್ನು ಬೇಬಿ ಅಂತ ಹೇಳಿದ ಅಂತ ಹೇಳಿದ್ರೆ ದೊಡ್ಡ ಸಂಗತಿ ಮಾಡಬೇಕಾಗಿಲ್ಲ. ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ. ಮತ್ತೆ ಆ ಪಾತ್ರವೇ ಹಾಗೆ. ಬಪ್ಪ ಬ್ಯಾರಿ ಪಾತ್ರವನ್ನು ನಿರ್ವಹಿಸಿದವರನ್ನು ಶ್ರೇಣಿ ಗೋಪಾಲಕೃಷ್ಣ ಭಟ್ರು. ಇನ್ನೊಂದು ಬಪ್ಪನ ಸುಂಕದಗಟ್ಟೆ ಮೇಳದಲ್ಲಿ ಕರೋಳು ದೇರನ್ ಶೆಟ್ಟಿ ಅಂತ ಇದ್ರು. ಅವರು ಶನಿಯವರ ಹಾಗೆ ಆ ಬಪ್ಪ ಬ್ಯಾರಿಯ ಪಾತ್ರ ನಿರ್ವಹಣೆ ಮಾಡ್ತಾ ಇದ್ರು. ಬಹುಶಃ ಆ ಮೇಳದಲ್ಲಿ ಕೂಡ ಅಗರಿಯವರು ಇದ್ರು. ಸುಂಕದಗಟ್ಟೆ ಮೇಳದಲ್ಲಿ ಅಗರಿಯವರು ಇರುವಾಗಲೇ ಅದು ಸೆಟ್ಟಿಂಗ್ ಆದದ್ದು. ಆಗ ಬೇಕೂರು ಕೇಶವ ಎನ್ನುವಂತಹ ಕಲಾವಿದ ಉಸ್ಮಾನ್ ಪಾತ್ರವನ್ನು ಮಾಡ್ತಾ ಇದ್ರು. ರೈಟ್ ಸರ್ ಬರ್ತೇನೆ. ಕದ್ರಿ ನವನೀತ್ ಶೆಟ್ಟಿ ಅವರು, ಈ ಒಂದು ಪ್ರಸಂಗ, ಒಟ್ಟು ಪ್ರಸಂಗ ಏನಿದೆ, ಈ ಪ್ರಸಂಗ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಇದರ ಹಿಂದಿರುವಂತಹ ಕಾರಣ ಏನು, ಯಾಕೆ ಆಗಿದೆ ಈ ರೀತಿ ಅನ್ನೋದು ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನ ಕೊಟ್ಟರು. ಅಟ್ ದ ಸೇಮ್ ಟೈಮ್ ಇದಕ್ಕೂ ಕೂಡ ಒಂದು ಪ್ರಶ್ನೆ ಇದೆ ಅಂಡ್ ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆಯನ್ನ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬೆಳಗಾವಿಯಿಂದ ಮಾತಾಡ್ತಿದ್ದೇನೆ. ತಮ್ಮ ಹೆಸರು? ನಮಸ್ತೆ ಸರ್. ಮಾತಾಡಿ ಸರ್, ಮಾತಾಡಿ. ಸರ್, ಇದು ವಿಷಯ ಏನು ಗೊತ್ತುಂಟಾ? ಈ ಬಪ್ಪ ಬೇರಿ ಅಥವಾ ಬಪ್ಪ ನೋಡಿದ ಚಿತ್ರ ಮಹಾತ್ಮೆ, ಇದನ್ನು ನಾನು ಹಲವು ಬಾರಿ ನೋಡಿದ್ದೇನೆ. ಚಿಕ್ಕಂದಲ್ಲಿ ನಾನು ತುಂಬಾ ಇದಿದ್ದೇನೆ. ಯಾಕೆಂತ ಹೇಳಿದ್ರೆ, ಇದರಲ್ಲಿ ಬಪ್ಪ ಬ್ಯಾರಿ ಅಥವಾ ಉಸ್ಮಾನ್ ಇವರ ದೃಷ್ಟಿಕೋನ ಎಷ್ಟು, ವ್ಯಕ್ತಿತ್ವ ಎಷ್ಟು, ಇದನ್ನು ಸಮಾಜ ಏನ್ ಅರ್ಥ ಮಾಡ್ಕೊಳ್ತದೆ ಅಂತ ಹೇಳಿದ್ರೆ, ಬ್ಯಾರಿಗಳು ಯಾರೇ ಇರ್ಬೋದು, ಅವರ ಕನ್ನಡದಲ್ಲಿ ಮಾತಾಡುವಾಗ ಅವರ ಉಚ್ಚಾರಣದಲ್ಲಿ ಹೆಚ್ಚು ಕಡಿಮೆ ಆಗೇ ಆಗ್ತದೆ. ಮತ್ತೆ ಬಪ್ಪ ಬ್ಯಾರಿ ಉತ್ತಮ ಸಂಸ್ಕೃತದಲ್ಲಿ ಹುಟ್ಟದವ. ಹಲೋ, ಮಾತಾಡಿ ಸರ್, ಕೇಳ್ತಾ ಇದೆ. ಉತ್ತಮ ಸಂಸ್ಕೃತದಲ್ಲಿ ಇದ್ದಾರೆ. ನಮ್ಮ ಉಚ್ಚಲೆಯವರು ಇದ್ದಾರೆ, ಎಲ್ಲವರು. ಅವರು ವ್ಯಕ್ತಿತ್ವ ಏನು ಈ ರೀತಿ ಅಂತ ಹೇಳಿದ್ರೆ, ಗರುಡ ಪಕ್ಷಿ ಎಷ್ಟು ಎತ್ತರಕ್ಕೆ ಹಾರಿದ ಕೊಳಕಿನಲ್ಲಿ ಉಸ್ಮಾನ್ ಬ್ಯಾರಿ ಕೆಳಗಿರುವವನಲ್ಲ, ಅವನ ಕೃತ್ಯ, ಅವನ ಸಮಾಜದ ಒಂದು ದೃಷ್ಟಿಯಲ್ಲಿದೆ. ಯಾವುದನ್ನು ಸಿಕ್ಕಿದನ್ನು ಮಾರಿ ಹಣ ಮಾಡುದು ಅಥವಾ ಇದು ಅವನ ಉದ್ಯೋಗ ಅಂತ ಅವನ ಭಾವನೆ. ಹಾಗಲ್ಲ, ಬ್ಯಾರಿ ಮಾಡುದಲ್ಲ. ಬಪ್ಪ ಬ್ಯಾರಿ ಅವರೇ ಹೇಗೆ ಉಂಟು, ಸಮಾಜದಲ್ಲಿ ಉನ್ನತ ವ್ಯಕ್ತಿ ಆಗ್ಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು, ಎಲ್ಲಿ ಇರುವಂತದ್ದು. ದೇವಿಯನ್ನು ಎಲ್ಲಿ ಆಹ್ವಾನ ಮಾಡುವಂತ ಪ್ರಸಂಗ ಬರುವುದಿಲ್ಲ ಅದರಲ್ಲಿ. ದೇವಿಗೆ ಅಥವಾ ಇವರು ಎಷ್ಟು ಕೀಳು ಮಾಡಿದ್ರು, ದೇವಿ ಕೀಳು ಆಗುದಿಲ್ಲ. ಹೇಗೆ ಹೊಲಸನ್ನು ಹಾಕಿದ್ರೆ ಗಂಗಾ ನೀರು ಯಾವ ರೀತಿ ಸಿದ್ಧ ಇರ್ತದೋ ಅದೇ ರೀತಿ ದೃಷ್ಟಿ. ನಾವು ಈಗ ಇದನ್ನೆಲ್ಲ ಸಣ್ಣ ಸಣ್ಣ ವಿಷಯದಲ್ಲಿ ಈಗ ಮಾತಾಡುದಲ್ಲ, ಇದರಲ್ಲಿ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಈ ಯಕ್ಷಗಾನ ಎಷ್ಟೋ ವರ್ಷಕ್ಕಿಂತ ಮುಂಚೆ ನಾವು ನೋಡ್ತಿದ್ದೇವೆ. ಇವತ್ತಿಗೂ ನನ್ನ ಹತ್ರ ಇದೆ, ವಿಡಿಯೋ ಇದು ಮಾಡ್ತೇನೆ, ಅದನ್ನೆಲ್ಲ ಕೇಳ್ತೇನೆ. ಅದು ಒಂದು ಸಾಮಾಜಿಕ ಅಂತರ, ಮನುಷ್ಯನ ಅಂತರ ಯಾವ ರೀತಿ ಇರ್ತದೆ. ಒಂದು ಕೆಳಮಟ್ಟದ ಮನುಷ್ಯ ಯಾವ ವಿಚಾರ ಮಾಡ್ತಾನೆ, ಅವನ ಸ್ವಾರ್ಥಕ್ಕಾಗಿ ಅವನಷ್ಟೇ ಮಾಡ್ತಾನೆ. ಸರಿ ಸರ್, ಥ್ಯಾಂಕ್ ಯು. ಈಗ ತಾವು ಹಲವಾರು ವರ್ಷಗಳಿಂದ ಈ ವರ್ಷಗಳಿಂದ ಈ ಯಕ್ಷಗಾನ ಪ್ರಸಂಗವನ್ನ ನೋಡ್ತಾ ಇದ್ದೀರಾ? ಆ ರೀತಿ ಇರ್ತದೆ. ಸರಿ ಸರ್, ಥ್ಯಾಂಕ್ ಯು. ಓಕೆ, ಹಲವಾರು ವರ್ಷಗಳಿಂದ ಈ ಯಕ್ಷಗಾನ ಪ್ರಸಂಗವನ್ನ ತಾವು ನೋಡ್ತಾ ಇದ್ದೀರಾ ಅನ್ನುವಂತಹ ಮಾತುಗಳು. ಎಸ್, ಇದನ್ನೇ ನಾವು ಕೇಳ್ತಾ ಇರುವಂತದ್ದು. ಎಸ್, ನೇರವಾಗಿರುವಂತಹ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾವು ಮುಕ್ತವಾಗಿರುವಂತಹ ಅವಕಾಶವನ್ನ, ವೇದಿಕೆಯನ್ನ ಕೊಟ್ಟಿದ್ದೇವೆ. ಯಾಕಂದ್ರೆ ಈ ಬದಲಾವಣೆಗಳ ಬಗ್ಗೆ ಜನರು ಕೇಳ್ತಾ ಇದ್ದಾರೆ. ಬದಲಾವಣೆ ಎಲ್ಲ ಇದು ಪೂರಕವಾಗಿತ್ತು ಈ ಹಿಂದಿನಿಂದಲೂ ಕೂಡ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಂದರೆ ಯಕ್ಷಗಾನದಲ್ಲಿ ಅನೇಕ ಬದಲಾವಣೆಗಳು ಆಗ್ತಾ ಇದೆ ಅನ್ನುವಂಥದ್ದು. ಎಸ್, ರಹಿಮುಚಿಲ್ ಅವರು, ಕದ್ರಿ ನವನೀತ್ ಶೆಟ್ಟಿ ಅವರು ಹೇಳಿದಂತಹ ಮಾತುಗಳು, ಅದೇ ರೀತಿ ರಾಘವೇಂದ್ರ ರಾವ್ ಅವರು ಹೇಳಿದಂತಹ ಮಾತುಗಳು ಎಲ್ಲವನ್ನ ತಾವು ಕೇಳಿಸ್ಕೊಂಡ್ರಿ. ಎಲ್ಲೋ ಒಂದ್ ಕಡೆ ಅಲ್ಲಿ ಆಗಿರುವಂತಹ ಸಮಸ್ಯೆ, ಅಲ್ಲಿ ಪೀಠಿಕೆಗಳು
ಪ್ರಥಮ ಹಂತದ ಒಂದು ಪ್ರಸಂಗ ಏನಿದೆ ಅಲ್ಲಿ ಮಿಸ್ ಆಗಿತ್ತು, ಹಾಗಾಗಿ ಇಂತಹ ದೊಡ್ಡ ಆಭಾಸ ಸೃಷ್ಟಿಯಾಗಿದೆ. ಇಲ್ಲ ನಿತಿನ್ ಅವರೇ, ನವನೀತ್ ಶೆಟ್ಟಿ ಅವರು ಹೇಳಿದ ಹಾಗೆ ಆರಂಭದಲ್ಲಿ ಅವರು ಪೀಠಿಕೆಯಲ್ಲೇ ಹೇಳ್ತಾರೆ, ನಾನೊಂದು ಮಂಜನ್ನು ನಾನು ತೆಗೆದಿದ್ದೇನೆ, ಹಡಗನ್ನು, ನನಗೆ ನೋಡ್ಲಿಕ್ಕೆ ಒಬ್ಬ ಹುಡುಗ ಇದ್ದಾನೆ, ಆದ್ರೆ ಅವನು ಸ್ವಲ್ಪ ಪೆದ್ದ, ಅವನನ್ನು ಸರಿ ಮಾಡಬೇಕು ಅಂತೆಲ್ಲ ಆ ಪೀಠಿಕೆಯನ್ನು ಅವರು ಇದೇ ಯಕ್ಷಗಾನದಲ್ಲಿ ಕೂಡ ಅವರು ಹೇಳಿದ್ದಾರೆ. ನನಗೆ ನವನೀತ್ ಶೆಟ್ಟಿ ಅವರು ಹೇಳಿದ ಹಾಗೆ ಮಾಡಿದ್ದಾರೆ. ಆಮೇಲೆ ಅವನು ಏನೆಲ್ಲ ತಪ್ಪು ಹೇಳಿದಾಗ ಅವರು ತಿದ್ದುವ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೆ ಮಾಡುದು ಸರಿಯಲ್ಲ, ಅದು ನಮ್ಮ ತಾಯಿ ಅಂತ ಹೇಳಿ ಬಪ್ಪ ಬ್ಯಾರಿಯವರು ಅದನ್ನು ಮಾಡುವ ಕೆಲಸಗಳು ಮಾಡಿದ್ದಾರೆ. ಬಹುಶಃ ಇವರೆಲ್ಲರ ಮಾತುಗಳನ್ನು ನಾವು ಕೇಳಿದಾಗ ಏನಾಗಿದೆ, ಆ ಪೀಠಿಕೆ ಮೊದಲೇ ಅವರು ಹಾಕಿದ್ದಾರೆ, ಅವ್ರಿಗೆ ಸ್ವಲ್ಪ ಇದಿಲ್ಲ, ಹಾಗೆ ಹೀಗೆ ಎಂತೆಲ್ಲ ಹೇಳಿದ್ದಾರೆ. ಮತ್ತೆ ತುಂಬಾ ಸಂಭಾಷಣೆಯಲ್ಲಿ ಅದಲ್ಲದೆ ಆರಂಭದಿಂದ ಕೊನೆಯ ತನಕವೂ ಎಲ್ಲ ಉಲ್ಟವೇ ಆ ಹಾಸ್ಯ ಕಲಾವಿದ ಮಾತಾಡ್ತೇನೆ ಇದ್ದ. ಆದ್ರೂ ಕೂಡ ನಾನು ಒಂದು ಮಾತು ಹೇಳ್ತೇನೆ ನಿತಿನ್ ಅವರೇ, ತಮಗೆ ಗೊತ್ತಿದೆ, ನಾನು ಹಿಂದಿನಿಂದಲೂ ಬಹುಸಂಖ್ಯಾತರ ಭಾವನೆಗಳಿಗೆ ಅತಿ ಹೆಚ್ಚು ಗೌರವ ಕೊಟ್ಟವ. ಯಾವತ್ತೂ ಕೂಡ ನಾನು ಬಹುಸಂಖ್ಯಾತರ ಮನಸ್ಸಿಗೆ ನೋವನ್ನುಂಟು ಮಾಡ್ಲಿಲ್ಲ. ಆದ್ರೂ ಕೂಡ ಹಾಸ್ಯಕ್ಕಾಗಲಿ ಮನರಂಜನೆಗಾಗಲಿ ಯಾವುದಕ್ಕೆ ಆಗಲಿ ದೈವ ದೇವತೆಗಳು ದೇವರಗಳ ಬಗ್ಗೆ ಅದು ಹಾಸ್ಯದ ವಸ್ತುಗಳಾಗಿ ತೆಗಿಲೇಬಾರದು ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂತ. ಯಾಕಂತ ಹೇಳಿದ್ರೆ ಅದು ಕೆಲವರಿಗೆ ಹಾಸ್ಯದ ವಸ್ತುಗಳಾದರೆ ಇನ್ನು ಕೆಲವರಿಗೆ ಭಯ ಭಕ್ತಿ ಒಂದು ದೈವ ಸ್ವರೂಪಿಯಾದಂತಹ ತಾಯಿ ಅವರಿಗೆ ಅವರ ಮನಸ್ಸಿನಲ್ಲಿ ಏನಾಗ್ತದೆ, ಅವರ ಮನಸ್ಸಿನಲ್ಲಿ ಎಷ್ಟು ನೋವಾಗುತ್ತದೆ ಅನ್ನುವಂತ ನಾನು ಹೇಳುವಂತದ್ದು, ಯಾವುದೇ ಕಾರಣಕ್ಕೂ ಹಾಸ್ಯದ ವಸ್ತುಗಳಾಗಿ ಮನರಂಜನೆ ವಸ್ತುಗಳಾಗಿ ಬೇರೆ ಏನೇ ಬೇಕಾದ್ರೂ ಮಾಡಿಕೊಳ್ಳಿ, ಆದ್ರೆ ದೇವಿ ದೈವ ಶಕ್ತಿ ಏನಿದೆ ಅದನ್ನು ಉಪಯೋಗಿಸಲೇ ಮಾಡಬಾರದು ಯಾವುದರಲ್ಲಿ ಅನ್ನುವಂಥದ್ದು ನಾನು ವೈಯಕ್ತಿಕವಾದಂತ. ಇದು ಹಾಸ್ಯಗಳು ಬೇಕು, ಆದ್ರೆ ಅದು ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ದೈವಿಕ ಶಕ್ತಿಗಳ ಹೆಸರಲ್ಲಿ ಬೇಡ ಅನ್ನುವಂಥದ್ದು ವೈಯಕ್ತಿಕವಾದಂತಹ ಅಭಿಪ್ರಾಯ. ಓಕೆ, ತಮ್ಮ ವೈಯಕ್ತಿಕ ಅಭಿಪ್ರಾಯ ಸ್ವಾಗತವಾಗಿರುವಂತಹ ಒಂದು ಅಭಿಪ್ರಾಯ. ಮಾತಾಡ್ತೇನೆ ಸರ್, ಥ್ಯಾಂಕ್ ಯು. ಅಂಡ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ವಸಂತ ಬೆಳ್ತಂಗಡಿ. ವಸಂತ ಅವರು ಬೆಳ್ತಂಗಡಿ. ನಮಸ್ತೆ ವಸಂತ ಅವರೇ, ಮಾತಾಡಿ ಸರ್. ಇದನ್ನು ಕಾಂಟ್ರವರ್ಸಿ ಮಾಡಿದ್ದಾರೆ ಸರ್. ಎಸ್, ಅಂದ್ರೆ ಇದನ್ನು ವಿವಾದಾತ್ಮಕವಾಗಿ ಮಾಡಿದ್ದಾರೆ ಯಕ್ಷಗಾನ ಪ್ರೇಮಿಗಳ ಅಥವಾ ಇತರರ? ಯಕ್ಷಗಾನದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳ ಬಗ್ಗೆ ಅನೇಕ ಜನರು ಕೇಳ್ತಾ ಇದ್ದಾರೆ. ಖಂಡಿತ ನಾನು ನೋಡಿದ ಹಾಗೆ ಶ್ರೇಣಿ ಗೋಪಾಲಕೃಷ್ಣ ಭಟ್ರ ಬಪ್ಪ ಬ್ಯಾರಿಯನ್ನು ನೋಡಿದೆ. ಇತ್ತೀಚೆಗೆ ಎಲ್ಲ ಸುಂಕದಗಟ್ಟೆ ಮೇಲೆ ಅವರ ಬಪ್ಪನಾಡ ಕ್ಷೇತ್ರವನ್ನು ನೋಡಿದ್ದೇನೆ. ಅಥವಾ ಇತ್ತೀಚೆಗೆ ಆಗುವಂತ ಹನುಮಗಿರಿ ಮೇಲದವರು ಅತ್ಯುತ್ತಮವಾಗಿ ಮಾಡ್ತಾರೆ. ಎಲ್ಲಿಯೂ ನಾವು ಯಕ್ಷಗಾನ ಪ್ರೇಮಿಗಳಾಗಿ ದೈವ ಭಕ್ತರಾಗಿ ನೋಡಿದ್ರೆ ನಮ್ಗೆ ಯಾವುದು ಇಲ್ಲಿ ಅಪಹಾಸ್ಯ ಕಂಡಿಲ್ಲ. ಈಗ ತಾನೇ ಕದ್ರಿ ನವನೀತ್ ಶೆಟ್ಟಿ ಹೇಳಿದ ಮಾತನ್ನು ನಾನು ಪೂರಕವಾಗಿ ಬೆಂಬಲಿಸ್ತಾ ಹೇಳ್ತಿದ್ದೇನೆ. ಅಂದ್ರೆ ಅವರು ಅತ್ಯುತ್ತಮ ಯಕ್ಷಗಾನ ಹಾಗೂ ಧರ್ಮದ ಬಗ್ಗೆ ತಿಳಿದವರು. ನಾನು ಅದನ್ನು ಅವರನ್ನು ಅಭಿನಂದಿಸ್ತೇನೆ. ಯಾಕಂದ್ರೆ ಅಂತವರು ಈ ಮಾತನ್ನು ಹೇಳಲೇಬೇಕು. ಇದು ವಿವಾದ ಆಗುವ ವಿಷಯವೇ ಅಲ್ಲ. ಯಕ್ಷಗಾನ ನೀವು ಅಲ್ಲಿ ಯಕ್ಷಗಾನ ಬಪ್ಪನಾಡು ಕ್ಷೇತ್ರ ಮಂತ್ರ ಸಂಪೂರ್ಣವಾಗಿ ಯಕ್ಷಗಾನ ನೋಡ್ತಾ ಬರುವಾಗ ಬಪ್ಪ ಬ್ಯಾರಿ ಎಷ್ಟು ಸರ್ವಧರ್ಮದ ರೀತಿಯಲ್ಲಿ ಕೊಂಡೋಗ್ತಾನೆ ಧರ್ಮವನ್ನು, ಅವ ಯಾವ ರೀತಿ ಬಗ್ತಾನೆ ಅಂತ ಪೂರ್ತಿಯಾಗಿ ಅವ ತಿಳಿಸ್ತಾ ಹೋಗ್ತದೆ. ಅದು ನಮ್ಗೆ ಅರಿವಾಗ್ತಾ ಹೋಗ್ತದೆ. ಸರಿ ಸರಿ, ಇಲ್ಲ ಬಪ್ಪ ಬ್ಯಾರಿಯ ನಿಷ್ಕಲ್ಮಶವಾಗಿರುವಂತಹ ಭಕ್ತಿಗೆ ಆ ಒಂದು ದೇವಿಯ ಮೇಲಿರುವ ಆರಾಧನೆ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಇಲ್ಲಿ ಉಸ್ಮಾನ್ ಅವರ ಒಂದು ಸಂಭಾಷಣೆ ಏನಿದೆ, ಈ ಸಂಭಾಷಣೆ ಪ್ರಸಕ್ತ ಕಾಲಘಟ್ಟದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಎಲ್ಲವೂ ಕೂಡ ನೇರವಾಗಿ ಮಾತಾಡ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ರಾಘವೇಂದ್ರ ರಾವ್ ಸರ್, ಏನ್ ಹೇಳ್ತೀರಾ ಈ ಒಂದು ದೈವ ಅಥವಾ ದೇವರನ್ನ ರಹೀಂ ಉಚ್ಚಿಲ್ ಅವರು ಕೂಡ ಹೇಳಿದ್ರು, ಈ ರೀತಿಯ ಒಂದು ಹಾಸ್ಯಾಸ್ಪದ ರೀತಿಯಲ್ಲಿ ನೋಡುವಂಥದ್ದು ಎಷ್ಟು ಸರಿಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಏನ್ ಹೇಳ್ತೀರಾ? ಅದು ಈಗ ಹಿಂದಿನಿಂದ ಅಜ್ಜ ಪ್ರಸಂಗ ಬರ್ದಾಗಲೂ ಕೂಡ ತುಂಬಾ ವಿಮರ್ಶೆ ಮಾಡಿಯೇ ಬರಿತಾ ಇದ್ರು. ಯಾಕಂದ್ರೆ ಹಾಗೆ ಬರಿತಾ ಇರ್ಲಿಲ್ಲ. ಹಾಗಾಗಿ ಬರ್ದಿದ್ದಾರೆ, ಕೇಳಿದ್ದಾರೆ ಅಂತ ನಾವು ಕೇಳಿದ್ದೇವೆ. ಅದೇ ರೀತಿ ಆ ರೀತಿ ಪ್ರಸಂಗ ಬಂದಾಗ ಮುಸಲ್ಮಾನ ಬಾಂಧವರು ಸಹ ಬಂದಿದ್ರು, ಏನ್ ಮಾಡ್ತಾರೆ ನೋಡು ಅಂತ ಹೇಳಿ. ಅನಂತರ ಇವರ ವಿದ್ವತ್ತಿಗೆ ಮತ್ತೆ ಅಲ್ಲಿರುವಂತಹ ಸಂಭಾಷಣೆಗೆ ಅವರೇ ಮಾರು ಹೋಗಿ ಎಲ್ಲಾ ದೇವರು ಒಂದೇ, ಆ ರೀತಿಯ ಒಂದು ದೊಡ್ಡ ಕಲ್ಪನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಹಾಗಾಗಿ ಅಂದ್ರೆ ಅದನ್ನು ಯಾವ ರೀತಿ ಯಕ್ಷಗಾನ ಅದನ್ನ ಮಾಡ್ತಾರೆ ಅಲ್ಲಿ ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಪ್ರಸಂಗವನ್ನ ನಾವು ಅದನ್ನು ಪ್ರಸ್ತುತ ಪಡಿಸಬೇಕಿದ್ರೆ ತುಂಬಾ ಅದಕ್ಕೆ ಹಿನ್ನೆಲೆ ಬೇಕು. ಅನಂತರ ಅದು ಕೂಡ ಈ ಎರಡು ಧರ್ಮದವರು ಅದನ್ನ ಒಂದು ಮಾತಾಡಬೇಕು ಅಂತಿದ್ರೆ ಅಲ್ಲಿ ತುಂಬಾ ಯೋಚನೆಯನ್ನು ಮಾಡಬೇಕು. ಅದನ್ನು ಶ್ರೇಣಿ ಅವರು ಮಾಡಿದ್ದಾರೆ. ಅವರು ಕುರಾನ್ ಗ್ರಂಥವನ್ನು ಕೂಡ ಅಭ್ಯಾಸ ಮಾಡಿದ್ದಾರೆ. ಅದನ್ನು ಮಾಡಿಕೊಂಡು ಅದನ್ನು ಸಂಪೂರ್ಣವಾಗಿ ವಿಮರ್ಶೆ ಮಾಡಿ ಅನಂತರ ಆ ಪ್ರಸಂಗವನ್ನು ಆಡಿದ್ದಾರೆ ಅಂತ ಹೇಳಿ ಕೇಳಿದ್ದೇನೆ. ಎಲ್ಲಿಯೂ ಕೂಡ ಬಂದವರೆಲ್ಲ ಈ ರೀತಿಯಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಆಗಿದೆ,
ಅನಂತರ ಇದರಿಂದ ಎಲ್ಲ ದೇವರು ಒಂದೇ ಹೇಳುವಂತ ಒಂದು ಭಾವನೆ ಕೂಡ ಬರುವಂತೆ ಆ ಪ್ರಸಂಗ ಇದೆ ಅಂತ ಹೇಳಿದನ್ನ ನಾವು ಅಜ್ಜ ಮತ್ತೆ ಹೀಗೆ ಬಂದಾಗ ನಾನು ಕೇಳಿದ್ದೇನೆ. ಓಕೆ ಓಕೆ, ದಟ್ಸ್ ಫ್ಯಾಕ್ಟ್. ಈ ಹಿಂದಿನ ಕಾಲದಲ್ಲಿ ಆ ರೀತಿ ಒಂದು ಸಾಮರಸ್ಯ ಇತ್ತು ನಮ್ಮಲ್ಲೆಲ್ಲರಲ್ಲೂ ಕೂಡ, ಅಲ್ವಾ ಸರ್? ಎಸ್ ಸರ್, ನವನೀತ್ ಶೆಟ್ಟರ್ ಅವ್ರು ಏನ್ ಹೇಳ್ತಾರೆ, ದೈವ ದೇವರುಗಳನ್ನ ಈ ಒಂದು ಅಪಹಾಸ್ಯ ಅನ್ನುವಂತಹ ವಿಚಾರದಲ್ಲಿ ದೈವ ದೇವರುಗಳನ್ನ ಏನು ಅಣಕ ಮಾಡುವಂಥದ್ದು ಅಥವಾ ಅದನ್ನ ಅಳವಡಿಸಿಕೊಳ್ಳುವಂಥದ್ದು ಎಷ್ಟು ಸೂಕ್ತ ಅನ್ನುವಂಥ ನೇರವಾಗಿರುವಂತಹ ರೈ ಮುಚ್ಚಲವರ ಮಾತುಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಏನ್ ಹೇಳ್ತಾರೆ ನೋಡಿ, ಈ ಪಾತ್ರಕ್ಕೆ ಒಂದು ಸ್ವರೂಪವನ್ನು ಕೊಟ್ಟವರು ಶ್ರೇಣಿ ಗೋಪಾಲಕೃಷ್ಣ ಭಟ್ರು. ಶ್ರೇಣಿ ಗೋಪಾಲಕೃಷ್ಣ ಭಟ್ರು ಕೌರವನ ಪಾತ್ರ ಮಾಡಿದ್ರೆ ಅವರು ಕೌರವನ ಹಾಗೆ ಇರ್ತಿದ್ರು, ರಾವಣನ ಪಾತ್ರ ಮಾಡಿದಾಗ ರಾವಣನ ಹಾಗೆ, ವಾಲಿಯ ಪಾತ್ರ ನಿರ್ವಹಣೆ ಮಾಡಿದಾಗ ರಾಮ ಎಲ್ಲಿ ತಪ್ಪಿದ್ದಾನು ಅಂತ ನಮಗೆ ಅನಿಸುವ ರೀತಿಯಲ್ಲಿ ಅವರು ಅರ್ಥ ಹೇಳ್ತಾ ಇದ್ರು. ಆದ್ರೆ ಅವರ ಬಪ್ಪ ಬ್ಯಾರಿಯ ಪಾತ್ರ ಅದು ನಿಜವಾಗಿ ಅಗರಿಯವರು ಹೇಳಿದ ಹಾಗೆ ಒಂದು ಸಾಮರಸ್ಯದ ಒಂದು ವಾತಾವರಣವನ್ನು ಸೃಷ್ಟಿಸಿದಂತಹ ಒಂದು ಪಾತ್ರ ಅದು. ಆ ಆಟ ನೋಡಿದವರಿಗೆ ಈ ಬ್ಯಾರಿಗಳ ಮೇಲೆ ಪೂರ್ವಾಗ್ರಹ ಪೀಡಿತರಾಗಿ ಏನಾದ್ರೂ ಇದ್ರೆ ಆ ಆಟ ನೋಡಿದ ಮೇಲೆ ಅವರ ಮೇಲೆ ಗೌರವ ಹುಟ್ಟುವಂತಹ ಒಂದು ರೀತಿಯಲ್ಲಿ ಆ ಪಾತ್ರವನ್ನು ಅವರು ನಿರ್ವಹಿಸಿದ್ದಾರೆ. ಈ ಶ್ರೇಣಿಯವರ ದಾರಿಯಲ್ಲಿ ಇದೇ ಪಾತ್ರ ಇದು. ಈ ಭಾಗವತರು ಪದ್ಯ ಮಾತ್ರ ಬರೆಯುವುದು, ಬಹುಶಃ ಅದರಲ್ಲಿ ಇವರಿಗೆ ಬಪ್ಪ ಬ್ಯಾರಿಗೆ ಕೇವಲ ಕೆಲವೇ ಪದ್ಯ ಇರಬಹುದು, ಲೆಕ್ಕದ ಪದ್ಯ. ಆರಂಭದ ಪೀಠಿಕೆ ಹೇಳಿದ್ರು ಅವರು, ಒಂದು ಶ್ರೇಣಿಯವರದ್ದು ಪೀಠಿಕೆ ಇರ್ತಿತ್ತು, ಅದು ಅವರು ಭಾಗವತರ ಜೊತೆಯಲ್ಲಿ ಮಾತಾಡುದು. ಅವರು ಬರುವಾಗ ಬಪ್ಪ ಬ್ಯಾರಿಗೆ ಎಂಟ್ರಿ ಆಗುವಾಗ ಒಂದು ಪದ್ಯ ಇರ್ತದೆ, ಆ ಪದ್ಯಕ್ಕೆ ಅವರು ಸಾಧಾರಣ ಅರ್ಧ ಗಂಟೆ ಮಾತಾಡ್ತಿದ್ರು. ಅದು ಅಗರಿಯವರೊಟ್ಟಿಗೆ ಸಂಭಾಷಣೆ. ಆ ಸಂಭಾಷಣೆಯಲ್ಲಿ ಲೌಕಿಕ ವಿಷಯ ಕೂಡ ಮಾತಾಡ್ತಾ ಇದ್ರು. ಎಲ್ಲಿಯ ತನಕ ಹೋಗ್ತಾ ಇತ್ತು ಅಂತ ಹೇಳಿದ್ರೆ, ನನ್ನ ಅಪ್ಪ ಮತ್ತು ನಿಮ್ಮ ಅಪ್ಪ ಒಂದೇ ಅಪ್ಪ, ಒಂದೇ ದೇವರು. ಆದ್ರಿಂದ ನನ್ನ ಅಪ್ಪ ನಿಮ್ಮ ಅಪ್ಪ ಅಂತ ಅಲ್ಲಿ ತಂದು ನಿಲ್ಲಿಸ್ತಾ ಇದ್ರು, ಸಭೆ ನಗ್ತಾ ಇದ್ರು. ಅಂದ್ರೆ ಹಾಸ್ಯ, ಅದನ್ನು ಸ್ವಲ್ಪ ಹಾಸ್ಯಪೂರಿತವಾಗಿ ಬಪ್ಪ ಬ್ಯಾರಿಯ ಪಾತ್ರವನ್ನೇ ಮಾಡ್ತಾ ಇದ್ರು. ಅಲ್ಲಿ ಉಸ್ಮಾನ್ ಮಾಡ್ತಿದ್ದಂತ ಜೋಶಿಯವರು ಆ ಮುಗ್ಧತೆ, ಬಹುಶಃ ಈಗ ಕೊಡಪದವರು ಆ ಪಾತ್ರ ನಿರ್ವಹಣೆ ಮಾಡಿದಾಗ ಅಷ್ಟು ಮುಗ್ಧತೆಯನ್ನು ನಾವು ಕಾಣ್ತಾ ಇಲ್ಲ, ಸ್ವಲ್ಪ ಚಾಲಿದ್ದಾಗೆ ಕಾಣ್ತಾನೆ. ಅದು ಬಂದದ್ರಿಂದ ಇಂತಹ ಅಪಸವ್ಯಗಳಿಗೆಲ್ಲ ಒಂದು ದಾರಿ ಮಾಡ್ತದೆ. ಅದೇ ಪಾತ್ರವನ್ನು ಪೆದ್ದಾಗಿ ಅವ ಏನು ಹೆಚ್ಚು ಮಾತಾಡಬಾರ್ದವ, ಲೆಕ್ಕದು. ಅವರು ಹೇಳುವ ಅತಿ ಹೆಚ್ಚು ಶಬ್ದ ಒಕ್ಕು ಒಕ್ಕು ಅಂತ ಅಷ್ಟೇ. ಆ ಒಕ್ಕು ಅಂತ ಹೇಳುವಾಗ್ಲೇ ಸಭೆ ನಗ್ತಾ ಇದ್ರು. ಒಕ್ಕು ಅದು ಒಕ್ಕು ಅಂತ ಅಷ್ಟೇ, ಹೆಚ್ಚು ಉದ್ದದ ಸಂಭಾಷಣೆ ಇರಲಿಲ್ಲ. ಆ ಸಂಭಾಷಣೆದು ಮಿನುಕ್ತಾ ಇತ್ತು. ಅದೇ ದಾರಿಯಲ್ಲಿ ಕರೋಳ್ ದೇರನ್ ಶೆಟ್ರು, ಇನ್ನೊಬ್ರು ಈಗ ನಾವಡ್ರು, ಈ ಸುರತ್ಕಲ್ ಮೇಳದಲ್ಲೇ ಶ್ರೇಣಿಯವರ ಬಪ್ಪ ಬ್ಯಾರಿಯನ್ನು ನೋಡಿ ತಯಾರಾದವರು ಶಿವರಾಮ್ ಜೋಗಿಯವರು. ಅವರು ಈಗ ಹನುಮಗಿರಿ ಮೇಳದಲ್ಲಿ ಬಪ್ಪ ಬ್ಯಾರಿ ಪಾತ್ರ ಮಾಡ್ತಿದ್ದು ಅವರು ಶಿವರಾಮ್ ಜೋಗಿಯವರು. ಅದು ಶ್ರೇಣಿಯವರ ಪಾತ್ರದ ಪಡಿ ಹೆಚ್ಚು. ಇನ್ನೊಂದು ನೆಲ್ಲಿಕಟ್ಟೆ ನಾರಾಯಣ ಹಾಸ್ಯಗಾರರು, ಕಟೀಲ್ ಮೇಳದಲ್ಲಿ ದೀರ್ಘಾವಧಿ ಇದ್ದು ನಿವೃತ್ತಿಯ ನಂತರ ಅವರು ಮತ್ತೆ ಬಪ್ಪನಾಡು ಮೇಳಕ್ಕೆ ಹೋಗ್ತಾ ಇದ್ರು. ಬಪ್ಪನಾಡು ಮೇಳದಲ್ಲಿ ಅವರು 100 ಬಾರಿ ಬಪ್ಪ ಬ್ಯಾರಿಯ ಪಾತ್ರ ಮಾಡಿದ್ದಾರೆ. ಅದು ಕೂಡ ಶ್ರೇಣಿಯವರ ದಾರಿಯೇ. ಈಗ ಮೊಯ್ಲೊಟ್ಟು ಅವರು ಅಂತ ಹೇಳಿದೆಲ್ಲ, ನಾವು ಇವತ್ತು ಬರ್ಬೇಕಿತ್ತು, ವಿಜಯ್ ಕುಮಾರ್ ಮೊಯ್ಲೊಟ್ಟು, ಅವರು 100 ಬಾರಿ ಅವರು ಉಸ್ಮಾನ್ ಪಾತ್ರ ಮಾಡಿದ್ದಾರೆ. ಅವರ ಉಸ್ಮಾನ್ ಪೆದ್ದನ ಹಾಗೆ ಇರ್ತದೆ. ಆ ಪೆದ್ದನ ಹಾಗೆ ಇದ್ರೆ ಯಾವುದೇ ಜಿಜ್ಞಾಸೆಗೆ ಅಲ್ಲಿ ಅವಕಾಶ ಇರುವುದಿಲ್ಲ. ಅವ ಯಾವ ಗುಜುರಿ ಹೇಳಿ ಬಿಬಿ ಹೇಳಿ ಅದು ನಾವು ಯಾರು ದೇವಿಗೆ ಅಪಹಾಸ್ಯ ಆಗ್ತದೆ ಅಂತ ಎಣಿಸುವ ವಿಚಾರವೇ ಬರುವುದಿಲ್ಲ. ಈಗ ಅಗರಿ ಶ್ರೀನಿವಾಸ್ ರಾವ್ ಬರೆದಂತಹ ಒಂದು ಪ್ರಸಂಗ ಏನಿದೆ, ಆ ಪ್ರಸಂಗದಲ್ಲಿರುವಂತಹ ಸಂಭಾಷಣೆ, ಇಲ್ಲಿ ಉಸ್ಮಾನ್ ಮತ್ತು ಬಪ್ಪ ಬ್ಯಾರಿಗಿರುವಂತಹ ಸಂಭಾಷಣೆಯಲ್ಲಿರುವಂತಹ ವಿಚಾರಗಳು, ಆ ಸಂಭಾಷಣೆಯಲ್ಲಿ ಬದಲಾವಣೆ ಮಾಡಿದ್ದಾರಾ ಕಲಾವಿದರು ಅಥವಾ ಅದೇ ಪದ ಬಳಕೆ ಇದೆಯಾ ಇಲ್ಲಿ? ಅಂದ್ರೆ ಪದ ಬಳಕೆ ಅತಿ ಸೂಕ್ಷ್ಮವಾಗಿರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಪದ ಬಳಕೆಯ ಬಗ್ಗೆ, ಇನ್ನಿತರರನ್ನ ರಾಜಕೀಯ ವ್ಯಕ್ತಿಗಳನ್ನ ಹೊಗಳುವಂಥದ್ದು, ಇನ್ನಿತರರನ್ನ ದೂಷಿಸುವಂತಹದ್ದು, ಒಂದು ಪಕ್ಷವನ್ನ ಹೊಗಳುವಂಥದ್ದು, ಇನ್ನೂ ಪಕ್ಷವನ್ನ ದೂಷಿಸುವಂಥದ್ದು, ಇಂತಹ ಬೆಳವಣಿಗೆಗಳು ಆಗ್ತಾ ಇದೆ. ಇಲ್ಲಿ ಪದ ಬಳಕೆ ಏನಾದ್ರೂ ಈ ಹಿಂದಿನ ಕಾಲದಿಂದಲೇ ಬಂದಿರುವಂತದ್ದು ಮಾಡ್ಯುಲೇಷನ್ ಆಗಿದ್ಯಾ? ನೋಡಿ, ಇದೇ ಪ್ರಸಂಗವನ್ನು ಸುಮಾರು 1.5-2 ದಶಕಗಳ ಮೊದಲು ಮಧೂರು ಮೇಳ ಅಂತ ಇತ್ತು. ಮಧೂರು ಮೇಳ ಅಂತ ಇನ್ನೊಂದು ಮೇಳದ ಜೋಡಾಟ, ಕೂಡಾಟ ನೆಹರು ಮೈದಾನದಲ್ಲಿ ನಡೆದಿತ್ತು. ನಾಗೇಶ್ ಸಾಲಿಯನ್ ಹೇಳುವವರು ಅದನ್ನು ಸೆಟ್ ಮಾಡಿದ್ರು. ಅದರಲ್ಲಿ ನಮ್ಮ ನಾವಡ್ರ ಬಪ್ಪ ಬ್ಯಾರಿ, ಅದಕ್ಕೆ ಉಸ್ಮಾನ್ ಪಾತ್ರ ಮಾಡಿದವರು ನಮ್ಮ ಕಾಸರಗೋಡು ಚಿನ್ನ ಅವರು. ಕಾಸರಗೋಡು ಚಿನ್ನ
ಉಸ್ಮಾನ್ ಪಾತ್ರವನ್ನು ಶ್ರೇಣಿಯವರ ಬಪ್ಪೆ ಬ್ಯಾರಿಗೆ ತುಂಬಾ ಸಲ ಮಾಡಿದವರು. ಓಕೆ ಓಕೆ, ಕಾಸರಗೋಡು ಚಿನ್ನ ಅವರು ಉಸ್ಮಾನ್ ಪಾತ್ರವನ್ನು ಅವರು ಜೋಶಿಯವರ ಉಸ್ಮಾನ್ ಪಾತ್ರವನ್ನು ನೋಡಿ ಆ ಪಾತ್ರವನ್ನು ಮಾಡಿದವರು. ಓಕೆ ಓಕೆ. ಆದ್ರಿಂದ ಈ ಬಪ್ಪ ಬ್ಯಾರಿ ಎಷ್ಟು ಪ್ರಧಾನ ಪಾತ್ರವೋ, ಎಷ್ಟು ಮಾತುಗಾರನೋ, ಇವ ಅಷ್ಟೇ ಪೆದ್ದ ಇದ್ರೆ ಅಲ್ಲಿ ಸಮಸ್ಯೆ ಇಲ್ಲ. ಇಲ್ಲಿ ಈ ಪ್ರಕರಣದಲ್ಲಿ ನನ್ಗನಿಸ್ತದೆ, ನಾನು ಯಕ್ಷಗಾನ ಅಕಾಡೆಮಿ ಸದಸ್ಯ, ಈಗ ನೀವು ಹೇಳಿದ ಹಾಗೆ ಹಾಸ್ಯಗಾರರು ದೇವರ ವಿಷಯ ಮಾತಾಡಬಾರದು, ಜಾತಿಯ ವಿಷಯ ಮಾತಾಡಬಾರದು, ಧರ್ಮದ ವಿಷಯ ಮಾತಾಡಬಾರದು, ಒಬ್ಬರ ಶರೀರ ಪ್ರಕೃತಿಯ ಬಗ್ಗೆ ಮಾತಾಡಬಾರದು, ಹೀಗೆ ಯಾವುದು ಮಾತಾಡಬಾರದು ಅಂತ ಹೇಳಿದ್ರೆ ಮತ್ತೆ ಹಾಸ್ಯಗಾರ ಏನ್ ಮಾಡ್ಬೇಕು? ಹಾಸ್ಯಗಾರರು ಏನ್ ಮಾಡ್ಬೇಕು ಅನ್ನೋಂಥದ್ದು ಬದಲಾಗಿರುವಂತಹ ಒಂದು ಕಾಲಘಟ್ಟದಲ್ಲಿರುವಂತಹ ಪ್ರಶ್ನೆ, ಬದಲಾಗಿರುವಂತಹ ಕಾಲಘಟ್ಟದ ಪ್ರಶ್ನೆ. ಈ ಹಿಂದೆ ಇದ್ದಂತಹ ಸಾಮರಸ್ಯಗಳು ಈಗಿಲ್ಲ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಯಾವುದೋ ವಿಚಾರಕ್ಕೂ ಬಳಕೆ ಆಗ್ತಾ ಇದೆ ಎಲ್ಲಾ ವಿಚಾರಗಳು. ಸೊ ಈ ಹಿನ್ನೆಲೆಯಲ್ಲಿ ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗಂಗಾಧರ ಪೂಜಾರಿ. ಗಂಗಾಧರ ಪೂಜಾರಿ, ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನಮಸ್ಕಾರ. ಅಲ್ಲ, ಇಲ್ಲಿ ಬಪ್ಪ ಬ್ಯಾರಿ ಮತ್ತು ಉಸ್ಮಾನ್, ಬಪ್ಪ ಬ್ಯಾರಿ ನ್ಯಾಯಯುತವಾಗಿ ಮಾತಾಡ್ತಾರೆ, ದೇವಿಯ ಭಕ್ತನಾಗಿ ಅದನ್ನೇ ಮಾತಾಡ್ತಾರೆ. ಉಸ್ಮಾನ್ ಒಬ್ಬೊಬ್ರು, ಎಲ್ಲರಲ್ಲ, ಉಸ್ಮಾನ್ ನ ಪಾಠ ಮಾಡಿದವರು ಒಬ್ಬೊಬ್ಬರು ಅಧಿಕ ಪ್ರಸಂಗ ಮಾತಾಡ್ತಾರೆ. ಹೌದಾ? ಎಲ್ಲವನ್ನು ಎಲ್ರು ಅಂತಲ್ಲ, ಒಬ್ಬೊಬ್ಬರು ಹಾಸ್ಯಗಾರರು, ಒಬ್ಬೊಬ್ಬ ಹಾಸ್ಯಗಾರರು ಅವ್ರು ಮುದ್ದನಾಗಿ ಮಾತಾಡ್ತಾನೆ. ಅದನ್ನು ಏನ್ ಮಾಡ್ಲಿಕ್ಕಲ್ಲ. ಮತ್ತೊಂದು, ಇದು ರಾಜ್ಯಕ್ಕೆ ತರ್ತಾರೆ ಆಟ ತುಳು ಪ್ರಸಂಗದಲ್ಲಿ. ರಾಜ್ಯಕ್ಕೆ ತರಬಹುದು, ಮುಂಚೆನೂ ಇತ್ತು ರಾಜಕೀಯ. ಅಂದ್ರೆ ಅದು ಇದಕ್ಕೆ ಆ ಪ್ರಸಂಗಕ್ಕೆ ಒಂದು ಹಾಗೆ ಅರಸನ ಮೇಲೆ ಅದು ರಾಜಕೀಯ. ಈಗ ಅದಲ್ಲ, ಡೈರೆಕ್ಟ್ ಮುಖ್ಯಮಂತ್ರಿ ಯಾರಿದ್ದಾರೆ ಅವ್ರ ಹತ್ರ ಆಗ್ತಾರೆ. ಇವು ಯಾವ್ದು ಯೋಜನೆ ಆಗ್ತಾರೆ ಅದನ್ನು ನಾನು ಹಾಕ್ತೇನೆ ಅಂತ ಅರಸು, ಅದೊಂದು ವಿಪರೀತ ಅಧಿಕ ಪ್ರಸಂಗ. ಮತ್ತೊಂದು, ಈ ತುಳು ಪ್ರಸಂಗದಲ್ಲಿ ನಾನೊಂದು ತುಳು ಪ್ರಸಂಗ ನೋಡಿದ್ದೇನೆ, ಕೊಂಪದವಂತ ಇದು ಮಾಡಿದ್ದು ಅಶ್ಲೀಲ ಅಂದ್ರೆ ನಾಟಕ ಸಾಕಾಗ್ಲಿಲ್ಲ ಕಾಪಿಗಳದ್ದು ಅಂತ ಅಶ್ಲೀಲ ಪದ್ಯ. ಅದು ಆ ಪದವನ್ನು ಹೇಳಲಿಕ್ಕೆ ನಾಚೆ ಆಗ್ತದೆ ನಿಮ್ಮ ಹತ್ರ ನಮಗೆ, ಅಂತ ಇದು ಪದ ಅದು. ಅಶ್ಲೀಲ ಅಂದ್ರೆ ಅಶ್ಲೀಲ. ಈಗ ನಾನು ಎಲ್ಲರ ಹತ್ರ ಹೇಳ್ತೇನೆ, ಇಂಥ ಅಶ್ಲೀಲವನ್ನು ಇವರು ಆಟ ಆಡ್ತಾರಲ್ಲ, ಇದು ಯಾವ ಸಮಾಜಕ್ಕೆ ಒಂದು ಒಳ್ಳೆಯದು. ಇದು ಸಮಾಜಕ್ಕೆ ಯಾವ್ದಾದ್ರು ನಾವು ಕೊಡುಗೆ ಕೊಡ್ಬೇಕು, ನಮಗೆ ಸಮಾಜಕ್ಕೆ ಒಂದು ಯಾವ ರೀತಿ ನಡ್ಕೊಳ್ಬೇಕು ಜನಗಳು ಅಂದಾಗ. ಈ ಆಟದಲ್ಲಿ ಯಕ್ಷಗಾನದಲ್ಲಿ ಇಂತ ಇದು ಬಂದರೆ ಮತ್ತೆ ನಾಟಕ ಎಲ್ಲಿ ಹೋಗ್ತದೆ? ನಾಟಕದಿಂದ ಕೀಳು ನಾನೇ ನೋಡಿದ್ದೇನೆ, ನಂಗೆ ಅಶ್ಲೀಲ ಆಗಿದೆ. ನಾನು ಬಂದದ್ದು ಮಧ್ಯದಿಂದ ಯಕ್ಷಗಾನದಲ್ಲಿ ಅಲ್ವಾ? ರೈಟ್ ಸರ್, ರೈಟ್ ಸರ್. ಇದೇ ಮಾತುಗಳನ್ನು, ಇದೇ ಬೆಳವಣಿಗೆಗಳನ್ನು ನಾವು ಕೇಳ್ತಾ ಇರುವಂತದ್ದು. ಎಷ್ಟು ಪೂರಕವಾಗಿದೆ, ಎಷ್ಟು ಮಾರಕವಾಗಿದೆ ಅನ್ನುವಂಥದ್ದು. ಅದೇ ರೀತಿ ಯಕ್ಷಗಾನ ಪ್ರಸಂಗದಲ್ಲಿ ಒಂದು ಪಕ್ಷದವರನ್ನ ಹೈಲೈಟ್ ಮಾಡಿದ್ರು, ಇನ್ನೊಂದು ಪಕ್ಷದವರನ್ನ ದೂರಿದ್ರು ಅಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ದೂರು ಕೂಡ ದಾಖಲಾಗಿರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ. ಅದರ ಬಗ್ಗೆ ಗಲಾಟೆಯೂ ಕೂಡ, ಅದರ ಬಗ್ಗೆ ಪ್ರತಿಭಟನೆ ಕೂಡ ಆದದ್ದು ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಇದೆಲ್ಲವೂ ಕೂಡ ಮಾತಾಡಬೇಕು. ಥ್ಯಾಂಕ್ ಯು ಗಂಗಾಧರ್ ಪೂಜಾರಿ ಅವರಿಗೆ. ಎಸ್, ರಹೀಂ ಉಚ್ಚಿಲ್ ಅವರು, ತಾವು ಕೂಡ ಸ್ವತಃ ಸಾಹಿತ್ಯದ ಆಸಕ್ತಿ ಇರುವವರು, ಅದೇ ರೀತಿ ಸಾಧನೆ ಮಾಡಿರುವವರು, ಅದು ಇದೀಗ ಸದ್ಯ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದೀರಾ. ಏನ್ ಹೇಳ್ತೀರಾ ಈ ಒಂದು ಬೆಳವಣಿಗೆಗಳ ಬಗ್ಗೆ? ಅಂದ್ರೆ ಯಕ್ಷಗಾನವನ್ನ, ಈ ಪ್ರಸಂಗವನ್ನ ತಾವು ಮೊದಲೇದಾಗಿ ನೋಡಿದ್ದ ನಿನ್ನೆ? ನಾನು ನೋಡಿದ್ದು ನಿನ್ನೆನೆ. ಆದ್ರೆ ನನಗೆ ಈಗ ನಮ್ಮ ನವನಿಧಿ ಶೆಟ್ಟರು, ನಾನಲ್ಲ ಅವರ ಅಭಿಮಾನಿ, ಯಕ್ಷಗಾನದಲ್ಲಿ ಎಲ್ಲ ಕೋಟಿ ಚೆನ್ನಯ್ಯ ಅಂತ ದೊಡ್ಡ ದೊಡ್ಡ ಪಾತ್ರಗಳನ್ನೆಲ್ಲ ಮಾಡಿದಾಗ ಅವರ ಕಂಠ, ಅವರ ಗಾಂಭೀರ್ಯ, ಅವರ ನಡೆ ಇದೆಲ್ಲ ನೋಡಿದಾಗ ಒಂದು ರೀತಿಯಲ್ಲಿ ಕುಳಿತುಕೊಂಡು ನಾನು ಕೂಡ ಒಬ್ಬ ಕಲಾವಿದನಾಗಿ ನನ್ನ ಮನಸ್ಸಿಗೆ ಅಂದುಕೊಂಡು ಮಾನಸಿಕವಾಗಿ ನಾನು ಹಾಗೆ ಒಂದು ಅಭಿನಯ ಮಾಡ್ತಾ ಇದ್ದಂತವನು. ಯಾಕಂದ್ರೆ ಯಕ್ಷಗಾನ ಅಂತ ಹೇಳಿದ್ರೆ ಅದರ ಒಂದು ಗಾಂಭೀರ್ಯತೆನೆ ಬೇರೆ, ಅದು ನಾಟಕದಲ್ಲಿ ನಿಮಗೆ ಸಿಗ್ಲಿಕ್ಕೆ ಆಗುದಿಲ್ಲ. ನಾಟಕಗಳು ಬೇರೆ, ಯಕ್ಷಗಾನದಲ್ಲಿ ಆ ಧ್ವನಿ, ಆ ಎತ್ತರದ ಧ್ವನಿ, ಆ ಗಾಂಭೀರ್ಯ, ಆ ಒಂದು ಇದು ಅದು ಗಂಡು ಕಲೆ ಅಂತ ಹೇಳಿದ್ರೆ ನಿಜವಾಗಿಯೂ ಗಂಡು ಕಲೆ, ಅದರಲ್ಲಿ ಎರಡು ಮಾತಿಲ್ಲ. ಯಕ್ಷಗಾನದ ಹಾಗೆ ಇರುವಂತ ಒಂದು ಕಲೆ ಇನ್ನೊಂದು ಕಲೆ ವಿಶ್ವದಲ್ಲಿ ಇಲ್ಲ ಅಂತ ಬೇಕಾದ್ರೂ ಹೇಳಬಹುದು. ನಾವು ಅಷ್ಟರ ಮಟ್ಟಿಗೆ ಅದರ ಹಿಮ್ಮೇಳ, ಅದಕ್ಕೆ ಬೇಕಾದಂತಹ ಬಡಿತ, ಆ ಚೆಂಡಿನ ವಾದ್ಯ ಇದೆಲ್ಲವೂ ಸೇರಿ ಸಮ್ಮಿಳಿತವಾದಾಗ ಅದಾಗುವಂತ ಅನುಭವಗಳೇ ಬೇರೆ. ಆದ್ರೆ ಈ ಬಪ್ಪ ಬ್ಯಾರಿಯ ಇದನ್ನು ನಾವು ಏನು ಯೂಟ್ಯೂಬ್ಗಳಲ್ಲೆಲ್ಲ ನೋಡಿದ್ದೇವೆ ಹೊರತು ನೇರವಾಗಿ ನೋಡಿದ್ದೀಗ ನನಗೆ ಬೇಸರ ಏನಂತ ಹೇಳಿದ್ರೆ, ಸಾವಿರಾರು ಪ್ರದರ್ಶನ ಆದಾಗ ಯಾರು ಮಾತನಾಡದಾಗ ನನ್ನ ದುರದೃಷ್ಟವೇನೋ ಗೊತ್ತಿಲ್ಲ, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಒಂದು ಸೌಹಾರ್ದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಅಂತ ತಿಳಿದುಕೊಂಡು ನಾವು ಮಾಡಿದಾಗ ಇದು ನಮ್ಮ ಸಂದರ್ಭದಲ್ಲಿ ಆಯ್ತಲ್ಲ ಅನ್ನತಕ್ಕಂಥ ಒಂದು ಬೇಸರ ನನಗಿದೆ. ಅದಕ್ಕೋಸ್ಕರ ನಾನು ಆರಂಭದಲ್ಲಿ ನಾನು ಕ್ಷಮೆ ಕೇಳಿದ್ದು. ಯಾಕಂತ ಹೇಳಿದ್ರೆ ಯಾರ ಮನಸ್ಸಿಗೆ ನೋವಾಗಲಿಕ್ಕೆ ನಮ್ಮ ವೇದಿಕೆ ಅಥವಾ ನಮ್ಮ ಬ್ಯಾನರ್ ನಾವು ಕಾರಣಕರ್ತರಾದ್ರೆ
ನಾವು ಖಂಡಿತವಾಗಿಯೂ ಅದು ಆ ಒಂದು ನೋವು ನನಗಿತ್ತು, ಮೊದಲ ಆತಂಕ. ಈಗ ಎಲ್ಲ ವೀಕ್ಷಕರು ಆಮೇಲೆ ಅಲ್ಲಿರತಕ್ಕಂಥ ಮೇರು ವ್ಯಕ್ತಿಗಳು ಇದನ್ನೆಲ್ಲ ಹೇಳಿದಾಗ ಬಹುಶಃ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಕೂಡ ಬಹಳ ಒಂದು ಬೇಸರ ಆಗ್ತಾ ಇತ್ತು. ಹೌದು, ಇದಕ್ಕೋಸ್ಕರ ಒಂದು ಚರ್ಚೆ ಅಂತ ಹೇಳಿದ್ರೆ ಆರೋಗ್ಯಕರವಾಗಿರುವಂತಹ ಚರ್ಚೆ ಇರಬೇಕು, ಅಲ್ಲಿ ಸತ್ಯಾಸತ್ಯತೆ ಅನ್ವೇಷಣೆ ಆಗ್ಬೇಕು, ಅದು ಆಗ್ತಾ ಇದೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಎಸ್, ಥ್ಯಾಂಕ್ ಯು ರೈ ಮುಚ್ಚಲರು. ಮಾತಾಡ್ತೇನೆ. ಎಸ್ ಅಗರಿ ಅವರು, ಈಗ ಈ ಸಂದರ್ಭಗಳಲ್ಲಿ ಆಗಿರುವಂತಹ ಬದಲಾವಣೆಯ ಬಗ್ಗೆ, ಈ ಪದ ಬಳಕೆಯ ಬಗ್ಗೆ, ಕಲಾವಿದರ ಪದ ಬಳಕೆ ಅಂದ್ರೆ ಈ ಹಿಂದಿನಿಂದಲೂ ಕೂಡ ಈಗ ತಾವು ನೋಡಿದಂತಹ ಒಂದು ಪ್ರಸಂಗ ಅದೇ ರೀತಿ ಇದೆಯಾ ಪದ ಬಳಕೆ, ಅಥವಾ ಏನಾದ್ರು ಅಲ್ಲಿ ಚೇಂಜಸ್ ಮಾಡಿದಾರಾ? ಅಲ್ಲ, ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ಹೇಳಿದ್ರೆ, ಈಗ ಅಜ್ಜ ಭಾಗವತರು ಅಂತ ಹೇಳಿ ಆದಾಗ ಅಲ್ಲಿ ಭಾಗವತ ಪ್ರಥಮ ವೇಷಧಾರಿ, ಅವ ಏನ್ ಮಾತಾಡಿದ್ರೆ ಒಂದು ಚೌಕಟ್ಟು ಇರ್ತಿತ್ತು, ಅವರ ಸಿಗ್ನಲ್ ಇತ್ತು. ಅಲ್ಲಿ ಏನಾದ್ರು ಸ್ವಲ್ಪ ವೇಷಧಾರಿ ಹೆಚ್ಚು ಮಾತಾಡಿದ್ರೆ ಚೂರು ಸಿಗ್ನಲ್ ಕೊಟ್ರೆ ಅವಾಗ ನಿಲ್ಲಿಸ್ಲೇಬೇಕವ. ಕರೆಕ್ಟ್. ಯಾಕಂದ್ರೆ ಅವ ಇಡೀ ಒಂದು ಚೌಕಟ್ಟಲ್ಲಿ ಅದು ನಡೀತಾ ಇತ್ತು. ಅವರದ್ದು ಏನು ಆ ಕವಿ ಏನು ಹೇಳಿದಾನ ಅದೇ ಅಲ್ಲಿ ಆಡಿ ತೋರಿಸ್ಬೇಕಾಗಿತ್ತು. ಹಾಗಾಗಿ ಒಂದು ಚೂರು ಕೂಡ ಕಥೆಯ ಪೂರಕ ಬಿಟ್ಟು ಮಾತಾಡ್ತಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಪ್ರಥಮ ವೇಷಧಾರಿ ಭಾಗವತರೇ ಆಗಿದ್ರು. ಹಾಗಾಗಿ ಅಲ್ಲಿ ಯಾರು ಕೂಡ ಅದನ್ನು ತಪ್ಪಿ ಮಾಡಿದ್ರೆ ಅನಂತರ ಅವರಿಗೆ ಪುನಃ ಚೌಕಿಯಲ್ಲಿ ಕೂತ್ಕೊಂಡು ಹೇಳ್ತಿದ್ರು, ಹಾಗೆ ಹೇಳ್ಬಾರ್ದು, ಹೀಗೆ ಇರ್ಬೇಕು, ಇದೇ ರೀತಿ ಇದು ಇರ್ಬೇಕು ಅಂತ ಹೇಳುವುದನ್ನ ಅಷ್ಟು ನಿಷ್ಠುರವಾಗಿ ಮತ್ತೆ ಅಷ್ಟು ಪ್ರೀತಿಯಿಂದ ನಮ್ಮ ಅಜ್ಜ ಹೇಳ್ತಿದ್ರು. ಹಾಗಾಗಿ ಎಲ್ಲರೂ ಅವರಿಗೆ ಗೌರವ ಕೊಡ್ತೀವಿ. ಎಸ್, ಅದು ಈಗ ಮಿಸ್ ಆಗ್ತಾ ಇದೆಯಾ ಸರ್? ಅಂದ್ರೆ ಆ ಚೌಕಟ್ಟು ಮೀರಿ ಹೋಗ್ತಾ ಇದೆಯಾ ಈ ಯಕ್ಷಗಾನದ ಒಂದು ಬೆಳವಣಿಗೆಗಳು? ಅದೇ ಆಗ್ಬೇಕು. ಭಾಗವತರಿಗೆ ಅವ್ರು ಏನು ಸಾಹಿತ್ಯ, ಯಾರು ಕವಿ ಏನು ಹೇಳಿದಾನೆ ಅದನ್ನೇ ಅಲ್ಲಿ ಆಡಿ ತೋರಿಸಿದ್ರೆ ಅದು ತುಂಬಾ ಚಂದ ಇರ್ತದೆ. ಅದನ್ನು ಮೀರಿ ಹೋದ ಕೂಡಲೇ ಅದು ಚೌಕಟ್ಟು ಎಲ್ಲಿಯೋ ಮೀರಿದಾಗ ಆಗ್ತದೆ. ಹೌದು, ಯಕ್ಷಗಾನ ಹಾಸ್ಯ ಬೇಕು, ಆದ್ರೆ ಹಾಸ್ಯಾಸ್ಪದ ಅದು ಕೂಡ ಒಂದು ಚೌಕಟ್ಟು ಇರಬೇಕು. ಫ್ಯಾಕ್ಟ್. ಇಲ್ಲದಿದ್ರೆ ಅದೇ ಅನೇಕ ಹಾಸ್ಯಗಳ ವಿಚಾರದ ಬಗ್ಗೆ ಅನೇಕ ದೂರು ದಾಖಲಾಗಿರುವಂತಹ ಪ್ರಕರಣಗಳು ಕೂಡ ನಮ್ಮ ಕಣ್ಣ ಮುಂದೆ ಇರುತ್ತೆ. ಮತ್ತೆ ಇನ್ನೊಂದ್ ಕಡೆ ಕೋಮು ಸಾಮರಸ್ಯ ಇರುತ್ತೆ, ಆದ್ರೆ ಕೋಮು ಸಾಮರಸ್ಯ ಹದಗೆಡುವಂತಹ ಪರಿಸ್ಥಿತಿಗಳು ಕೂಡ ನಮ್ಮ ಕಣ್ಣ ಮುಂದೆ ಬರುತ್ತೆ. ಇದು ಆಗ್ಬಾರ್ದು ಅನ್ನುವಂಥದ್ದು ನಮ್ಮ ಕಣ್ಣ ಮುಂದೆ ಅನೇಕ ನಿದರ್ಶನಗಳಿದೆ ಈ ವಿಚಾರದ ಬಗ್ಗೆ. ಎಸ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದೆ ರಾಧಾಕೃಷ್ಣ ಅವರು. ಅಂದ್ರೆ ಈ ಒಂದು ಪ್ರಸಂಗದಲ್ಲಿ ಬಪ್ಪ ಬ್ಯಾರಿಯ ವೇಷವನ್ನ ಪಾತ್ರವನ್ನ ಹಾಕಿದವರು ರಾಧಾಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ರಾಧಾಕೃಷ್ಣ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಜಾಯ್ನ್ ಆಗ್ಬೇಕಾಗಿತ್ತು, ಆದ್ರೆ ಕಾರಣಾಂತರಗಳಿಂದ ತಾವು ಬಿಡುವಿರದ ವೇಳೆಯಲ್ಲಿದ್ದೀರಾ. ಎಸ್ ರಾಧಾಕೃಷ್ಣ ಸರ್, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ನಿನ್ನೆ ನಡೆದಂತಹ ಒಂದು ಪ್ರಸಂಗ ಈ ಹಿಂದೆಯೂ ಕೂಡ ಮಾಡಿದ್ದೀರಾ, ನಿನ್ನೆಯೂ ಕೂಡ ನಡೆದಿತ್ತು, ಏನ್ ಹೇಳ್ತೀರಾ? ಬಪ್ಪ ಬ್ಯಾರಿಯ ಪ್ರಸಂಗದಲ್ಲಿ ತಾವು ಬಪ್ಪ ಬ್ಯಾರಿ ಹಾಕಿದ್ದೀರಾ, ಈ ಒಂದು ಪದ ಬಳಕೆಯ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ನಿನ್ನೆ ಆದಂತಹ ಕಾರ್ಯಕ್ರಮದ ವಿಚಾರದಲ್ಲಿ ಯಾರಿಗಾದ್ರೂ ಬೇಸರ ಆಗಿದ್ರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಓರ್ವ ಕಲಾವಿದ ಎನ್ನುವ ನೆಲೆಯಲ್ಲಿ ಮೊದಲಾಗಿ ನಾನು ಕ್ಷಮೆಯನ್ನು ಕೇಳ್ತೇನೆ. ಮತ್ತೆ ಎರಡನೇದಾಗಿ ಬ್ಯಾರಿ ಅಕಾಡೆಮಿಯವರು ಆಯೋಜಿಸಿದಂತಹ ಕಾರ್ಯಕ್ರಮ ವಿಶಾಲ ಮನೋಭಾವನೆಯಿಂದ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ. ಅಂತಹ ಕಾರ್ಯಕ್ರಮಕ್ಕೆ ಹೀಗೆ ಕಳಂಕ ಬಂತಲ್ಲ ಎನ್ನುವಂತಹ ಬೇಸರ ನನಗೆ ಇದೆ. ಆದ್ರೆ ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಆ ಎರಡು ಶಬ್ದಗಳು ಬಂದದ್ದು ಅಂತ ಹೇಳಿದ್ರೆ, ಸಾಧಾರಣ 60 ವರ್ಷಗಳಿಂದ 50-60 ವರ್ಷಗಳಿಂದ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಪ್ರಸಂಗ ನಡೀತಾ ಇತ್ತು. ಶೇಣಿ ಅವರಂತ, ಅದೇ ರೀತಿಯಾಗಿ ವಿಟ್ಲ ಜೋಶಿ ಅವರಂತ ದೊಡ್ಡ ದೊಡ್ಡ ಕಲಾವಿದರು ಆ ಎರಡು ಪಾತ್ರಗಳನ್ನು ಮಾಡಿ ಅದು ಜನಮಾನಸದಲ್ಲಿ ನೆಲೆಯಾಗುವ ಹಾಗೆ ಮಾಡಿದ್ದಾರೆ. ಅಲ್ಲಿಯೂ ಅವರು ನಾವು ಹೇಗೆ ಅಂತ ಹೇಳಿದ್ರೆ, ನಾವು ಪರಂಪರೆಗೆ ಗೌರವ ಕೊಡುವವರು. ಈಗ ನಾನಾಗ್ಲಿ, ಕೋಟಪದ ದಿನೇಶ್ ಆಗ್ಲಿ, ಅಲ್ಲಿದ್ದನ್ನೇ ನಾವು ಹೆಚ್ಚಾಗಿ ಎಲ್ಲ ವಿಷಯಗಳನ್ನು ನಾವು ಕೂಡ ಹೇಳ್ತಾ ಇದ್ದದ್ದು. ಅಲ್ಲಿ ಸಣ್ಣ ಸಣ್ಣ ಕೆಲವು ಬದಲಾವಣೆ ಆಗಿರಬಹುದು. ನಾವು ಬೇಸರ ಮಾಡ್ತೇವೆ. ಮತ್ತೆ ಯಾರಿಗೂ ಒಂದು ನೋವಾಗಬೇಕು ಎನ್ನುವ ಉದ್ದೇಶದಲ್ಲಿ ಇಲ್ಲ, ನಾವು ಆ ರೀತಿಯಾಗಿ ಮಾಡಿದ್ದಲ್ಲ. ಆದ ಕಾರಣ ಆ ವಿಷಯವನ್ನು ಯಾರು ದೊಡ್ಡದು ಮಾಡಬಾರದು ಅಂತ ನನ್ನ ಪ್ರಾರ್ಥನೆ. ಸರ್, ಈಗ ಏನ್ ಬದಲಾವಣೆ ಆಗಿರಬಹುದು ಅನ್ನುವಂಥದ್ದು ತಾವು ಗಮನಿಸಿದ್ದೀರಾ? ಹಲೋ ಸರ್, ಧ್ವನಿ ಕೇಳ್ತಾ ಇದೆಯಾ? ಹಲೋ, ಓಕೆ, ಕರೆ ಕಟ್ ಆಗಿದೆ. ಎಸ್ ಸರ್, ಕದ್ರಿ ನವನೀಶ್ ಶೆಟ್ಟಿ ಅವರು ಏನ್ ಹೇಳ್ತಾರೆ ಸರ್? ಈ ಒಂದು ಪದ ಬಳಕೆ ಮತ್ತೆ ಕಲಾವಿದರ ಒಂದು ಚೌಕಟ್ಟು, ಅವರ ಮಾತಿನ ಒಂದು ದಾಟಿ, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಕಂದಕವನ್ನ ಸೃಷ್ಟಿ ಮಾಡಬಹುದು. ಎಸ್, ಇನ್ನೊಂದು ಇಲ್ಲಿ ಅಪಸವ್ಯಗಳಾಗಿದೆ ಅಂತ ಹೇಳುವವರು ಒಂದು ವಿಚಾರವನ್ನು ಗಮನಿಸಬೇಕು. ಇದು ಬ್ಯಾರಿ ಅಕಾಡೆಮಿಯವರು ಒಂದು ಯಕ್ಷಗಾನಕ್ಕೆ ಗೌರವ ಕೊಟ್ಟು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ನಾವು ಅವರಿಗೆ ಅಭಿನಂದನೆ ಕೊಡಬೇಕು. ಕರೆಕ್ಟ್. ಇನ್ನೊಂದು, ಬ್ಯಾರಿ ಅಕಾಡೆಮಿಯಲ್ಲಿ
ಹಿಂದೂಗಳು ಸದಸ್ಯರಾಗುವಂತ ಅವಶ್ಯಕತೆ ಇಲ್ಲ ನಿಜವಾಗಿ. ಆದರೆ ಅಧ್ಯಕ್ಷರಾದ ರಹೀಂ ಉಚ್ಚಿಲ್ ಅವರು ಈ ಬ್ಯಾರಿ ಭಾಷೆಗೆ ಒಂದು ವಿಶೇಷ ಗೌರವವನ್ನು ಯಕ್ಷಗಾನ ಕ್ಷೇತ್ರದ ಮೂಲಕ ಬಪ್ಪ ಬ್ಯಾರಿ ಪಾತ್ರ ನೀಡಿದೆ. ಆ ಪಾತ್ರವನ್ನು ವರ್ತಮಾನದಲ್ಲಿ ನಿರ್ವಹಿಸುವಂತಹ ಒಬ್ಬ ಶ್ರೇಷ್ಠ ಕಲಾವಿದ ನಮ್ಮ ಸದಸ್ಯನಾಗಿ ಇರಬೇಕು ಎನ್ನುವ ಆ ಭಾವನೆಯಿಂದ ಬ್ಯಾರಿ ಮಾತೃಭಾಷೆ ಅಲ್ಲದ ವ್ಯಕ್ತಿಗೆ, ಅದು ಯಕ್ಷಗಾನದ ಒಬ್ಬ ಹಿರಿಯ ಕಲಾವಿದರಿಗೆ ಆ ಸದಸ್ಯತನ ಕೊಟ್ಟದ್ದಕ್ಕೆ ನಾವು ಅವರಿಗೆ ಅಭಿನಂದನೆ ಕೊಡಬೇಕು. ಗೌರವ ಪೂರ್ವಕವಾಗಿ ಅವರು ಕೊಟ್ಟಿದ್ದಾರೆ ಅಷ್ಟು. ಇನ್ನೊಂದು ಅದೇ ಕಾರ್ಯಕ್ರಮದಲ್ಲಿ ಜಬ್ಬಾರ್ ಸಮೋ ಅವರಿಗೆ ಗೌರವಾರ್ಪಣೆಯ ಕಾರ್ಯಕ್ರಮ ಕೂಡ ಇತ್ತು. ಜಬ್ಬಾರ್ ಸಮೋ ಅವರ ಮಾತೃಭಾಷೆ ಬ್ಯಾರಿ ಭಾಷೆ. ಆ ಬ್ಯಾರಿ ಅಕಾಡೆಮಿಯ ಕಾರ್ಯಕ್ರಮದಲ್ಲಿ ಒಬ್ಬ ಒಳ್ಳೆಯ ಯಕ್ಷಗಾನ ಕಲಾವಿದನಿಗೆ ಸನ್ಮಾನ ಆದದ್ದು. ಒಬ್ಬ ಯಕ್ಷಗಾನ ಕಲಾವಿದನನ್ನು ಅವ ಬಪ್ಪ ಬ್ಯಾರಿ ಪಾತ್ರ ಮಾಡುತ್ತಾನೆ ಎನ್ನುವ ಕಾರಣಕ್ಕಾಗಿ ಬ್ಯಾರಿ ಭಾಷೆಯನ್ನು ಯಕ್ಷಗಾನ ರಂಗಸ್ಥಳದಲ್ಲಿ ಉಪಯೋಗಿಸಿ ಮಾತನಾಡಿದ್ದಾನೆ ಎನ್ನುವ ಕಾರಣಕ್ಕಾಗಿ ಸದಸ್ಯತನವನ್ನು ಕೊಟ್ಟಂತಹ ಬ್ಯಾರಿ ಅಕಾಡೆಮಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿತ್ತು. ಆದ್ರಿಂದ ಈ ಕಾರ್ಯಕ್ರಮದ ಯಾವುದೇ ಏನಾದ್ರೂ ತಪ್ಪುಗಳಾಗಿದ್ರೆ ಅದನ್ನು ಅಕಾಡೆಮಿಯ ಮೇಲೆ ಹೊರಿಸುವುದು ಸರ್ವತಾ ನ್ಯಾಯ ಅಲ್ಲ. ಇನ್ನೊಂದು ನಮ್ಮ ಅಗರಿಯವರು ಹೇಳಿದ ಹಾಗೆ ಅದನ್ನು ಕೇಳುವುದಿದ್ರೆ ಭಾಗವತರ ಹತ್ರ ಕೇಳಬೇಕು. ಭಾಗವತರ ಹತ್ರ ಯಾಕೆಂದ್ರೆ ಯಾವನೇ ಭಾಗವತನಿಗೆ ಅಲ್ಲಿ ಏನಾದ್ರೂ ಅವರು ಮಾತನಾಡುವುದರಲ್ಲಿ ತಪ್ಪು ಅಂತ ಅನಿಸಿದ್ರೆ ಭಾಗವತನಿಗೆ ಅದನ್ನು ನಿಲ್ಲಿಸುವ ಅಧಿಕಾರ ಇದೆ. ಅಗರಿಯವರು ಮಾಡ್ತಾ ಇದ್ರು. ಅಗರಿಯವರ ಜಾಗಟೆ ಕೋಲಿನಿಂದ ಪೆಟ್ಟು ತಿಂದವರು ತುಂಬಾ ಜನ ಇದ್ದಾರೆ. ಅಲ್ಲೇ ಈಗ ಒಂದು ವೇಳೆ ಅದು ತಪ್ಪು ಅಂತ ಹೇಳಿ ಆಗ್ತಿದ್ರೆ ರಂಗಸ್ಥಳದಲ್ಲೇ ಹೇಳ್ತಾರೆ ಅದು ಅಂತ ಹೇಳಿ ಅಲ್ಲೇ ಹೇಳ್ತಾರೆ. ಅದು ಒಬ್ಬ ಸಮರ್ಥ ರಂಗ ನಿರ್ದೇಶಕನಾಗಿ ಭಾಗವತನ ಹೊಣೆಗಾರಿಕೆ. ಇದನ್ನು ಸಂಯೋಜಕರ ಹತ್ರ ಕೇಳಲಿಕ್ಕಿಲ್ಲ, ಅಲ್ಲಿ ಯಾಕೆ ಇವರು ಇದು ಮಾಡಿದ್ರು ಅಂತ. ಅಲ್ಲಿ ರಂಗ ನಿರ್ದೇಶಕ ಅದನ್ನು ಕೇಳಬೇಕಾದದ್ದು ಭಾಗವತನ ಹತ್ರ. ಇಲ್ಲಿ ನಮ್ಮ ಗಿರೀಶ್ ರೈ ಅವರು ಭಾಗವತರಾಗಿದ್ರು. ಪರಂಪರೆಯ ಮಾತುಗಳನ್ನೇ ಇವರು ಮುಂದುವರಿಸಿದ್ದಾರೆ, ಏನದ್ರಲ್ಲಿ ಹೆಚ್ಚು ಇದಿಲ್ಲ. ಮತ್ತೆ ದೇವರ ನಿಂದನೆ ಅಂತದ್ದು ನಿಜವಾಗಿ ಅಲ್ಲಿ ನಡೆದಿಲ್ಲ. ಇಲ್ಲಿ ಬದಲಾವಣೆ ಆಗಿದೆಯಾ, ಪದ ಬಳಕೆ ಏನಾದ್ರು ಬದಲಾವಣೆ ಆಗಿದೆಯಾ? ರಾಧಾಕೃಷ್ಣ ಅವರು ಮಾತಾಡಿದಾಗ ಎಲ್ಲರೂ ಗುಜರಿ ಅಂಗಡಿ ಅಂತ ಹೇಳಿಕ್ಕೆ ಅದನ್ನು ಈಗ ಮೊಯ್ಲೊಟ್ಟು ಅವರು ಹೇಳಿದ, ನಾನು ಅವ್ರ ಹತ್ರ ಮಾತಾಡುವಾಗ ಅವರು ಹೇಳಿದ್ರು, ನಾನು ಉಸ್ಮಾನ್ ಮಾಡುವಾಗ ಅದನ್ನು ಕಿರೀಟವನ್ನು ಮಾರುವ ಅಂತ ಹೇಳುದು ಅಷ್ಟೇ. ಕಿರೀಟವನ್ನು ಮಾರುವ ಅಂತ ಗುಜರಿ ಅಂಗಡಿ ಅಂತ ಮೆನ್ಷನ್ ಇಲ್ಲ. ಅದನ್ನು ಮಾರುವ ಅಂತ ಹೇಳುವಾಗ ಹೀಗೆ ಮುಂದಿನ ಶಬ್ದ, ನಿನ್ನ ತಾಯಿಯ ಬೆಂಡೊಲೆಯನ್ನು ನೀನು ಮಾರ್ತೀಯ, ಅದು ಬರ್ತದೆ. ಆ ಮಾರುವ ಶಬ್ದಕ್ಕೆ ಗುಜರಿ ಎನ್ನುವ ಶಬ್ದವನ್ನು ಆಡ್ ಆಗಿರಲೂಬಹುದು, ಅಥವಾ ಇದನ್ನು ಈ ಪೂರ್ವದಲ್ಲಿ ಬಳಸಿದ ನೆನಪಿದೆ ನನಗೆ. ಬೇರೆಯವರು ಆ ಗುಜರಿ ಶಬ್ದವನ್ನು ಬಳಸಿದ್ದಾರೆ. ಅದು ಬಳಸಿದ್ರೆ ಅದರಲ್ಲಿ ಏನು ತಪ್ಪಿಲ್ಲ. ಯಾಕೆಂದ್ರೆ ಅವನ ಮೈಂಡ್ ಸೆಟ್, ಅವನ ಮೆಂಟಾಲಿಟಿ, ಅವನ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಅವನಿಗೆ ಚಿನ್ನದಂಗಡಿಯ ಪರಿಚಯ ಇಲ್ಲ ಅವನಿಗೆ. ಸತ್ಯ. ಆದ್ರಿಂದ ಗುಜರಿ ಅಂತ ಹೇಳಿದ್ರಲ್ಲಿ ಅದನ್ನು ದೊಡ್ಡದು ಮಾಡುವಂತಹ ವಿಚಾರ ಇಲ್ಲ. ವಾಮನ್ ಮಾಸ್ಟರ್ ಅಂತ ಇದ್ರು, ವಾಮನ ಉದ್ಯಾವರ ಅಂತ. ಹವ್ಯಾಸಿ ವಲಯದಲ್ಲಿ ಬಪ್ಪ ಬ್ಯಾರಿಗೆ ಇನ್ನೊಂದು ಹೆಸರು ಶೇಣಿಯವರ ಹಾಗೆ ಅವರಿಗೂ ಅವರ ಪಾತ್ರ ಕೂಡ ಇತ್ತು. ಅವರ ಬಪ್ಪ ಬ್ಯಾರಿಯನ್ನು ಕೂಡ ನೋಡಿದ್ದೇನೆ. ಅಲ್ಲಿಯೂ ಕೂಡ ಇದೇ ರೀತಿಯ ಸಂಭಾಷಣೆಯನ್ನು, ಇದು ಸಾಧಾರಣ ಒಂದು 30 ವರ್ಷದ ಮೊದಲು ನಾನು ನೋಡಿದ್ದು ಅದೇ ಇತ್ತು. ಸರ್, ಈಗ ಅಟ್ ದ ಸೇಮ್ ಟೈಮ್ ಒಂದು ಪ್ರಶ್ನೆ, ಜನರು ಕೇಳ್ತಾ ಇರುವಂತಹ ಪ್ರಶ್ನೆ ಅಂಡ್ ಈಗ ಬರುವಂತಹ ಪ್ರಶ್ನೆ, 30 ವರ್ಷಗಳ ಹಿಂದೆ ಅಥವಾ ಅಗರಿಸರು ಹೇಳಿದಾಗೆ ಈ ಹಿಂದಿನ ಕಾಲಘಟ್ಟದಲ್ಲಿ ನಡೆದಂತಹ ಒಂದು ಪ್ರಸಂಗವನ್ನ ಈಗಿನ ಕಾಲಘಟ್ಟಕ್ಕೆ ನಾವು ನೋಡಿದಾಗ ಅಂದ್ರೆ ಅನೇಕ ಬದಲಾವಣೆಗಳಾಗಿದೆ. ಕೋಮು ಸಾಮರಸ್ಯದ ಬಗ್ಗೆ ಅನೇಕ ವಿಚಾರಗಳಿದೆ. ಕೋಮು ಸೂಕ್ಷ್ಮ ಪ್ರದೇಶವು ಕೂಡ ಹೌದು. ಎಲ್ಲೋ ಒಂದ್ ಕಡೆ ಸಣ್ಣ ಎಡವಟ್ಟಾದ್ರೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಉದ್ಭವ ಆಗುತ್ತೆ. ಇಸ್ ಇಟ್ ಪಾಸಿಬಲ್? ಹೌದಾ, ಆಗುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಇಬ್ಬರು ಆಗುವುದು ಸ್ವಲ್ಪ ಸಮುದಾಯದ ನಮ್ಮ ದೇವಿಯನ್ನ ಈ ರೀತಿ ಹೇಳಿದ್ರು ಅಥವಾ ಈ ರೀತಿ ಹೌದಾ, ಈ ರೀತಿ ಹೇಳಬಹುದಿತ್ತ, ಇಂತಹ ಒಂದು ದೊಡ್ಡ ಮಟ್ಟದ ಸಮಸ್ಯೆಗಳು ಉದ್ಭವಿಸಬಹುದಾ? ಮೊದಲನ ಕಾಲದಲ್ಲಿ ಅಂತಹ ಸಂಭಾಷಣೆಗಳೇನಾದ್ರು ಬಂದ್ರೆ ಇನ್ನೊಮ್ಮೆ ಆ ಪ್ರದರ್ಶನಕ್ಕೆ ಹೋಗಿ ನೋಡಿ ಹೌದಾ ಅಲ್ವಾ ಅಂತ ಖಾತ್ರಿ ಮಾಡ್ತಾ ಇದ್ರು. ಕರೆಕ್ಟ್. ಕರ್ನಾಟಕ ಮೇಳದ ಆಟದಲ್ಲಿ ದೇವಪುಂಜ ಪ್ರತಾಪದಲ್ಲಿ ನಿರ್ದಿಷ್ಟವಾಗಿ ಒಂದು ಜಾತಿಯ ನಿಂದನೆ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಯಕ್ಷಗಾನವನ್ನು ನಿಲ್ಲಿಸಿದ್ರು. ಕರೆಕ್ಟ್. ಅದು ಇನ್ನೊಂದು ಪ್ರದರ್ಶನ ಆಗುವಾಗ ಅಲ್ಲಿ ಹೋಗಿ, ಆಗ ಈಗಿನ ಹಾಗೆ ಸೋಷಿಯಲ್ ಮೀಡಿಯಾಗಳೆಲ್ಲ ಇರಲಿಲ್ಲ. ಒಂದು ಸಮುದಾಯದವರು ಹೋಗಿ ಅಲ್ಲಿ ನಮ್ಮ ಜಾತಿಯವರಿಗೆ ಇದಾಗ್ತದೆ ಅಂತ ಹೇಳಿ ಆ ಯಕ್ಷಗಾನವನ್ನು ನಿಲ್ಲಿಸಲು ಪ್ರಯತ್ನ ಪಟ್ಟದ್ದು, ಇದೆಲ್ಲ ಇತಿಹಾಸ. ಇಂಥದ್ದಾಗಿದೆ. ಜಾತಿ ನಿಂದನೆ ಎನ್ನುವ ಕಾರಣಕ್ಕಾಗಿ ಪ್ರದರ್ಶನವನ್ನು ನಿಲ್ಲಿಸಬೇಕಾದಂತಹ
ಅನಿವಾರ್ಯತೆಗಳು ಅಥವಾ ಅದನ್ನು ರಾಜ ಪಂಚಾಯತಿಕೆಯಲ್ಲಿ ಮುಕ್ತಾಯಗೊಳಿಸಿದ್ದ ಹಿನ್ನೆಲೆಗಳು ಇದೆ. ಯಕ್ಷಗಾನದಲ್ಲಿ ಮೊದಲು ಹಾಸ್ಯಗಳು ಅಂತ ಇತ್ತು, ಪೂರ್ವ ರಂಗದಲ್ಲಿ ಬರ್ತಿತ್ತು. ಪ್ರಸಂಗ ಸಾಧಾರಣ 11 ಗಂಟೆ ನಂತರ ಆರಂಭ ಆಗುವುದು. ಈ ಬಾಲಗೋಪಾಲರು ಸ್ತ್ರೀವೇಷ ಎಲ್ಲ ಆದ್ಮೇಲೆ ಹಾಸ್ಯ ಅಂದ್ರೆ ಹಾಸ್ಯಗಾರರು ಹಾಸ್ಯಗಳನ್ನು ಮಾಡ್ತಾ ಇದ್ರು. ಅದರಲ್ಲಿ ಜಾತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಕಳ್ಳರ ವೇಷ ಇರ್ತಿತ್ತು, ಅಗಸಿ ಅವರ ಒಂದು ಜೊತೆ ವೇಷ ಅಂತ ಆ ವೇಷಗಳನ್ನೆಲ್ಲ ಮತ್ತೆ ನಿಲ್ಲಿಸಿದ್ರು. ಅದಕ್ಕೆ ಕಾರಣ ಏನು ಅಂದ್ರೆ ಅದ್ರಲ್ಲಿ ಜಾತಿ ನಿಂದನೆ ಬರುತ್ತೆ, ಅಶ್ಲೀಲತೆ, ಅಶ್ಲೀಲ ಶಬ್ದ ಪ್ರಯೋಗಗಳು ಮೊದಲಿತ್ತು. ಈ ರೀತಿ ಬದಲಾವಣೆಗಳು ಈಗ ಅದನ್ನು ಪರಂಪರೆ ಅಂತ ಆಗುವುದಿಲ್ಲ. ಇದರ ಒಂದು ಅದನ್ನು ಮಾಡಬೇಕು, ಅದೇ ರೀತಿಯಾಗಿ ಇನ್ನೊಮ್ಮೆ ಮಾಡೋಣ ಅಂತ ಹೇಳಿ ಹಿರಿಯ ಹಾಸ್ಯಗಾರನ್ನೆಲ್ಲ ಸೇರಿಸಿ ನಾವು ಹೇಳುವಾಗ ಅವ್ರು ಹೇಳಿದ್ರು, ನಮ್ಗೆ ಆ ಎಲ್ಲಾ ಸಂಭಾಷಣೆಯ ಮಾತುಗಳನ್ನು ಈಗ ಹೇಳಲಿಕ್ಕೆ ಆಗುದಿಲ್ಲ, ಆಗಿನ ಕಾಲದಲ್ಲಿ ನಡೆದಿದೆ, ಈಗ ಅದನ್ನು ಹೇಳಿದ್ರೆ ನಮ್ಮನ್ನು ಒಪ್ಪಲಿಕ್ಕಿಲ್ಲ ಅಂತ ಹೇಳಿ ಹಿರಿಯ ಹಾಸ್ಯಗಾರರು, ನೆಲ್ಲಿಕಟ್ಟೆ ನಾರಾಯಣ ಹಾಸ್ಯಗಾರರು ಅವ್ರು ನನ್ನ ಹತ್ರ ಹೇಳಿದ್ರು. ಆ ಕಟ್ಟು ಹಾಸ್ಯಗಳನ್ನು ಈಗ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಆ ಶಬ್ದ ಪ್ರಯೋಗವನ್ನು ಈಗ ಮಾಡಿದ್ರೆ ನಮ್ಗೆ ಕಲ್ಪಿಸಿಡ್ತಾರೆ ಅಂತ. ಕರೆಕ್ಟ್, ಇದೇ ಆಗುವಂತ ಬದಲಾವಣೆ ಅಂದ್ರೆ ಯಕ್ಷಗಾನದ ರಂಗದಲ್ಲಿ ಅಥವಾ ಇನ್ನಿತರ ಕಾಲದ ಜಾನಪದ ಕಲೆಗಳಲ್ಲೂ ಕೂಡ ಬದಲಾವಣೆ ಅನ್ನೋದು ಬೇಕು. ತಾವು ಒಂದು ಮಾತು ಹೇಳಿದ್ರೆ, ಆ ಕಾಲದಲ್ಲಿ ಹೇಳಿದ್ದೇವೆ, ಆ ಮಾತನ್ನ ಈ ಕಾಲದಲ್ಲಿ ಹೇಳಿದ್ರೆ ಕಲ್ಲು ಬೀಳುತ್ತೆ ಅನ್ನುವಂಥದ್ದು ಇದೇ ಸರ್ ಬದಲಾವಣೆ. ಇದನ್ನೇ ನಾವು ಕೇಳ್ತಾ ಇರುವಂಥದ್ದು. ಇದು ಎಲ್ಲೋ ಒಂದ್ ಕಡೆ ಇನ್ನಿತರ ಮನಸ್ಥಿತಿಗಳಿಗೆ ಸಿಕ್ಕಿದ್ರೆ ಇನ್ನಿತರ ಪರಿಣಾಮಗಳು ಸಂಭವಿಸಬಹುದು. ಹಾಗಾಗಿ ಈ ಇದಕ್ಕೆ ಬದಲಾವಣೆಗಳು ಪೂರಕವಾಗಿದೆಯಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಅಂದ್ರೆ ಇದರಲ್ಲಿ ಬದಲಾವಣೆಗಳು ಬೇಕು. ಇಡೀ ಆಟ ನೋಡಿದವರಿಗೆ ಈ ಪ್ರಸಂಗವನ್ನು ಈಗ ಇದನ್ನು ಸುದ್ದಿ ಮಾಡುವವರು ಬಹುಶಃ ಆ ಒಂದು ಪೀಸ್ ಅನ್ನು ಮಾತ್ರ ಕೇಳಿಸಿಕೊಂಡು ಮಾಡುವರು. ಇಡೀ ಪ್ರಸಂಗವನ್ನು ನೋಡಿದವರು ಖಂಡಿತವಾಗಿಯೂ ಇದು ತಪ್ಪು ಅಂತ ಹೇಳಲಿಕ್ಕೆ ಇಲ್ಲ ಅಂತ ಒಪ್ಕೊಳ್ತೇನೆ. ತಮ್ಮ ಮಾತನ್ನ ಒಪ್ಕೊಳ್ತೇನೆ. ಅಂದ್ರೆ ನೇರವಾಗಿ ಇಷ್ಟೇ ಒಂದು ಕ್ಲಿಪ್ಪಿಂಗ್ಸ್ ಅನ್ನು ನೋಡಿದಾಗ ಎಲ್ಲೊಂದ್ ಕಡೆ ಆಕ್ರೋಶ ಆಗುತ್ತೆ ಅವರಿಗೆ, ಏನಪ್ಪಾ ನಮ್ಮ ದೇವರನ್ನ ಈ ರೀತಿ ಹೇಳಿದ್ರ, ಏನು ಆಗ್ತಾ ಇದೆ. ಅದರಿಂದ ಈ ಬಗ್ಗೆ ಹೇಳಬೇಕು, ಯಾವುದೇ ಒಂದು ತುಣುಕನ್ನು ತೆಗೆದುಕೊಂಡು ಆ ಇಡೀ ಪಾತ್ರದ ಅಥವಾ ಪಾತ್ರಧಾರಿಯ ಮೌಲ್ಯವನ್ನು ನೀವು ಲೆಕ್ಕ ಹಾಕಬೇಡಿ. ಎಸ್ ಸರ್ ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಕರೆ ಮಾಡ್ತಾ ಇದ್ದೀರಾ? ಇದು ಸುಳ್ಯದಿಂದ ಬಾಲಣ್ಣಗೌಡ ಅಂತೇಳಿ, ಸುಳ್ಯದಿಂದ. ನಮಸ್ತೆ ಬಾಲಣ್ಣಗೌಡ ಅವರೇ, ನಮಸ್ತೆ ಸರ್, ಮಾತಾಡಿ ಸರ್. ಸರಿ, ಇದು ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಮತ್ತು ಶ್ರೇಣಿ ಅವರ ಹೆಸರು ಬಂದಾಗ ಆಗದಿಂದ ಟಿವಿ ನೋಡ್ತಾ ಇದ್ದೇನೆ. ನಾನು ಸಾಧಾರಣ 1970 ಮೊದಲಿಗೆ ನಾನೊಬ್ಬ ಯಕ್ಷಗಾನ ಕಲಾ ಅಭಿಮಾನಿ. ಕಲಾಭಿಮಾನಿ ಅಂದ್ರೆ ಸ್ವಲ್ಪ ಲೆಕ್ಕದಿಂದ ಹೆಚ್ಚು ಅಂತ ಹೇಳ್ಬೋದು. ಹಾಗೆ ಲೆಕ್ಕದಿಂದ ಹೆಚ್ಚು ಆಗಿ ಯಕ್ಷಗಾನ ಗೆಲ್ಗೆ ಬಾಲಣ್ಣಗೌಡ ಅಂತಲೇ ಹೆಸರು. ಹಲೋ, ಹೇಳಿ ಸರ್, ಮಾತಾಡಿ ಸರ್, ಕೇಳ್ತಾ ಇದೆ ಸರ್. ಮಾತಾಡಿ ಹೋಗ್ತೇನೆ. ನಾನು ಸಾಧಾರಣ 78ನೇ ಇಸವಿಯಿಂದ ಸುರತ್ಕಲ ಮೇಳದ ಆಟ ಆಡಿಸ್ತಾ ಇದ್ದೇನೆ, ಮೇಳ ನಿಲ್ಲುವವರೆಗೆ. ಒಳ್ಳೆ ವಿಚಾರ. 78ನೇ ಇಸವಿಯಲ್ಲಿ ಅಂದ್ರೆ ಹೆಚ್ಚಿನ ಅಂಶ ರಾಜ ಯಯಾತಿ ಅಂತ ಆಟ ಆಡಿಸ್ತಾ ಇದ್ರು. ಆ ವರ್ಷ ಅದು ಖುಷಿಯಾಗಿ ಆಮೇಲೆ ಅಮರ ಶಿಲ್ಪಿ ವೀರ ಶಂಭುಗ ಕೂಡ ಅಂತ ಮಾಡಿದೆ. ತದನಂತರ ವರ್ಷಕ್ಕೆ ಸಾಧಾರಣ ಪ್ರಾರಂಭಕ್ಕೆಲ್ಲ 4-5 ಅಂತೂ ಮೇಳ ನಿಲ್ಲುವಾಗೆಲ್ಲ ವರ್ಷಕ್ಕೆ ಒಂದು ಕನಿಷ್ಠ 15 ಆಟ ಕೇವಲ ಗೇಟ್ ಕಲೆಕ್ಷನ್ಗೆ ಸುಳ್ಯ ತಾಲೂಕಿನಾದ್ಯಂತ ಮತ್ತೆ ಅಡೂರು, ಮುಳ್ಳೇರಿಯಾ, ಕಾವು, ಪುತ್ತೂರು ಇಲ್ಲೆಲ್ಲ ಮಾಡಿಸ್ತಾ ಇದ್ದಾರೆ ಗೇಟ್ ಕಲೆಕ್ಷನ್ಗೆ. ಹಾಗೆ ಅಂತೇಳಿ ಸೇಣಿಯವರು ಮೇಳದಿಂದ ಬಣ್ಣದಿಂದ ನಿವೃತ್ತಿ ಆದ ನಂತರ ಸಹ ಅತಿಥಿ ಕಲಾವಿದರಾಗಿ ಬಪ್ಪನಾಡು ಕ್ಷೇತ್ರ ಮಹಾತ್ಮಗೆ ಬರ್ತಿದ್ರು. ಅದು ನಾವು ಕರಿಬೇಕು, ಮೇಳದ ವತಿಯಿಂದಲ್ಲ ಅಲ್ಲ, ಕರೀದು ಮೇಳದವರು ಕರೀತಾರೆ, ಆದ್ರೆ ನಾವು ಹಾಗೆ ಅಂತೇಳಿ ನನಗೆ ಸುಳ್ಯದಲ್ಲಿ ಸೇಣಿಯವರ ಉಗ್ರಾಣಿ ಅಂತಲೇ ಒಂದು ಅಡ್ಡ ಹೆಸರು ಮೇಳದಲ್ಲಿ. ಅಷ್ಟು ನಾನು ಸೇಣಿಯವರ ಒಂದು ಇನ್ನು ಬೇಗ ಶುರು ಮಾಡ್ತೇನೆ. ಹಾಗೆಂತೇಳಿ ಸೇಣಿಯವರು 1.5 ಗಂಟೆ ಕರೆಕ್ಟ್ 1.5 ಗಂಟೆಗೆ ಬಪ್ಪ ಬಿಹಾರಿಯ ಪಾತ್ರವನ್ನು ನಿರ್ವಹಿಸ್ತಾ ಇದ್ರು. 1.5 ಗಂಟೆ. ಅದರಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ ಪ್ರಾರಂಭಕ್ಕೆ ಸ್ವಾಗತ ಮಾತಾಡುವಾಗ ಭಾಗವತರ ಹತ್ರ ಕುಳಿತು ನಿಮ್ಮ ಮಗನಿಗೆ ಮದುವೆ ಆಗಿದೆಯೋ? ನನ್ನ ಪರವಾಗಿಲ್ಲ, ನನ್ನ ಮಗಳಿಗೂ ಮದುವೆ ಆಗ್ಲಿಲ್ಲ ಅಂತ ಶುರು ಮಾಡ್ತಾರೆ. ಶುರು ಮಾಡಿ ಕಡೆಗೆ ಅದು ಅವರಂತಲ್ಲ, ಒಂದು ನಾವೆಲ್ಲ ಒಂದೇ ಅಂತ ಹೇಳುವ ದೃಷ್ಟಿಯಿಂದ ಅದನ್ನು ಕಡೆಗೆ ಅಲ್ಲಿಗೆ ಮುಟ್ಟಿಸ್ತಾರೆ. ಅದೇ ರೀತಿ ಎಷ್ಟು ಮಾತಾಡ್ತಾರೋ ಎಲ್ಲವನ್ನು ಹಿಂದೂ ಮುಸ್ಲಿಂ ಆಗ್ಲಿ ಒಟ್ಟು ನಾವೆಲ್ಲ ಒಂದು ಅಂತ ಹೇಳು ಅದನ್ನು ಕೂಡಿಸಿ ಅದಕ್ಕೆ ಅರ್ಥಪೂರ್ಣ ಇದು ಕೊಡ್ತಾರೆ. ಆಮೇಲೆ ಒಂದು ವಿಷಯ ಹೇಳಿಬಿಡ್ತೇನೆ ನೋಡಿ, ಅಲ್ಲಿ ಇದು ದೇವಿಯ ಇದು ಕಲ್ಲಿಗೆ ತಾಗಿ ರಕ್ತ ಬಂದು ಇಲ್ಲಿ ದೇವಿ ಪ್ರತ್ಯಕ್ಷ ಆಗಿ ದೇವಿ ಇವರ ಹತ್ರ ಬಪ್ಪದಾರಿ ಹತ್ರ ಇದು ನಿನ್ನಿಂದೊಂದು ಕೆಲಸ ಆಗ್ಬೇಕು, ಹೀಗೆ ದೇವಸ್ಥಾನ ಕಟ್ಟಿ ಕೊಡ್ಬೇಕು ಅಂತ ಕೇಳ್ತಾರೆ.
ಹಾಗೆ ಹೇಳುವಾಗ ಇದು ಬಪ್ಪ ಬಿಹಾರಿ ಶೇಣಿ ಅವರು ಏನ್ ಹೇಳ್ತಾರೆ, ಅದು ನಾನು ಕಟ್ಟಿ ಕೊಡುವುದಕ್ಕೆ ದೊಡ್ಡ ವಿಷಯ ಅಲ್ಲ, ಕಟ್ಟಿ ಕೊಡ್ಬೋದು ಹಾಗೆ ಅಂತಲೇ ನೋಡಿ ನಾಳೆ ಎಲ್ಲಿಯಾದರೂ ಅಪವಾದ ಕೆಟ್ಟ ಹೆಸರು ಬಂದ್ರೆ ಇನ್ನು ನನ್ನ ಬ್ಯಾರಿ ದೇವಸ್ಥಾನ ಕಟ್ಟೋಡ ಮಾಡ್ತಾರೆ ರವಿದಾಸರು ಅಂತ ಹೇಳಿ ಕೆಟ್ಟ ಹೆಸರು ಬಂದಿತ್ತು ಅಂತ ಹೇಳ್ತಾರೆ. ಆಗ ದೇವಿ ಹೇಳ್ತಾರೆ ಇಲ್ಲ 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 ಇಲ್ಲ, ನಿನಗೆ ದೇವಸ್ಥಾನ ಕಟ್ಟಿಸುವ ಕೆಲಸ ಮಾತ್ರ, ಪೂಜೆಗೆ ಇಂಥವರು, ದೇವಸ್ಥಾನ ಆಡಳಿತ ಮಂಡಳಿ ಇಂಥವರು, ನಿನಗೆ ದೇವಸ್ಥಾನ ಕಟ್ಟಿಸುವ ಕೆಲಸ ಮಾತ್ರ. ಸರಿ ಸರ್, ಈಗ ಇಲ್ಲ ಸರ್, ಈಗ ತಾವು ಮಾತನಾಡಿದಾಗ ಬಾಲನಗೌಡ ಸರ್, ತಾವು ಮಾತನಾಡಿದಾಗ ಗೌರವ ಇದೆ, ಅಭಿಮಾನ ಇದೆ, ತಮ್ಮ ಮಾತುಗಳನ್ನು ಕೇಳಿದಾಗ ಖುಷಿ ಆಯ್ತು. ಯಕ್ಷಗಾನದ ಕಲಾಭಿಮಾನಿ ತಾವು ಈ ಒಂದು ಮಾತುಗಳನ್ನ ಯಾವ ರೀತಿ ನೋಡ್ತೀರಾ? ತಮ್ಮ ಒಂದು ಮಾನದಂಡದ ಮೇಲೆ ಈ ಹಿಂದೆ ತಾವು ಅನೇಕ ವರ್ಷಗಳನ್ನು ನೋಡ್ಕೊಂಡು ಬರ್ತಾ ಇದ್ದಾರೆ, ಈ ಒಂದು ವಿಚಾರಗಳನ್ನ ತಾವು ಯಾವ ರೀತಿ ನೋಡ್ತೀರಾ? ಹೇಳ್ತಾನೆ, ಬೇಗ ಹೇಳ್ತಾರೆ. ನಾನು ಸುರತ್ವ ಮೇಳದ ಎಂತಾದ್ರೂ ಕನಿಷ್ಠ ವರ್ಷಕ್ಕೆ ಒಂದು ಬಪ್ಪನಾಡು ಕ್ಷೇತ್ರ ಮಾತ್ರ ನನ್ನದೇ ಸ್ವಂತ ಆಟ ಇತ್ತು. ಸರಿ ಸರಿ, ಈಗ ಒಂದು ಸಮಯದ ಅಭಾವ ಇದೆ, ಕ್ಷಮಿಸಬೇಕು ದಯಮಾಡಿ. ಸೊ ಹಾಗಾಗಿ ಅನೇಕ ಕರೆಗಳು ಬರ್ತಾ ಇದೆ, ತಾವು ಯಾವ ರೀತಿ ನೋಡ್ತೀರಾ? ಈಗ ಒಂದು ನಿಮಿಷ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ಒಂದು ನಿಮಿಷ ನನಗೆ ಗೊತ್ತಿಲ್ಲ. ನಾನು ಆಟ ಆಡಿಸೋಕೆ ಮುಂದೆ ಒಂದಾನೊಂದು ಕಾಲದಲ್ಲಿ ನನಗೆ ವಿಷಯ ಗೊತ್ತಿಲ್ಲ, ವಿಷಯ ಗೊತ್ತುಂಟು, ಆದ್ರೆ ನಾನು ಕಣ್ಣಲ್ಲಿ ನೋಡ್ಲಿಲ್ಲ. ಬಡ್ಕಳದಲ್ಲಿ ಹಿಂದೆ ಇದೇ ರೀತಿ ಒಮ್ಮೆ ಯಕ್ಷಗಾನ ನಡೀತಾ ಇರುವಾಗ ಹೀಗೆ ಸಮಸ್ಯೆ ಬಂತು ಅಂತೆ. ಹಾಗೆ ಬರುವಾಗ ಇದು ಇವರು ಸ್ಟೇಷನ್ಗೆ ಹೇಳಿ ಪೊಲೀಸ್ ಇವರೆಲ್ಲ ನದಿಗಳೆಲ್ಲ ಇದ್ರು ಹೇಳಿ ಆಗ ಹೇಳಿದ್ರಂತೆ, ಈ ಆಟ ಆಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ, ನಿಮ್ಮ ಟೆಂಟಿಗೆ ಬೆಂಕಿ ಕೊಡ್ತೇವೆ ಅಂತ ಹೇಳಿದ್ರಂತೆ. ಆಗ ದಯವಿಟ್ಟು ನೀವು ಗಲಾಟೆ ಮಾಡುದು ಬೇಡ, ನೀವು ಬಂದು ದಯವಿಟ್ಟು ಯಕ್ಷಗಾನ ನೋಡ್ಬೇಕು, ನೋಡಿ ಆದ ಮೇಲೆ ಇದರ ವಿಷಯ ಎಂತ ಅಂತ ಕೇಳಿ ಬೆಳಿಗ್ಗೆ ಬೇಕಾದ್ರೆ ನೀವು ಏನು ಬೇಕಾದ್ರೂ ಮಾಡಿ, ತೊಂದರೆ ಇಲ್ಲ ಅಂತ ಹೇಳಿ ಸ್ಟೇಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ನ ಮುಖಾಂತರ ಯಕ್ಷಗಾನ ಆಗಿದೆ. ಆಗಿ ಮತ್ತೆ ಹೇಳ್ತಾರಂತೆ ಆಟ ಮುಗಿದ ನಂತರ ನಮಗೆ ಹೀಗೆಲ್ಲ ವಿಷಯ ಅಂತ ಗೊತ್ತಿರ್ಲಿಲ್ಲ. ತಾವು ಹೇಳುವಂತ ಮಾತು ಕೂಡ ಅಷ್ಟೇ, ಸಂಪೂರ್ಣವಾಗಿರುವಂತ ಯಕ್ಷಗಾನ ನೋಡ್ಬೇಕು ತಾವು ಹೇಳ್ತಾ ಇರುವಂತದಲ್ವಾ ಕಿವಿ ಮಾತು. ಹಾಗಾಗಿ ಕ್ಷೇತ್ರ ಒಳ್ಳೆ ಕತೆ, ಅದನ್ನು ಯಾವ ಜಾತಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಬಾಲಣ್ಣ ಗೌಡ ಅವರ ಮಾತುಗಳು. ಸಂಪೂರ್ಣವಾಗಿರುವಂತ ಯಕ್ಷಗಾನವನ್ನ ನೋಡ್ಬೇಕು, ನವನೀತ್ ಶೆಟ್ಟರು ಕೂಡ ಅದನ್ನೇ ಹೇಳುವಂತದ್ದು, ಅಗ್ರಿಸರ್ ಅದನ್ನೇ ಹೇಳುವಂತದ್ದು, ಅಂಡ್ ರಹೀಂ ಮುಚಿಲ್ ಅವರು ಸಂಪೂರ್ಣವಾಗಿರುತ್ತೆ ಯಕ್ಷಗಾನ ನಿನ್ನೆ ಅಲ್ಲಿ ಆಗ್ತಾ ಇದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಏನ್ ಹೇಳ್ತೀರಾ? ನಾನು ಹೇಳೋದಾದ್ರೆ ನಿತಿನ್, ನಿನ್ನೆಯ ಕಾರ್ಯಕ್ರಮದಲ್ಲಿ ನಮ್ಮ ಬ್ಯಾರಿ ಭಾಷೆಯ ಅತ್ಯುತ್ತಮವಾದಂತಹ ಸಾಹಿತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ನಿನ್ನೆ ಕಾರ್ಯಕ್ರಮದಲ್ಲಿದ್ರು. ನಿನ್ನೆ ಆ ಕಾರ್ಯಕ್ರಮ ನೋಡಿದ ನಂತರ ನಮ್ಮದೇ ಬ್ಯಾರಿ ಭಾಷಿಕ ಸಮುದಾಯದ ಬಹಳಷ್ಟು ಮಂದಿ ಇವತ್ತು ಕೂಡ ಅದರ ಬಗ್ಗೆ ಬಹಳ ವಿಮರ್ಶೆ ಚರ್ಚೆಗಳಾಯ್ತು. ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ನಿಜವಾದ ಸೌಹಾರ್ದತೆ. ಯಾಕಂತ ಹೇಳಿದ್ರೆ ಬಪ್ಪ ಬ್ಯಾರಿಯ ಬಗ್ಗೆ ನಾವು ಕೇಳಿದ್ರು ಕೂಡ ಆಗ ನವನೀತ್ ಶೆಟ್ಟರು ಹೇಳಿದ ಹಾಗೆ ಅವರ ವ್ಯಕ್ತಿತ್ವದ ಬಗ್ಗೆ ನಮ್ಮ ಬ್ಯಾರಿಗಳಿಗೆ ದೊಡ್ಡ ಒಂದು ಅಭಿಪ್ರಾಯ ಇರಲಿಲ್ಲ, ಒಳ್ಳೆ ಅಭಿಪ್ರಾಯ ಏನೋ ಒಂದು. ಯಾಕಂತ ಹೇಳಿದ್ರೆ ಅಲ್ಲಿ ಶ್ರೀದೇವಿ ಇದೆ, ಆಮೇಲೆ ಬಪ್ಪ ಬ್ಯಾರಿ ಇದೆ. ಆದ್ರೆ ನಿನ್ನೆಯ ಪಾತ್ರ ನೋಡುವಾಗ ಅವರು ಎಷ್ಟು ದೊಡ್ಡ ದೈವ ವ್ಯಕ್ತಿಯಾಗಿದ್ರು. ಅವರು ಪರಿಪೂರ್ಣವಾದ ಅಲ್ಲಾಹನಿಗೆ ನಿಷ್ಠೆ ಇದ್ದಂತ ಒಂದು ವ್ಯಕ್ತಿಯಾಗಿದ್ದಾರೆ. ಹಾಗಿದ್ದ ವ್ಯಕ್ತಿಗೆ ಕೂಡ ಅಲ್ಲಿ ದೇವಿ ಒಲಿತಾಳಂತ ಹೇಳುವಾಗ ಆ ದೇವಿಗೆ ನೋಡಿ ಅವನ ಮನಸ್ಸು ಏನು ಮತ್ತೆ ಅವ್ರಿಗೆ ಗೊತ್ತಾಗುತ್ತೆ. ಒಂದು ಎರಡನೇದಾಗಿ ನೋಡಿ ಅಲ್ಲಿ 3 ವಿಷಯಗಳು ನಾವು ನಿನ್ನೆ ನೋಡಿ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ನೀನು ಬರೀ ದೇವಸ್ಥಾನವನ್ನ ಕಟ್ಟು, ದೇವಿ ಪೂಜೆ ಮಾಡ್ಲಿಕ್ಕೆ ಅವರಿಗೆಲ್ಲ ಅದು ಕೊಡುದು ಬೇರೆ ಒಬ್ಬ ಭಟ್ರಿಗೆ ಅವಕಾಶ. ಅದರ ಜೊತೆಯಲ್ಲಿ ಮುಕ್ತೇಸರನಾಗಿ ಜೈನ ಅಲ್ಲಿಯ ಏನು ಅರಸರಿದ್ದಾರೆ ಅವರು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕನ್ನಕ್ಕಂತ ಆದೇಶ ಕಲ್ಪನೆಗಳು. ಅಂದ್ರೆ ಒಂದು ಕ್ಷೇತ್ರವನ್ನ 3 ವಿಭಾಗಗಳಾಗಿ ಹಂಚಿ ತನ್ನ ಆರಾಧನೆ ಮತ್ತು ತನಗೆ ಬೇಕಾದ್ದನ್ನು ಬೇರೆ ಬೇರೆ ಜಾತಿ ಬೇರೆ ಬೇರೆ ಪಂಗಡದಿಂದ ಮಾಡಿಸುವಂತಹ ಆ ಒಂದು ತಾಯಿಯ ಒಂದು ಇದು. ಯಾಕಂತ ಹೇಳಿದ್ರೆ ಅಷ್ಟು ಬಹಳ ಒಂದು ಸುಂದರವಾಗಿ ಒಂದು ಸೌಹಾರ್ದತೆಗೆ ಬಪ್ಪ ಬ್ಯಾರಿಯವರ ಬಗ್ಗೆ ಇರುವಂತಹ ಗೌರವ, ಬಪ್ಪ ಬ್ಯಾರಿಯವರು ನಮ್ಮ ಪೂರ್ವಜರು, ಬಪ್ಪ ಬ್ಯಾರಿಯವರು ನಮ್ಮ ಹಿರಿಯರು, ಅವರನ್ನು ನಾವು ಗೌರವಿಸಬೇಕು ಅನ್ನತಕ್ಕಂತ ಒಂದು ಮನಸ್ಥಿತಿ ನಮ್ಮ ಮನಸ್ಸಿಗೆ ಬಂದಿದ್ದೇ ಬಹುಶಃ ಇಂತಹ ಯಕ್ಷಗಾನಗಳನ್ನು ನೋಡಿ ಬಪ್ಪ ಬ್ಯಾರಿ ಏನು ಅನ್ನುವಂಥದ್ದು ತಿಳ್ಕೊಂಡು ಯಾರವರ ಮನಸ್ಸಿಗೆ ತಗೊಳ್ಳಾಗ ನವನಿಶ್ಚಿತರು ಬಹಳ ಚೆನ್ನಾಗಿ ಹೇಳಿದ್ರು. ಮುಸಲ್ಮಾನರ ಬಗ್ಗೆ ಏನಾದ್ರೂ ತಪ್ಪು ಕಲ್ಪನೆ ಇದ್ರೂ ಕೂಡ ಆ ಬಪ್ಪ ಬ್ಯಾರಿಯ ಪಾತ್ರಗಳಿಂದ ಯಾರು ಒಂದು ಆ ರೀತಿಯ ಭಾವನೆ ಇದ್ದಾರೆ ಅವರು ಕೂಡ ಅಲ್ಲಿ ಸರಿಯಾಗ್ತಾರೆ ಅಂತ. ಅದೇ ರೀತಿ ಬಪ್ಪ ಬ್ಯಾರಿಯ ಬಗ್ಗೆ ಯಾರೆಲ್ಲ ಪೂರ್ವಾಗ್ರಹ ಪೀಡಿತರಾಗಿರುವಂತ ಮುಸಲ್ಮಾನರು ಇದ್ದಾರೆ ಅವರಿಗೆ ಕೂಡ ಆ ಬಪ್ಪ ಬ್ಯಾರಿಯಿಂದ ಒಂದು ಕಲೀಲಿಕ್ಕೆ ಒಂದು ಸಂದೇಶ, ಒಬ್ಬ ನೈಜ ಮುಸಲ್ಮಾನಾಗಿ ಇದ್ದುಕೊಂಡು
ಇತರ ದೈವ ದೇವತೆಗಳನ್ನು ಹೇಗೆ ಗೌರವಿಸಬಹುದು, ಇತರ ದೇವತೆಗಳಿಗೆ ಹೇಗೆ ನಾವು ಗೌರವ ಸಲ್ಲಿಸಬಹುದು, ಇತರರ ಪ್ರೀತಿ ವಿಶ್ವಾಸವನ್ನು ನಾವು ಹೇಗೆ ಗಳಿಸಬಹುದು ಅನ್ನುವಂಥದ್ದನ್ನ ಒಂದು ನಿದರ್ಶನ ಸಾಕ್ಷಿಯಾಗಿ ಸೌಹಾರ್ದತೆಯ ಒಂದು ವ್ಯಕ್ತಿಯಾಗಿ ಅಲ್ಲಿ ಆ ಬಪ್ಪ ಆಮೇಲೆ ನೋಡಿ ಒಂದು ಮಾತು ಹೇಳ್ತೇನೆ, ಅಲ್ಲಿ ಎರಡನ್ನು ನಾವು ಡಿವೈಡ್ ಮಾಡಬೇಕು. ನೋಡಿ, ಬಪ್ಪ ಬ್ಯಾರಿಯ ಪಾತ್ರದಲ್ಲಿ ಬರುವಂತ ವ್ಯಕ್ತಿ ಅವರು ಸರ್ವಶ್ರೇಷ್ಠರಾಗಿ ಕಾಣ್ತಾರೆ. ಅವರು ಒಂದು ಪಾಂಡಿತ್ಯ, ಅವರು ಧರ್ಮದ ಬಗ್ಗೆ ಇನ್ನೊಂದು ಧರ್ಮ ಗೊತ್ತಿರುವವರು. ಮತ್ತೊಂದು ವ್ಯಕ್ತಿತ್ವ ಏನಾಗಿದೆ ಅಂತ ಹೇಳಿದ್ರೆ, ನವನೀತ್ ಶೆಟ್ಟರ್ ಹೇಳಿದಾಗ ಬುದ್ಧಿಹೀನ ವ್ಯಕ್ತಿ. ಅಲ್ಲಿ ಇದು ಮುಸ್ಲಿಂ ಸಮಾಜದಲ್ಲಿ ಆಗಲಿ ಇನ್ನೊಂದು ಸಮಾಜದಲ್ಲಿ ಇರುವಂತಹ ಸೃಷ್ಟಿಯೇ ಪಾತ್ರವೇ. ಈಗ ನೋಡಿ, ಒಳ್ಳೆ ಬಪ್ಪ ಬ್ಯಾರಿಯಂತಹ ವ್ಯಕ್ತಿಗಳನ್ನ ನಾವು ಗೌರವಿಸ್ತೇವೆ. ಉಸ್ಮಾನ್ ನಂತ ವ್ಯಕ್ತಿಗಳು ಬ್ಯಾರಿಯಲ್ಲಿ ಇದ್ರೆ ನಾವು ಅವರನ್ನು ವಿರೋಧಿಸ್ತೇವೆ. ಅದು ಮುಂದೆ ಬುದ್ಧಿಮಾಂದ್ಯ ಅನ್ನುವಂಥದ್ದು ಒಂದು ಕಲ್ಪನೆ ಆಗಿದ್ರು ಕೂಡ ಕೆಲವರು ಬುದ್ಧಿ ಇದ್ದು ಕೂಡ ಬುದ್ಧಿಮಾಂದ್ಯರಂತೆ ಮಾಡುವಂತವರು ಇದ್ದಾರೆ, ಎಲ್ಲ ಸಮಾಜದಲ್ಲೂ ಇದ್ದಾರೆ. ಅವರ ಒಂದು ಅಂತರವನ್ನ ಮತ್ತು ಮುಸ್ಲಿಂ ಅಲ್ಲಿ ಎಂತ ಒಳ್ಳೆಯವರು ಇದ್ದಾರೆ ಮತ್ತು ಈ ರೀತಿಯ ಕೆಲಸ ಮಾಡೋರು ಯಾರಿದ್ದಾರೆ ಅನ್ನುವಂಥದ್ದನ್ನು ವಿಭಜಿಸಿ ನೀವು ಒಳ್ಳೆಯದಕ್ಕೆ ಗೌರವ ಕೊಡಿ ಅಂತ ಹೇಳುವಂತ ಒಂದು ಒಳ್ಳೆ ಸಂದೇಶ, ಉದಾತ್ತವಾದಂತ ಉತ್ಕೃಷ್ಟವಾದಂತ ಒಂದು ಸಂದೇಶಗಳು ಕೂಡ ಇದರಲ್ಲಿದೆ. ನಾನು ಹೇಳ್ತಾ ಇದ್ದೇನೆ, ಬಪ್ಪ ಬ್ಯಾರಿ ಕ್ಷೇತ್ರ ಮಹಾತ್ಮದಂತ ಯಕ್ಷಗಾನ ಇನ್ನು 100 ಕಡೆಗಳಲ್ಲಿ ಆಗಬೇಕು, ಮುಸಲ್ಮಾನರ ಮಧ್ಯಗಳಲ್ಲೂ ಆಗಬೇಕು, ಹಿಂದೂ ಮುಸಲ್ಮಾನರ ಮಧ್ಯೆ ಇರುವಂತಹ ಕಂದಕಗಳು ನಿವಾರಣೆ ಆಗಬೇಕು ಅಂತ ನನ್ನ ಒಂದು ಭಾವನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಒಂದು ವಿಚಾರದಲ್ಲಿ ಮಾತಾಡ್ಬೇಕಂದ್ರೆ ಅನೇಕ ಕರೆಗಳು ಬರ್ತದೆ, ಜನರ ಒಂದು ಅಭಿಪ್ರಾಯವನ್ನು ನಾವು ಸಂಗ್ರಹಿಸ್ತಾ ಇದ್ದೇವೆ. ಈ ಒಂದು ವಿಚಾರದಲ್ಲಿ ಎಲ್ಲರೂ ಕೂಡ ಈ ಒಂದು ಪ್ರಸಂಗವನ್ನು ನೋಡಿದವರು, ಭಕ್ತಿಪೂರ್ವಕವಾಗಿ ನೋಡಿದವರು, ಯಾವುದೇ ರೀತಿಯಲ್ಲಿ ತಪ್ಪಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅಂಡ್ ಒನ್ಸ್ ಅಗೇನ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ರಾಮಚಂದ್ರ ಪುಂಜ ಕದ್ರಿ. ನಮಸ್ತೆ ರಾಮಚಂದ್ರ ಸರ್, ಮಾತಾಡಿ ಸರ್. ಒಂದು ನಿಮಿಷ ನಿತಿನ್ ರೇ, ನೀವು ಬದಲಾದ ಸನ್ನಿವೇಶದಲ್ಲಿ ಅಧಿಕ ಪ್ರಸಂಗ ಅಂತ ಬದಲಾದ ಸನ್ನಿವೇಶ ಅಂತ ನೀವ್ ಹೇಳಿದಿರಿ, ಅಧಿಕ ಪ್ರಸಂಗ ಅಂತ ಟೈಟಲ್ ಹಾಕಿದಿರಿ ಅಲ್ವಾ? ಅದು ಇಂದಿನ ವಿಚಾರಕ್ಕೆ ಒಪ್ಪುತ್ತದೆ ನನ್ನ ದೃಷ್ಟಿಯಲ್ಲಿ. ಯಾಕೆಂದ್ರೆ ಯಾನ್ ತುರ್ಟು ನಿತಿನ್ ತುರ್ಟು ಹಿಂದೆ ಮುಸಲ್ಮಾನರು ಭಾರತಕ್ಕೂ ಬೈದಿನಿ 1100 ಗಜನಿ ಉತ್ತರ ಭಾರತವು. ಈ ಸಾವಂತರೆ ಸೇರಿ ಮುಳ್ತಾರ ಸುರುಮಂತಿನಿ ಆಕಳ ರಾಜ್ಯ ಬರ 1375. ರೈಟ್ ಸರ್, ಥ್ಯಾಂಕ್ ಯು ಸರ್. ಸಮಯದ ಅಭಾವ ಇದೆ ಸರ್, ಸಾರಿ, ಕ್ಷಮಿಸಬೇಕು. ಓಕೆ, ಸಾರಿ ಸರ್. ಪಲ್ಲೆ ನಾಟಕ ಅವಡು ಯಕ್ಷಗಾನ ಅವಡು ಕಪೋಲ ಕಲ್ಪಿತ ಅವದು ಬರೀರಿ ಬಪ್ಪ ಬೇರೆ ಕಟ್ಟದ ನಿಕ್ಕದಾಲ ಪುರಾವೆ ಅಲ್ಪ ಇಜ್ಜಿ ಐದು ಬಕ್ಕದಕ್ಕಳು ನಮ್ಮ ತುಳುನಾಡು ಪಾಪದಕ್ಕಳು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಥ್ಯಾಂಕ್ ಯು ಸೋ ಮಚ್. ಅದು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಆದ್ರೆ ಪುರಾಣ ಉಲ್ಲೇಖ, ನಮ್ಮ ಜಾನಪದ ಸಂಸ್ಕೃತಿಗಳಲ್ಲಿ ಆಚಾರ ವಿಚಾರಗಳಲ್ಲಿ ಇರುವಂತದ್ದು ಉಲ್ಲೇಖ ಆಗಿರುವಂತದ್ದು ಆ ಬಪ್ಪ ಬ್ಯಾರಿಯ ನಿಷ್ಕಲ್ಮಶವಾಗಿರುವಂತಹ ಭಕ್ತಿಗೆ ಆ ಒಂದು ಹೊಲಿದಂತಹ ದುರ್ಗಾ ಮಾತೆ ಅನ್ನುವಂಥದ್ದು, ಬಪ್ಪನಾಡು ದುರ್ಗಾ ಪರಮೇಶ್ವರ ಅನ್ನುವಂಥದ್ದು. ಈಗ ಇದರ ಬಗ್ಗೆ ನಾವು ಮಾತನಾಡ್ತಾ ಇರಲಿಲ್ಲ, ಅಲ್ಲಿ ಒಂದು ಆಗಿರುವಂತಹ ಪದ ಬಳಕೆಯ ಬಗ್ಗೆ, ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಅದು ಯಕ್ಷಗಾನ ರಂಗದಲ್ಲಿ ಅನೇಕ ಬದಲಾವಣೆಗಳು ಆಗ್ತಾ ಇದೆ. ಈ ಇತ್ತೀಚಿನ ದಿನಗಳಲ್ಲಿ ಫೆವಿಕಾಲ್ ಆಡ್ ಕೂಡ ದೊಡ್ಡ ಮಟ್ಟದಲ್ಲಿ ಕಾಂಟ್ರವರ್ಸಿಗೆ ತುತ್ತಾಗಿರುವಂತಹ ವಿಚಾರ. ಬದಲಾವಣೆಗಳು ಆಗ್ತಾ ಇದೆ. ಈ ಬದಲಾವಣೆಗಳು ಎಷ್ಟು ಪೂರಕವಾಗಿದೆ, ಮಾರಕವಾಗಿದೆ ಅನ್ನುವಂಥದ್ದು ಈಗ ನೇರವಾಗಿ ಕದ್ರಿ ನವನೀತ್ ಶೆಟ್ಟರ್ ಹತ್ರ ಕೇಳುವಂಥದ್ದು. ಈ ಬದಲಾವಣೆ ಆಗ್ಲೇ ಹೇಳಿದ್ರಿ, ಈ ಹಿಂದೆ ಹೇಳಿದಂತಹ ಡೈಲಾಗ್ ಅನ್ನ ಈಗ ಹೇಳಿದ್ರೆ ಕಲ್ಲು ಬೀಳುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಈ ಒಂದು ಪ್ರಸಂಗದಲ್ಲಿ ಬದಲಾವಣೆಗಳು ಬೇಕಾಗುತ್ತೆ. ಅಂದ್ರೆ ಈ ಗುಜಿರಿ ಅನ್ನುವಂಥದ್ದು ಕೆಲವರು ಬಳಕೆ ಮಾಡ್ತಾರೆ, ಇನ್ನು ಕೆಲವರು ಬಳಕೆ ಮಾಡಲ್ಲ. ಗುಜಿರಿ ತೆಗಿಬೇಕಾ ಅಥವಾ ಇದ್ರೇನೆ ಒಳ್ಳೇದಾ, ಅಥವಾ ದೇವಿ ಬೇಬಿ ಅನ್ನುವಂಥದ್ದು ಇದ್ರೆ ಒಳ್ಳೇದಾ ಅಥವಾ ಇರಬಾರ್ದಾ, ಏನ್ ಹೇಳ್ತೀರಾ? ಇದರಲ್ಲಿ ನನಗೇನು ಬೇಡ ಅನ್ನುವಂಥದ್ದು ಯಾವ ರೀತಿ ಯಥಾ ಪ್ರಕಾರ ಇರ್ಲಿ, ಅಗರಿ ಸರ್ ಯಥಾ ಪ್ರಕಾರ ಇರ್ಲಿ ಅನ್ನೋದು ತಾವು ಕೂಡ ಹೇಳ್ತಾ ಇದ್ದೀರಾ. ಅಲ್ಲಿ ಯಾವ ರೀತಿ ಬರ್ತದೆ, ಅದು ಏನು ಬರ್ತದೆ ಅಂತ ಹೇಳುವುದಕ್ಕಿಂತ ಸಹ ಅಲ್ಲಿ ಅವರ ಭಾವನೆಗಳು ಏನಿರ್ತದೆ ಅದು ಬಹಳ ಮುಖ್ಯ ಆಗ್ತದೆ. ಅವರು ಯಾವ ಶಬ್ದ ಮಾಡೋದಕ್ಕಿಂತ ಅವರು ಯಾವ ರೀತಿಯಲ್ಲಿ ಭಕ್ತಿ ಇರ್ತದೆ ಮತ್ತು ಅವರ ಏನು ಪಾತ್ರದ ಏನಿರ್ತದೆ ಅದನ್ನು ನೋಡಿಕೊಂಡು ಆಗ ಆ ರೀತಿಯಲ್ಲಿ ಅದನ್ನ ನಾವು ನೋಡಿದ್ರಾಗ ಆ ರೀತಿಯ ಭಕ್ತಿ ಬರ್ತದೆ. ಅದರ ಬಿಟ್ಟು ನಾವು ಶಬ್ದಗಳಿಗೆ ಹೆಚ್ಚು ಇಂಪಾರ್ಟೆಂಟ್ ಕೊಡೋದಕ್ಕಿಂತ ಅವ್ರು ಯಾವ ರೀತಿ ಬೇಕಂತಲೇ ಮಾಡಿದಾರೆ, ಯಾರು ಬೇಕಂತಲೇ ಮಾಡಿರುವುದೇ ಇಲ್ಲ. ಅಂದ್ರೆ ಅದು ಏನೋ ಒಂದು ಬಂದಿರ್ತದೆ ಅಥವಾ ಏನೋ ಆಗಿರ್ಬೋದು. ಆ ರೀತಿಯ ಅಂದ್ರೆ ಅಲ್ಲಿ ಯಕ್ಷಗಾನವನ್ನು ನಾವು ದೇವರದನ್ನೇ ಮಾಡುವಾಗ ಅಥವಾ ದೇವಿಯನ್ನೇ ನಾವು ಸ್ತುತಿಸ್ತಾ ಇರುವಾಗ ಆ ರೀತಿಯ ಭಾವನೆಗಳು ಬರುವುದಿಲ್ಲ. ಯಾವುದೋ ಒಂದು ತಪ್ಪಿ ಬಂದಾಗಲೂ ಇದು ಬಂದಾಗಲೂ ಅಲ್ಲಿ ಅದು ದೊಡ್ಡ ವಿಷಯ ಅಲ್ಲ. ಬಟ್ ಆ ಇಡೀ ಟೋಟಲ್ ಕತೆ ಏನು ಹೇಳ್ತದೆ ಅದು ಬಹಳ ಮುಖ್ಯ ಆಗ್ತದೆ. ಆ ಭಾವನೆಗಳು, ಆ ಭಕ್ತಿ ಬಂದಾಗ ಇದೆಲ್ಲ ನಮ್ಗೆ ದೊಡ್ಡ ವಿಷಯದಾಗಿ ಕಾಣುವುದಿಲ್ಲ. ಎಸ್ ಸರ್, ಯಥ ಪ್ರಕಾರ ಇರಬೇಕಾ ಅಥವಾ ಬದಲಾವಣೆ ಬೇಕು ಅಂತ ಹೇಳ್ತೀರಾ? ನನಗೆ ಬದಲಾವಣೆ ಬೇಕು ಅಂತ ಅನಿಸುವುದಿಲ್ಲ. ಯಾಕೆಂದ್ರೆ ಈ ಇಂಥ ಪಾತ್ರಗಳಿಗೆಲ್ಲ ಒಂದು ದಾರಿ ಅಂತ ಇದೆ.
ಹೆಚ್ಚಿನ ಕಲಾವಿದರು ಅದೇ ದಾರಿಯಲ್ಲಿ ನಡೀತಾರೆ. ಮತ್ತೆ ಸ್ವಲ್ಪ ಸ್ವಂತಿಕೆಯನ್ನು ಹಾಕುವಾಗ ಕೆಲವು ಶಬ್ದಗಳು ಹೆಚ್ಚು ಕಮ್ಮಿ ಆದ ಕೂಡಲೇ ಅದನ್ನು ತಪ್ಪು ಅಂತ ಹೇಳುವವರು ಕೂಡ ಇರ್ತಾರೆ. ಅದು ತಪ್ಪು ಅಭಿಪ್ರಾಯಗಳಿಗೆ ಎಡೆ ಮಾಡಿಕೊಡುವಂತ ಸಾಧ್ಯತೆಗಳಿವೆ. ಈ ಪ್ರಕರಣದಲ್ಲಿ ಆ ಹಳೆಯ ಕ್ರಮ ಅಥವಾ ಏನಾದ್ರು ಹೊಸ ಇದರ ಹಾಕಿದ್ರು ಕೂಡ ನಿನ್ನೆ ನಡೆದಂತಹ ಪ್ರದರ್ಶನದಲ್ಲಿ ಅಧಿಕ ಪ್ರಸಂಗ ಎನ್ನುವ ರೀತಿಯಲ್ಲಿ ಏನು ನಡೆದಿಲ್ಲ ಅಂತ ನನ್ನ ಅನಿಸಿಕೆ. ಓಕೆ 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 ರೈಟ್ ರೈಟ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಓಕೆ, ಯಕ್ಷಗಾನ ಸದಸ್ಯರು ಕದ್ರಿ ನವನಿ ಶೆಟ್ಟಿ ಅವರು, ಅದೇ ರೀತಿ ಅಘರಿ ಅವರು ಹೇಳುವಂತಹ ಮಾತುಗಳು ಎಸ್ ನಿಜವಾಗ್ಲೂ ಕೂಡ ನಿನ್ನೆ ಒಂದು ಪ್ರಸಂಗದಲ್ಲಿ ಕಿರು ಪ್ರಸಂಗ, ಆದ್ರೆ ನಾವು ಅಲ್ಲಿ ಅಧಿಕ ಪ್ರಸಂಗ ಆಗಿದ್ಯಾ ಅನ್ನುವಂತಹ ಒಂದು ಡಾಟ್ಗಳನ್ನು ಕೊಟ್ಟು ಒಂದು ಕ್ವಶನ್ ಮಾರ್ಕ್ಗಳನ್ನ, ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೂಡ ಕೊಟ್ಟಿದ್ದೇವೆ. ಗಣ್ಯ ವ್ಯಕ್ತಿಗಳು ಹೇಳುವಂತಹ ಪ್ರಕಾರ, ಅದೇ ರೀತಿ ಈ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳು ಹೇಳುವಂತಹ ಪ್ರಕಾರ ನಿನ್ನೆ ನಡೆದಂತಹ ಯಕ್ಷಗಾನ ಪ್ರಸಂಗದಲ್ಲಿ ಯಾವುದೇ ರೀತಿಯಂತಹ ಅಧಿಕ ಪ್ರಸಂಗಗಳು ಆಗಿಲ್ಲ ಅನ್ನುವಂಥದ್ದು. ಅಲ್ಲಿ ಯಕ್ಷಗಾನ ಯಾವ ರೀತಿ ಇತ್ತು ಅದೇ ರೀತಿ ಕ್ರಮಬದ್ಧವಾಗಿ ಲಯಬದ್ಧವಾಗಿ ಆಡಿ ತೋರಿಸಲಾಗಿದೆ ಅನ್ನುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಸಂಪೂರ್ಣವಾಗಿರುವಂತಹ ಯಕ್ಷಗಾನ ನಾವು ಹಾಕಿದ್ರೆ ಈ ರೀತಿಯ ಸಮಸ್ಯೆ ಬರ್ತಾ ಇರಲಿಲ್ಲ ಅನ್ನುವಂತಹ ಮಾತುಗಳು, ಅನೇಕ ಕರೆಗಳು ಬರ್ತಾ ಇದೆ. ಅಂಡ್ ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಮಾಧವ್ ಅವರು ಉಡುಪಿಯಿಂದ. ನಮಸ್ತೆ ನಮಸ್ತೆ, ಮಾತಾಡಿ ಮಾಧವ್ ಅವರೇ. ತುಳು ಕನ್ನಡ ಪಾತಿರ್ಲೆ ಎಂಚ ತುಳುಟು ಪಾತ್ರ ಕನ್ನಡ ಪಾತ್ರ. ಎಸ್ 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 ಹೆಂಗ್ ಶೆಟ್ಟಡ ಪಾತ್ರ ನವನಿ ಶೆಟ್ಟಡ ಪಾತಿರ್ಲೆ ಪಲ್ಲೆ. ನಮಸ್ತೆ ನಮಸ್ಕಾರ. ಏರು ಶೆಟ್ಟ ನವನಿ ಶೆಟ್ಟಡ ಪಾತಿರ್ಲೆ ಅಣ್ಣ. ಪಲ್ಲೆ 30 ವರ್ಷ ಪಿರ ಪೊಂಡ ಮೇರ್ ಪಂಡ ಇರುತ್ತೆ ಅಕ್ಕಡ ಶೇಣಿ ಬಕ್ಕಾರ್ ರಹೀಂ ಅವು ಪಾತ್ರ ಮಾಡ್ತಾಗಿಲ್ಲ ಆ ವಿಷಯ ನಾನು ತೋರ್ ಸಿಕ್ಕ ಶೇಣಿದಾರ ಉಂಟು, ಕ್ಯಾಸೆಟ್ ಒಂದು ಯೂಟ್ಯೂಬ್ ಬಿಡ್ತಿಕೊಂಡು ವಾರಿದ್ರೆ ನಮ್ಮ ಒಂಜಿ ಒಂದು ಮಲ್ತ ಹೋಗ್ತಾರೆ ಎರೆಗಳ ಒಂಜಿ ಕುಟ್ಟಲ್ ಲೆಕ್ಕ ಪಾತ್ರ ಹೋಗ್ತಾರೆ. ಬೇರೆ ಐತೊಟ್ಟು ಒಂದು ಮಣ್ಣಂಗೆಟ್ಟಿನ ಬಣ್ಣ ಅರ್ಥ ಏನೇ ಪಂಡಿಂಕ್ ಓ ಸರ್ ಮಣ್ಣಂಗೆಟ್ಟಿಂದ ಮೀನ್ ಎತ್ತಿ ಅವ ಒಂದು ಪೂರ ಪಣ್ಣ ಮಣ್ಣಂಗೆಟ್ಟಿ ಅವಿನ ಬಂದ್ಬೇಕು ರಹೀಂ ಅವು ಮಣ್ಣಂಗಟ್ಟಿ ಬಣ್ಣದ ಬ್ಯಾರಿ ಭಾಷೆ ಬರ್ಪಿನ ಅಂದ್ ಬೇರೆ ಭಾಷೆ ಅವು ನಮ್ಮ ಅರ್ಥ ಏನೈಕ್ ಓ ನಮ್ಮ ಅರ್ಥ ನಮ್ಮ ಅಂಚೆ ಮಣ್ಣಗೆಟ್ಲಾವಿನ ಬಣ್ಣಗ ಎಟ್ಟಿ ಮಾತ್ರ ಮೀನು ಮತ್ತೆ ಎಡ್ಡೆ ಬೆಲೆ ಇಪ್ಪನಾಗ ಮಣ್ಣಗೆಟ್ಲಾವಿನ ಬಣ್ಣ ಆಯ್ತು ಅರ್ಥ ಏನೆ ಎಂಕ್ ಬ್ಯಾರಿ ಭಾಷೆ ಬರ್ಪುಜಣ್ಣ ಅಂಡ ಮಣ್ಣಂಗಟ್ಟಿ ಮಣ್ಣಗೆಟ್ಟಿ ದಾಲ ಸಂಕಪಸನ ಅಂತ ಪನ್ಪತ್ತೆ ಲಾಸ್ಟ್ ಗೆ ಓಲ ಸಂಕಪಸನ ಇತ್ತಲ್ಲ ಒಂದು ಪನ್ಪೇರ ತಂಚ ಒಂಜಿ ಶಬ್ದವು ಬ್ಯಾರಿ ಭಾಷೆ ಮಣ್ಣಾಗಟ್ಟಿ. ಓಕೆ ಓಕೆ ಸರಿ ಸರ್, ಸರಿ, ಥ್ಯಾಂಕ್ ಯು ಮಾಧವ ಉಡುಪಿ ಅವರಿಗೆ. ಅಂಡ್ ಸಮಯದ ಅಭಾವ ತುಂಬಾನೇ ಇದೆ, ಅನೇಕ ಕರೆಗಳು ಬರ್ತಾ ಇದೆ ಅಂಡ್ ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಎಸ್ ರಹೀಂ ಮುಚ್ಚಿಲ್ ಅವರು ಕೊನೆಯದಾಗಿ ಹೇಳ್ತಾ ಇರುವಂತದ್ದು, ನಿನ್ನೆಯ ಒಂದು ಯಕ್ಷಗಾನ ಪ್ರಸಂಗ ನಡೆದಿತ್ತು ನೋಡಿ, ತಾವು ಕೂಡ ಆಗ ಮಾತನಾಡಿದಾಗ ಹೇಳ್ತಾ ಇದ್ರಿ ಯಾಕೆ ಹೀಗಾಯ್ತು ಗೊತ್ತಿಲ್ಲ ಅನ್ನೋಂಥದ್ದು. ಆದ್ರೆ ಎಲ್ಲ ಒಂದು ಯಕ್ಷಗಾನ ಕಲಾವಿದರು ಗಣ್ಯ ವ್ಯಕ್ತಿಗಳು ಹೇಳುವ ಪ್ರಕಾರ ಯಾವುದೇ ರೀತಿಯ ತಪ್ಪಿಲ್ಲ, ಆದ್ರೆ ಪ್ರಸಂಗ ಸಂಪೂರ್ಣವಾಗಿ ಆಡಿ ತೋರಿಸಬೇಕಾಗಿತ್ತು, ಎಲ್ಲೋ ಒಂದ್ ಕಡೆ ಅದೊಂದು ಸಮಸ್ಯೆ ಆಗಿತ್ತು. ಅದನ್ನ ಬಿಟ್ರೆ ತಾವು ನಿಜವಾಗ್ಲೂ ಕೂಡ ಒಳ್ಳೆಯ ಕೆಲಸ ಮಾಡಿದ್ದೀರಾ, ತಾವು ಆಗ ಕ್ಷಮೆ ಕೇಳಿದ್ದೀರಾ, ಆದ್ರೆ ಕ್ಷಮೆ ಕೇಳುವಂತಹ ಅವಶ್ಯಕತೆ ಇರ್ಲಿಲ್ಲ ಅನ್ನುವಂಥದ್ದು ಗಣ್ಯ ವ್ಯಕ್ತಿಗಳು ಹೇಳಿದಾಗ ನೋಡುವಾಗ ಗೊತ್ತಾಗುತ್ತೆ. ಅಂದ್ರೆ ಯಕ್ಷಗಾನ ಕಲಾವಿದರು ಈ ಒಂದು ಜಾನಪದ ವಿದ್ವಾಂಸರು ಕೂಡ ಗೊತ್ತಾಗುತ್ತೆ. ಎಸ್ ಸರ್, ಕೊನೆಯದಾಗಿ ರಹೀಂ ಮುಚ್ಚಿಲ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ಯಕ್ಷಗಾನದ ಬಗ್ಗೆ ಅದು ಹೇಗಿರ್ಬೇಕು ಅನ್ನುವಂಥದ್ದನ್ನು ನಾನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ನವನಂದ ಶೆಟ್ಟಿ ಇರ್ಬೋದು, ಎಲ್ಲರೂ ಅದು ಅಧಿಕೃತ ವ್ಯಕ್ತಿಗಳು, ಅದರಿಂದಾಗಿ ಅವರು ಏನು ಹೇಳಿದ್ದಾರೆ ಅದೇ ಅಲ್ಲಿ ಅಂತಿಮ. ನಾವು ಹೇಳಿದಾಗ ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ. ಆದ್ರೆ ವೈಯಕ್ತಿಕವಾಗಿ ಕೊನೆಯಲ್ಲಿ ಒಂದೇ ಒಂದು ಮಾತು ಹೇಳುವಂತದ್ದು, ಯಾವುದೇ ನಾಟಕ ಇರ್ಲಿ, ಯಕ್ಷಗಾನ ಇರ್ಲಿ ಅಥವಾ ಮನರಂಜನೆ ಇರ್ಲಿ, ಯಾವುದೇ ಇರ್ಲಿ, ಅಲ್ಲಿ ಎಲ್ಲಾ ರೀತಿಯಲ್ಲಿ ಹಾಸ್ಯಗಳು ಇನ್ನೂ ಹೆಚ್ಚಾಗಿ ಮೂಡಿ ಬರ್ಲಿ. ಆದ್ರೆ ದೈವ ದೇವತೆಗಳ ವಿಚಾರಗಳು ಬಂದಾಗ ಆದಷ್ಟು ಅದಕ್ಕೆ ಸ್ವಲ್ಪ ಕಡಿವಾಣ ಹಾಕುವುದು, ಸ್ವಲ್ಪ ಕಡಿಮೆ ಮಾಡುದು ಒಳ್ಳೆಯದು ಅನ್ನುವಂಥದ್ದು ಈಗಲೂ ನನ್ನ ವೈಯಕ್ತಿಕವಾದಂತ ಒಂದು ಅಭಿಪ್ರಾಯ. ಅದು ಒಂದು ಕ್ಷೇತ್ರಕ್ಕೆ ಅಂತ ಹೇಳಿ ಅಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಆತ ಆಗಲಿ ಅನ್ನತಕ್ಕಂಥ ಅಭಿಪ್ರಾಯ. ಈ ಒಂದು ವಿಚಾರವನ್ನ ಬಹಳ ಸೌಹಾರ್ದವತ್ತಾಗಿ ಇತ್ಯರ್ಥ ಮಾಡಿ ಜನರಲ್ಲಿದ್ದಂತ ಭಾವನೆಗಳೇನಿದೆ, ಆ ತಪ್ಪು ಕಲ್ಪನೆಗಳಿದೆ, ಅದನ್ನು ನಿವಾರಣೆ ಮಾಡುವಂತ ಒಳ್ಳೆ ಒಂದು ಕೆಲಸ ನಮ್ಮ ಕುಡ್ಲ ಮಾಡಿದೆ. ಅದಕ್ಕೋಸ್ಕರ ಇಡೀ ನಮ್ಮ ಕುಡ್ಲದ ತಂಡಕ್ಕೆ ನಾನು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಿಂದ ಮತ್ತು ಎಲ್ಲ ಭಾಷಿಕರ ಪರವಾಗಿ ನಾನು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನ ಹೇಳ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್, ವೆರಿ ಬ್ಯೂಟಿಫುಲ್. ಯಾಕಂದ್ರೆ ನಿನ್ನೆಯ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ತುಳುನಾಡ ಸಂಸ್ಕೃತಿ ಆಗಿರ್ಬೋದು, ನಮ್ಮ ಒಂದು ಆಚಾರ ವಿಚಾರಗಳಾಗಿರ್ಬೋದು, ಇದರ ಬಗ್ಗೆ ತಾವುಗಳು ಯಕ್ಷಗಾನದ ರೂಪದಲ್ಲಿ ಕಿರು ಸೇವೆ ಸಲ್ಲಿಸಿದ್ದೀರಾ ನಿನ್ನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು. ಎಸ್ ಅಗರಿ ಸರ್, ಕೊನೆಯದಾಗಿ ಸರ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಕುಡ್ಲ ಈಗ ಚಾನಲ್ ಅವರು ಹೇಳಿದಂತೆ, ರಹೀಂ ಮುಚ್ಚಿಲದವರು ಹೇಳಿದಂತೆ, ಒಂದು ವಿಶೇಷ ಕಾರ್ಯಕ್ರಮ ಮಾಡುವಂತ ಅವಕಾಶ ಈ ರೀತಿ ಇದ್ದಾಗ ಆಯಿತು, ಹಾಗೆ ಒಂದು ವಿಮರ್ಶೆಯೂ ಆಯಿತು. ಇದರಿಂದಾಗಿ ಇನ್ನೂ ನಾವು ಆಳವಾಗಿ
ನಮ್ಮ ಧರ್ಮವನ್ನು ಅಭ್ಯಾಸ ಮಾಡುವಂತ ಒಂದು ಅವಕಾಶವೂ ಬಂತು. ಅದರಿಂದ ಏನಂತ ಹೇಳಿದ್ರೆ ನಾವು ಮೊಸರನ್ನ ಕಡ್ದಷ್ಟು ಹೇಗೆ ತುಪ್ಪ ಬರ್ತಾ ಹೇಗೆ ನಾವು ಕಡ್ದಷ್ಟು ಎಲ್ಲರೂ ಒಂದೇ, ಎಲ್ಲರೂ ಒಟ್ಟಿಗೆ ಇರ್ಬೇಕಂತ ಸಂದೇಶ ಅದನ್ನ ಕವಿಯ ಬರೆದಿದ್ದಾರೆ. ಅದು ಖಂಡಿತವಾಗಿಯೂ ಈ ಚರ್ಚೆಯಿಂದ ಅದು ಇನ್ನೂ ಕೂಡ ನಮ್ಮಲ್ಲಿ ಏನಾದ್ರೂ ಸಣ್ಣ ಸಣ್ಣ ದೋಷಗಳಿದ್ರೆ ಅದೆಲ್ಲ ನಿವಾರಣೆ ಆಗಿ ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಸಮಾಜ ಹೋದ್ರೆ ಅದು ಎಲ್ರಿಗೂ ಒಳ್ಳೇದಾಗ್ತದೆ. ಅದೇ ಉದ್ದೇಶದಿಂದಲೇ ಪ್ರಸಂಗವನ್ನು ಬರೆದಿದ್ದಾರೆ. ದೇವರೆಲ್ಲ ಇರುವುದು ಅದೇ ಉದ್ದೇಶಕ್ಕೆ. ಅದು ಬೆಳಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಿಂದ ಅದು ಮತ್ತಷ್ಟು ಅಂದ್ರೆ ಚರ್ಚೆ ಆದಾಗ ಅದು ಒಳ್ಳೆ ರೀತಿಯ ಒಂದು ಬೆಳವಣಿಗೆ ಆಗ್ತದೆ. ಆ ರೀತಿ ಆಗ್ಲಿ, ಅದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಕುಡ್ಲ ಚಾನಲ್ಗೆ ನಾನು ಕೂಡ ಧನ್ಯವಾದವನ್ನು ಕೊಡ್ಲಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್, ಅಗರಿ ಸರ್. ಯಾಕಂದ್ರೆ ಆರೋಗ್ಯಕರವಾಗಿರುವಂತಹ ಚರ್ಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡಿರುವಂತದ್ದು. ಈ ಒಂದು ವಿಚಾರದ ಬಗ್ಗೆ ಅನೇಕ ಊಹಾಪೋಹಗಳು, ಪರ ವಿರೋಧ ಚರ್ಚೆ ಆಗ್ತಾ ಇತ್ತು. ಹೌದಾ ಅನ್ನುವಂತ ಪ್ರಶ್ನೆ ಬೇಕು. ಹಾಗಾಗಿ ಸ್ವತಃ ಶ್ರೀನಿ ಅವರ ಮೊಮ್ಮಗ ನಮ್ಮ ಜೊತೆ ಇದ್ದಾರೆ ಅಂತ ಬಂದಾಗ, ಅಗರಿ ಶ್ರೀನಿ ಅವರ ಮೊಮ್ಮಗ ನಮ್ಮ ಜೊತೆ ಇದ್ದಾರೆ ಅಂತ ಬಂದಾಗ ನೇರವಾಗಿ ಅವರೇ ಹೇಳ್ತಾರೆ, ಪ್ರಸಂಗ ಕರ್ತರು ಅವರ ಮೊಮ್ಮಗ ನಮ್ಮ ಜೊತೆ ಇದ್ದಾಗ ಏನಾಗಿದೆ ಏನ್ ಕತೆ ಅನ್ನೋದು ಒಂದ್ ಕಡೆ. ಇನ್ನೊಂದು ಕಡೆ ಯಕ್ಷಗಾನ ಅಕಾಡೆಮಿ ಸದಸ್ಯರು ನಮ್ಮ ಜೊತೆ ಇದ್ದಾರೆ, ಯಕ್ಷಗಾನ ವಿದ್ವಾಂಸರು ನಮ್ಮ ಜೊತೆ ಇದ್ದಾರೆ. ಇನ್ನೊಂದ್ ಕಡೆ ಈ ಒಂದು ಕಾರ್ಯಕ್ರಮ ಆಯೋಜಕರು ನಮ್ಮ ಜೊತೆ ಇದ್ದಾರೆ. ಹೌದಾ, ಪರ ವಿರೋಧ ಚರ್ಚೆ ಯಾಕೆ ಬಂತು ಅಂತ ಬಂದಾಗ ಇರುವಂತಹ ಉತ್ತರ ನಮ್ಮ ಕಣ್ಣ ಮುಂದೆ ಇದೆ, ನಿಮ್ಮ ಕಣ್ಣ ಮುಂದೆ ಇದೆ. ಕೊನೆಯದಾಗಿ ಸರ್, ಕದ್ರಿ ನವನೀತ್ ಶೆಟ್ಟಿ ಅವರು ಏನು ಹೇಳಿಕೆ ಇಷ್ಟಪಡ್ತೀರಾ ಸರ್? ಅಗರಿ ರಾಘವೇಂದ್ರ ರಾಯರು ಅಗರಿ ಶ್ರೀನಿವಾಸ ಭಾಗವತರ ಮೊಮ್ಮಗರು, ಅಗರಿ ರಘುರಾಮ್ ಭಾಗವತರ ಮಗ. ಅಂದ್ರೆ ಇವರ ಅಜ್ಜ ಮತ್ತು ತಂದೆ ಇಬ್ಬರು ಕೂಡ ಬಪ್ಪನಾಡು ಕ್ಷೇತ್ರ ಮಹಾತ್ಮೆಯನ್ನು ಸಾವಿರಾರು ಸಲ ಆಡಿಸಿದವರು. ಈಗ ಚರ್ಚೆ ಆದದ್ದು ಅವರು ಸಾವಿರಾರು ಸಲ ಆಡಿಸಿದ ಪ್ರಸಂಗ, ಅದರಲ್ಲಿದ್ದಂತಹ ಸಂಭಾಷಣೆಯ ಬಗ್ಗೆ ಈಗ ಬಂದದ್ದು. ಅದು ಯಾಕೆ ಬಂತು ಅಂತ ಹೇಳಿದ್ರೆ ಬ್ಯಾರಿ ಅಕಾಡೆಮಿ ಮಧ್ಯದಲ್ಲಿ ಇದ್ದದ್ರಿಂದ. ಬ್ಯಾರಿ ಅಕಾಡೆಮಿ ಮಧ್ಯದಲ್ಲಿ ಇದ್ದದ್ರಿಂದ ಬಂತಿಲ್ಲದ್ರೆ ಬರ್ತಿರ್ಲಿಲ್ಲ. ಆದ್ರೆ ಇದನ್ನು ಸುದ್ದಿ ಮಾಡುವವರು ಅಥವಾ ಇದರ ಬಗ್ಗೆ ನೆಗೆಟಿವ್ ಮಾತನಾಡುವವರ ಅವರಿಗೆ ಕಿವಿ ಮಾತು. ಬ್ಯಾರಿ ಅಕಾಡೆಮಿ ಅಧ್ಯಕ್ಷರು ರಹೀಂ ಉಚ್ಚಿಲ್ರವರು ಒಂದು ಒಳ್ಳೆಯ ಮನಸ್ಸಿನಿಂದ ನಾವಡ್ರಂತಹ ಒಬ್ಬ ಕಲಾವಿದನನ್ನು ಸದಸ್ಯನನ್ನಾಗಿ ಸೇರಿಸಿಕೊಂಡು ಬ್ಯಾರಿ ಅಕಾಡೆಮಿಗೆ, ಆ ಬ್ಯಾರಿ ಭಾಷೆಯ ನಾವು ತುಳುವಿನಲ್ಲಿ ಹೇಳಿದ್ರೆ ಪೊರ್ಲು ತಿರ್ಲಿ, ಅದು ಯಕ್ಷಗಾನದಲ್ಲಿ ಹೇಗೆ ಎನ್ನುವ ವಿಚಾರವನ್ನು ಬ್ಯಾರಿಗಳಿಗೆ ಮಾತ್ರ ಅಲ್ಲ ನಮ್ಮವರಿಗೆ ಕೂಡ ತಿಳಿಸುವಂತಹ ಒಂದು ಪ್ರಯತ್ನವನ್ನು, ಪ್ರಾಮಾಣಿಕ ಪ್ರಯತ್ನವನ್ನು ನಿನ್ನೆಯ ಕಾರ್ಯಕ್ರಮದಲ್ಲಿ ಅವರು ಮಾಡಿದ್ದಾರೆ. ಇಂತಹ ಪ್ರಯತ್ನಗಳು ಇನ್ನಷ್ಟು ಆಗಬೇಕು. ಈಗ ಸಾಮರಸ್ಯ ಬಯಸುವಂತಹ ಸಂದರ್ಭದಲ್ಲಿ ಇಲ್ಲಿ ಯಕ್ಷಗಾನ ಇದೆ, ಮತ್ತೆ ನಮ್ಮ ಧಾರ್ಮಿಕ ವಿಚಾರ ಇದೆ, ಬ್ಯಾರಿ ಭಾಷೆ ಇದೆ. ಈ ಭಾಷೆ, ನಮ್ಮ ಧಾರ್ಮಿಕ ನಂಬಿಕೆಗಳು, ಯಕ್ಷಗಾನ ಇವೆಲ್ಲವೂ ಸೇರಿರುವಂತಹ ಒಂದು ಕಾರ್ಯಕ್ರಮ ಇದು. ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಆಗಬೇಕು. ಅವರ ಉತ್ಸಾಹಕ್ಕೆ ತಣ್ಣೀರು ಎರಚದೆ. ಈಗ ಅವರ ಆರಂಭದಲ್ಲಿ ಕ್ಷಮೆ ಕೇಳಿದ್ರು ಅವರು. ನನ್ನ ಅಭಿಪ್ರಾಯ ಅವರು ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ. ನಾನು ಈಗ ಯಾರಾದ್ರೂ ಇವರ ಬಗ್ಗೆ ಏನಾದ್ರೂ ತಪ್ಪು ಹೇಳಿದ್ರೆ ಅವರ ಪರವಾಗಿ ನಾನು ರಹೀಂ ಉಚ್ಚಿಲ್ರವರಲ್ಲಿ ನಾನು ಕ್ಷಮೆ ಕೇಳ್ತೇನೆ. ನಿಮ್ಗೇನಾದ್ರೂ ಬೇಸರವಾದ್ರೆ ಕ್ಷಮಿಸಿ. ನೀವು ನಮ್ಮ ಗುರುಗಳು. ಮತ್ತೆ ನಮ್ಮ ನಾವಡ್ರು ಕೂಡ ಹೇಳಿದ್ರು ಕ್ಷಮಿಸಿ ಅಂತ. ನಾವಡ್ರು ಒಳ್ಳೆಯ ಕಲಾವಿದ್ರು, ಮೇಳ ಮಾಡಿ ಅನುಭವ ಇದ್ದಂತ ಕಲಾವಿದ್ರು, ಒಳ್ಳೆಯ ರಂಗ ನಿರ್ದೇಶಕರು ಕೂಡ ಹೌದು, ಮತ್ತೆ ಯಕ್ಷಗಾನವನ್ನು ಆರಾಧಿಸುವವರು ಅವರು. ಈಗ ಬಹುಶಃ ಈ ರೀತಿಯ ಒಂದು ನೆಗೆಟಿವ್ ಇದು ಬಂದಾಗ ಒಂದು ಮಾನಸಿಕವಾಗಿ ಕುಗ್ಗಿರುವ. ಅದೇ ರೀತಿ ಕೋಡಪದವು ಅವರು ಬಹಳ ಉತ್ಸಾಹಿ ಹಾಸ್ಯಗಾರರು. ಮತ್ತೆ ಅಜ್ಜನಟ್ಟ ಗೋಳಿಯ ಮರ ಅಂತ ಹೇಳಿ ಅದರ ಹಿಂದೆ ಹೋಗುವವರಲ್ಲ, ನನ್ನದು ಸ್ವಂತಿಕೆ ಇರಬೇಕು ಎನ್ನುವಂತ ಒಂದು ತುಡಿತ ಇರುವ ಹಾಸ್ಯಗಾರರಾದ್ರಿಂದ ಅದರಲ್ಲಿ ಏನಾದ್ರೂ ಹೆಚ್ಚು ಮಾತನಾಡುವಾಗ ಏನಾದ್ರೂ ಬಳಸುವಲ್ಲಿ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಅದನ್ನು ಆ ಕಲಾವಿದನ ಒಂದು ಕ್ರಿಯೇಟಿವಿಟಿ ಅಂತ ತಿಳ್ಕೊಂಡು ಅದನ್ನು ಮನ್ನಿಸಿದ್ರೆ, ಮತ್ತೆ ಹಾಸ್ಯಗಾರರಿಗೆ ಒಂದು ಮಾರ್ಜಿನ್ ಅನ್ನು ಎಲ್ಲರೂ ಕೊಡ್ಲೇಬೇಕು. ಅದನ್ನು ಎಲ್ಲಾ ಪಾತ್ರಗಳನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತೂಗುವುದಕ್ಕೆ ಹೋಗಬೇಡಿ. ಯಕ್ಷಗಾನದ ಬಗ್ಗೆ, ದೇವರ ಬಗ್ಗೆ, ಧರ್ಮದ ಬಗ್ಗೆ ಅಭಿಮಾನ ಇರುವಂತಹ, ಪ್ರೀತಿ ಗೌರವ ಇರುವಂತಹ ನಾನು ಹೇಳುವುದು, ನಿನ್ನೆ ನಡೆದಂತಹ ಪ್ರಸಂಗ ಒಳ್ಳೆಯದಾಗಿದೆ. ಧನ್ಯವಾದಗಳು. ಎಸ್ ಇದು ನಿನ್ನೆ ನಡೆದಂತಹ ಒಂದು ಬಪ್ಪ ಬ್ಯಾರಿ ಅನ್ನುವಂತಹ ಕಿರು ಪ್ರಸಂಗ ಏನಿದೆ ಅಲ್ಲಿ ಅಧಿಕ ಪ್ರಸಂಗ ಆಗಿತ್ತು ಅನ್ನೋದು ಅನೇಕ ಜನರು ಹೇಳ್ತಾ ಇದ್ರು. ಕಾರಣ ಅಲ್ಲಿ ಉಸ್ಮಾನ್ ಆಗಿರ್ಬೋದು ಅಥವಾ ಬಪ್ಪ ಬ್ಯಾರಿ ಆಗಿರ್ಬೋದು, ಇವರ ನಡುವೆ ಇರುವಂತಹ ಒಂದು ಸಂಭಾಷಣೆಯಲ್ಲಿ ಹಿಂದೂ ದೇವಿಗೆ
ದೇವಿಯನ್ನ ಅವಹೇಳನ ಮಾಡಲಾಗಿದೆ, ಬೇಬಿ ಅನ್ನುವಂಥ ಹೆಸರಲ್ಲಿ ಕರೆಯಲಾಗಿದೆ, ಅಥವಾ ಇನ್ನಿತರ ವಿಚಾರಗಳನ್ನ ಹೇಳಲಾಗಿದೆ ಅನ್ನುವಂತಹ ಮಾತುಗಳು. ಆದರೆ ಮೇಲ್ನೋಟಕ್ಕೆ ನೋಡಿದಾಗ ಇಂತಹ ಅಪವಾದಗಳು ಬರುತ್ತೆ. ಆದರೆ ಒಳನೋಟಕ್ಕೆ ನೋಡಿದಾಗ, ಸತ್ಯ ವಿಮರ್ಶೆ ಮಾಡಿದಾಗ ತಜ್ಞರು ಹೇಳುವಂತಹ ಪ್ರಕಾರ, ವಿದ್ವಾಂಸರು ಹೇಳುವಂತಹ ಪ್ರಕಾರ, ಈ ಒಂದು ಯಕ್ಷಗಾನ ರಂಗದಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಮಾಡಿದವರು ಹೇಳುವಂತಹ ಪ್ರಕಾರ ಇಲ್ಲಿ ತಪ್ಪಿಲ್ಲ ಅನ್ನುವಂಥದ್ದು. ಸಂಪೂರ್ಣವಾಗಿರುವಂತಹ ಯಕ್ಷಗಾನವನ್ನ ನಿನ್ನೆ ಅಲ್ಲಿ ಆಟ ಆಡಿಸಿದ್ರೆ ಈ ರೀತಿಯ ಸಮಸ್ಯೆ ಬರ್ತಾ ಇರಲಿಲ್ಲ ಅನ್ನುವಂಥದ್ದು. ಅಂಡ್ ರಹೀಂ ಉಚ್ಚಿಲ್ ಅವರು ಆಯೋಜಕರು ಅಂಡ್ ಕ್ಷಮೆ ಕೇಳಿದ್ರು, ಕ್ಷಮೆ ಕೇಳುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಒಳ್ಳೆಯ ಕೆಲಸ ಮಾಡಿದ್ರೆ, ಪುಣ್ಯದ ಕೆಲಸ ಮಾಡಿದ್ರೆ. ಥ್ಯಾಂಕ್ ಯು ಸೋ ಮಚ್ ರಹೀಂ ಉಚ್ಚಿಲ್ ಅವರು, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ರಹೀಂ ಉಚ್ಚಿಲ್ ಅವರು, ಅಗರಿ ರಾಘವೇಂದ್ರ ಅವರು, ಪ್ರಸಂಗಕರ್ತರ ಮೊಮ್ಮಗ, ಖ್ಯಾತ ಭಾಗವತರು, ನಮ್ಮ ಹೆಮ್ಮೆಯೂ ಕೂಡ ಹೌದು. ಅಗರಿ ಅವರು, ಅವರ ಮೊಮ್ಮಗ ನಮ್ಮ ಜೊತೆ ಇದ್ದಾರೆ. ಈ ಒಂದು ವಿಚಾರ ಬಂದಾಗ ಏನಪ್ಪಾ ಯಾಕೆ ಹಿಂಗಾಯ್ತು ಅನ್ನುವಂಥದ್ದು ಅವರಿಗೆ ಕೂಡ ಬೇಸರ ತಂದಿದೆ. ಅಂಡ್ ಈಗ ನಿಜವಾಗ್ಲೂ ಕೂಡ ತಮ್ಮ ಒಂದು ಉಪಸ್ಥಿತಿ ನಮ್ಮ ಜೊತೆ ಇದೆ. ಅಂಡ್ ಏನು ಸತ್ಯತೆ ಅನ್ನುವಂಥದ್ದು ತಾವು ಒಂದು ಒಳ್ಳೆಯ ಮಾತನ್ನ ಹೇಳಿದ್ರಿ. ಯಾವ ರೀತಿ ಸತ್ಯ ಶೋಧನೆ ಮಾಡಬೇಕು, ಇನ್ನಷ್ಟು ಒಳ್ಳೆದಾಗುತ್ತೆ, ಮತ್ತಷ್ಟು ಒಳ್ಳೆದಾಗುತ್ತೆ ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಟ್. ಎಸ್, ಕದ್ರಿ ನವಲ್ ಶೆಟ್ಟಿ ಅವರು, ಎಸ್, ಯಕ್ಷಗಾನ ವಿದ್ವಾಂಸರು ನಮ್ಮ ಜೊತೆ ಇದ್ದಾರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು. ಎಸ್, ಇದು ವಿಚಾರ ಅಂತ ಹೇಳಿದ್ರೆ ಈ ಸಂದರ್ಭಗಳಲ್ಲಿ ಅನೇಕ ವಿಚಾರಗಳು ಬರುತ್ತೆ, ಪರ ವಿರೋಧವಾಗಿರುವಂತಹ ಚರ್ಚೆಗಳು ಬರುತ್ತೆ. ಆದ್ರೆ ಸತ್ಯ ಏನು, ಸತ್ಯಾನ್ವೇಷಣೆ ಆಗಬೇಕು. ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ. ಎಸ್, ಇದು ಇವತ್ತಿನ ಚರ್ಚೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು